ಕನ್ನಡಾಭಿಮಾನಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಕಿನ್ನಿಗೋಳಿಯ ಯುಗಪುರುಷ ಈ ಸಂಸ್ಥೆಯ ನೇತೃತ್ವದಲ್ಲಿ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನಾ ಕಾರ್ಯಕ್ರಮದ ಮೂಲಕ ನೆರವೇರಿಸ್ತಾ ಇದ್ದೇವೆ. ಇದರ ಗೌರವಾನ್ವಿತ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಪುನರೂರು ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಯುತ ದೇವಪ್ರಸಾದ್ ಪುನರೂರು. ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಎನ್ನುವಂತಹ ವಿಷಯದಲ್ಲಿ ಪಾಂಪೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪುರುಷೋತ್ತಮ್ ಇವರು ಮಾತನಾಡಲಿಕ್ಕಿದ್ದಾರೆ. ವಿಶೇಷವಾಗಿ ಕಟೀಲು ಶ್ರೀ ದುರ್ಗಾ ಸಂಜೀವಿನಿ ಚಾರಿಟೇಬಲ್ ಟ್ರಸ್ಟ್ ಮಣಿಪಾಲ ಆಸ್ಪತ್ರೆಯ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಶಿವಾನಂದ ಪ್ರಭು ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸಲ್ಪಡುತ್ತಿದ್ದಾರೆ. ಅತಿಥಿಗಳಾಗಿ ಸುರತ್ಕಲ್ನ ಅಗರಿ ಎಂಟರ್ಪ್ರೈಸ್ನ ಮಾಲೀಕರಾದಂತಹ ಶ್ರೀ ಅಗರಿ ರಾಘವೇಂದ್ರ ರಾವ್, ಉದ್ಯಮಿ ಶ್ರೀ ಸಾಣೂರು ಅರುಣ್ ಶೆಟ್ಟಿಗಾರ್, ಶ್ರೀಯುತ ಸತೀಶ್ ಬಂಗೇರ, ಶ್ರೀಯುತ ಜೋಸಿ ಪಿಂಟೋ ಹಾಗೂ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಹಭಾಗಿತ್ವವನ್ನು ನೀಡಿರುವಂತಹ ಕರ್ನಾಟಕ ಜನಪದ ಪರಿಷತ್ ಮೂಡುಬಿದಿರೆ ತಾಲೂಕಿನ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪದ್ಮಶ್ರೀ ಭಟ್ ಇವರು ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಗೆ ಎಲ್ಲ ಗಣ್ಯ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ ನಡೆಯಲಿಕ್ಕಿದೆ. ಆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ ಎನ್ನುವ ಮಾತುಗಳನ್ನು ಆಡುತ್ತಾ, ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಎಂಬ ಆಶಯದೊಂದಿಗೆ ಪ್ರಾರ್ಥನೆಯನ್ನು ಹಾಡಲಿಕ್ಕಿದ್ದಾರೆ. ಸಂಭ್ರಮ ಇವರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದಾರೆ. ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ನಿಟಿಲ ನೇತ್ರನೇ ದೇವಿ ಸುತನೇ, ನಾಗಭೂಷಣ ಪ್ರಿಯನೇ, ನಿಟಿಲ ನೇತ್ರನೇ ದೇವಿ ಸುತನೇ, ನಾಗಭೂಷಣ ಪ್ರಿಯನೇ, ತಟಿಲತಾಂಕಿತ ಕೋಮಲಾಂಗನೆ, ತಟಿಲತಾಂಕಿತ ಕೋಮಲಾಂಗನೆ, ಕರ್ಣಕುಂಡಲಾಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ಬಟ್ಟಮುತ್ತಿನ ಪದಕ ಹಾರನೆ, ಬಾಹುಹಸ್ತ ಚತುಷ್ಟನೆ, ಇಟ್ಟ ತೊಡುಗೆಯ ಹೇಮ ಕಂಕಣ, ಪಾಶ ಅಂಕುಶಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ಕುಕ್ಷಿ ಮಹಾಲಂಬೋದರನೆ, ಇಕ್ಷುಚಾಪನ ಗೆಲಿದನೆ, ಕುಕ್ಷಿ ಮಹಾಲಂಬೋದರನೆ, ಇಕ್ಷುಚಾಪನ ಗೆಲಿದನೆ, ಪಕ್ಷಿ ವಾಹನ ಶ್ರೀ ಪುರಂದರ ವಿಠಲನ ನಿಜ ದಾಸನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ಶ್ರೀಮತಿ ಸಂಭ್ರಮ ಇವರಿಗೆ. ಆತ್ಮೀಯರೇ, ಕನ್ನಡ ಮನಸ್ಸುಗಳನ್ನು ಕನ್ನಡ ಹೋರಾಟಗಾರರ ಈ ಸ್ವಪ್ರಯತ್ನದಿಂದ 1956ರಲ್ಲಿ ಪ್ರಪ್ರಥಮವಾಗಿ ಮೈಸೂರು ರಾಜ್ಯವಾಗಿ ನವೆಂಬರ್ 1ರಂದು ಉದಯವಾಯಿತು. ಕರ್ನಾಟಕವು ಮೈಸೂರು ರಾಜ್ಯವಾಗಿ ಉದಯವಾದ ನಂತರ 1973ರಲ್ಲಿ ನವೆಂಬರ್ 1ನೇ ತಾರೀಕಿನಂದು ಕರ್ನಾಟಕ ರಾಜ್ಯವಾಗಿ ಈಗ ಪ್ರಸ್ತುತ ನಿರಂತರವಾಗಿ ನವೆಂಬರ್ 1ರಂದು ಈ ರಾಜ್ಯೋತ್ಸವದ ಸಂಭ್ರಮವನ್ನು ಆಚರಿಸಲಿಕ್ಕೆ ಪರೋಕ್ಷ ಕಾರಣವಾಗಿದೆ. ಇಂತಹ ಶುಭ ದಿನವನ್ನು ನವೆಂಬರ್ ತಿಂಗಳಲ್ಲಿ ಸಂಪೂರ್ಣವಾಗಿ ಕನ್ನಡ ಭಾಷೆಯ ಕನ್ನಡ ಸಂಸ್ಕೃತಿಯ ಆರಾಧನೆ ಮಾಡುವಂತಹ ಅವಕಾಶ ನಮಗೆಲ್ಲರಿಗೂ ಸಿಕ್ಕಿದೆ.
ಈ ಸಂದರ್ಭದಲ್ಲಿ ಕಿನ್ನಿಗೋಳಿಯ ಸಾಂಸ್ಕೃತಿಕ ಕ್ಷೇತ್ರವಾಗಿರುವಂತಹ ಸಾಹಿತ್ಯಿಕವಾಗಿ ಹಾಗೂ ವಿಶೇಷವಾಗಿ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಯುಗಪುರುಷ ಸಂಸ್ಥೆಯ ಮೂಲಕ ಇಂದು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಆಗ್ತಾ ಇದೆ. ಯುಗಪುರುಷ ಸಂಸ್ಥೆಗೆ ಕರ್ನಾಟಕ ರಾಜ್ಯೋತ್ಸವದ ಏಕೀಕರಣ ಪ್ರಶಸ್ತಿ ಸಿಕ್ಕಂತಹ ಆ ಶುಭ ದಿನದಲ್ಲಿಯೂ ಸಹ ನಾವು ನೆನಪನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎನ್ನುವ ಆಶಯದೊಂದಿಗೆ ಕೊಡೆತ್ತೂರು ಭುವನಾಭಿರಾಮ ಉಡುಪ ಇವರ ಮಾರ್ಗದರ್ಶನದಲ್ಲಿ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಸಹಯೋಗದಲ್ಲಿ ಇಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಶುಭ ಸಂದರ್ಭದಲ್ಲಿ ಬಂದಂತಹ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಯುಗಪುರುಷ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರುವಂತಹ ಕೊಡೆತ್ತೂರು ಭುವನಾಭಿರಾಮ ಉಡುಪ ಇವರು ಸ್ವಾಗತದೊಂದಿಗೆ ಪ್ರಸ್ತಾವನೆಯನ್ನು ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ಸೇರುವಂಥ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಪೋಷಕರು, ನೀವೆಲ್ಲ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೀರಾ. ನಿಮಗೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ, ನವೆಂಬರ್ 1 ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡುವ ಸಂದರ್ಭದಲ್ಲಿ ಯುಗಪುರುಷ ತನ್ನದೇ ಆದ ರೀತಿಯಲ್ಲಿ ಪ್ರತಿ ವರ್ಷ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಹಮ್ಮಿಕೊಂಡು ಬರುತ್ತಿರುವಂತಹ ಸಂಪ್ರದಾಯವನ್ನು ತಾವೆಲ್ಲ ಕಂಡುಕೊಂಡಿದ್ದೀರಿ. 1947ಕ್ಕೆ ಯುಗಪುರುಷ ಸಂಸ್ಥೆ ಆರಂಭವಾಗಿ ಇದೀಗ 79ನೇ ವರ್ಷದಲ್ಲಿ ಮುನ್ನಡೆಯುತ್ತಿದೆ ಅಂತ ಹೇಳಿಕ್ಕೆ ಭಾಳ ಹರ್ಷ ಪಡ್ತೇವೆ, ಸಂತೋಷ ಪಡ್ತಾ ಇದ್ದೇವೆ. ಮಾತ್ರವಲ್ಲ, ಕನ್ನಡ ರಾಜ್ಯೋತ್ಸವದ ಸಂದರ್ಭ 2002ರಲ್ಲಿ ರಾಜ್ಯೋತ್ಸವದ ಏಕೀಕರಣ ಪ್ರಶಸ್ತಿ ಕೂಡ ಯುಗಪುರುಷ ಸಂಸ್ಥೆಗೆ ಸಿಕ್ಕಿದೆ ಅಂತ ಹೇಳಿಕ್ಕೆ ಭಾಳ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಲಿಕ್ಕೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತಿದ್ದೇವೆ. ಇದಕ್ಕೆ ನಮಗೆ ಎಲ್ಲರಿಗೂ ಮೂಲ ಕಾರಣ ಕಟೀಲಿನ ಲಕ್ಷ್ಮೀನಾರಾಯಣ ಆಸರಣರು, ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಪೋಷಕರು ಕೂಡ ಹೌದು. ಧರ್ಮ ಶರಿಕೃಷ್ಣ ಪುನರೂರವರು, ದೇವಪ್ರಸಾದ್ ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರ ಪ್ರೋತ್ಸಾಹ ಸಹಕಾರದಿಂದ ಯುಗಪುರುಷ ಸಂಸ್ಥೆ 79 ವರ್ಷಗಳಿಂದ ಮುನ್ನಡೆದಿದೆ ಅಂತ ಹೇಳಿಕ್ಕೆ ಭಾಳ ಹರ್ಷ ಪಡ್ತಿದ್ದೇವೆ. ಕೇವಲ ಪತ್ರಿಕೆ ಮಾತ್ರವಲ್ಲ, ಇಂತಹ ಸಾಹಿತ್ಯಿಕ ಸಾಂಸ್ಕೃತಿಕ ಬೇರೆ ಬೇರೆ ಕಾರ್ಯಕ್ರಮಗಳು, ಯಕ್ಷಲಾರಿ ಮತ್ತು ಯುಗಪುರುಷ, ಯಕ್ಷಲಾರಿ ವಿಜಯ ಕಲಾವಿದರು, ಯಕ್ಷಲಾರಿ ಮತ್ತು ಯುಗಪುರುಷ ಸೇರಿ ತಾಳಮದ್ದಲೆ ಸಪ್ತಾಹವನ್ನು ಕಾರ್ಯಕ್ರಮ, ಬೇರೆ ಬೇರೆ ಕಡೆಗಳಲ್ಲಿ ತಾಳಮದ್ದಲೆ ಅಂತ ಕಾರ್ಯಕ್ರಮ, ವಿಜಯ ಕಲಾವಿದರ ಮೂಲಕ ನಾಟಕದ ಪ್ರದರ್ಶನ, ನಾಟಕದ ಒಂದು ವಾರಗಳ ಸಪ್ತಾಹದಂಥ ಕಾರ್ಯಕ್ರಮ, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುತ್ತಿರುವಂಥ ಒಂದು ಪರಂಪರೆ ಯುಗಪುರುಷಕ್ಕಿದೆ. ಮಾತ್ರವಲ್ಲದೆ ಸುಮಾರು 450ಕ್ಕಿಂತಲೂ ಮಿಕ್ಕಿದಂತಹ ಪ್ರಕಟಣೆಯ ಮೂಲಕ ಪ್ರಕಟಣೆಯನ್ನು ಮಾಡಿದಂತಹ ಸಂಸ್ಥೆ ಯುಗಪುರುಷ ಪ್ರಕಾಶನ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಇರ್ಬೋದು, ವೈದ್ಯಕೀಯ ಚಿಕಿತ್ಸಾ ಶಿಬಿರ ಇರ್ಬೋದು, ಮಾತ್ರವಲ್ಲದೆ ನಮ್ಮ KMCಯ ವೈದ್ಯರಿಲ್ಲಿದ್ದಾರೆ, ಅವರ ಮೂಲಕ ನಮ್ಮ ಬೇರೆ ಬೇರೆ ರೀತಿಯ ಒಂದು ಆರೋಗ್ಯ ತಪಾಸಣಾ ಶಿಬಿರ ಉಚಿತವಾಗಿ ಮಾಡಿದಂಥ ಒಂದು ಸಂಪ್ರದಾಯ ನಮ್ಮ ಯುಗಪುರುಷ ಸಭಾಭವನಕ್ಕಿದ್ದಂತ ಹೇಳಿಕೆ ಭಾಳ ಹೆಮ್ಮೆಯಿಂದ ಸಂತೋಷದ ಹೇಳ್ತಿದ್ದೇವೆ. ಅದೇ ರೀತಿ ಗೂಡುದೀಪ ಸ್ಪರ್ಧೆ, ಮಾತ್ರವಲ್ಲದೆ ಕೃಷ್ಣ ವೈಶ್ಯ ಸ್ಪರ್ಧೆ, ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಜರುಗುತ್ತಾ ಆರಾಧನಾ ಮಹೋತ್ಸವವನ್ನು ಕೂಡ ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವವನ್ನು ಕೂಡ 3 ದಿವಸ ಅನ್ನ ಸಂತರ್ಪಣೆಯೊಂದಿಗೆ ಮಾಡ್ತಿರುವಂಥ ಪರಂಪರೆ ಯುಗಪುರುಷ ಸಂಸ್ಥೆಗಿದೆ ಅಂತೇಳಿ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾರಣ ರಾಜ್ಯೋತ್ಸವ ದಿನ ಇವತ್ತು ಈ ಕಾರ್ಯಕ್ರಮವನ್ನು ಆಚರಿಸಬೇಕು ಎನ್ನುವಂಥ ಚಿಂತನೆಯೊಂದಿಗೆ ನಮ್ಮ ಪದ್ಮಶ್ರೀ ಭಟ್ ಅವರಿದ್ದಾರೆ. ವಾಯ್ಸ್ ಆಫ್ ಆರಾಧನಾ ಮೂಲಕ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಮೊನ್ನೆ ಮಕ್ಕಳ ಹಬ್ಬ ಕಾರ್ಯಕ್ರಮ ಕಟೀಲಿನಲ್ಲಿ ವಿಶಿಷ್ಟ ರೀತಿಯಲ್ಲಿ ಆರಂಭ ಮಾಡಿದಂಥ ಒಂದು ಕಾರ್ಯಕ್ರಮ, ಮಕ್ಕಳ ಹಬ್ಬ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, ರಾಜ್ಯ ಮಟ್ಟದ ಮಕ್ಕಳನ್ನು ಅಲ್ಲಿಗೆ ಬರಲಿಕ್ಕೆ ಹೇಳಿ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಮಾಡಿದಂಥ ಹೆಮ್ಮೆಯ ಪರಂಪರೆ ಅಂದರೆ ಅದು ವಾಯ್ಸ್ ಆಫ್ ಆರಾಧನಾ ಪದ್ಮಶ್ರೀ ಭಟ್ ಅವರಿಗೆ. ಯಾವುದೇ ಕಾರ್ಯಕ್ರಮ ಇರಲಿ, ಅವರು ಬಂದರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ಮೆರುಗೇ ಬೇರೆ, ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಕೊಟ್ಟು ಅವರು ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ ಎಲ್ಲ ಪುಟ್ಟ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಇಲ್ಲಿ ನೀಡಲಿಕ್ಕಿದ್ದಾರೆ. ಒಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಚರಿಸಲಿಕ್ಕೆ ನಾವು ಸಿದ್ಧರಾಗ್ತಿರುವಾಗ ಈ ಕಾರ್ಯಕ್ರಮ ಸಂದರ್ಭ ಅಧ್ಯಕ್ಷತೆಯನ್ನು ಧರ್ಮ ಹರಿಕೃಷ್ಣ ಪುನರೂರು ಪ್ರತಿ ವರ್ಷ ಇಲ್ಲಿ ಬಂದೇ ಬರ್ತಾರೆ. ಈ ಬಾರಿ ಕಾಂತಾವರ ಕನ್ನಡ ಸಂಘದ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದ್ದ ಕಾರಣ ಅವರಿಗೆ ಅಲ್ಲಿ ಹೋಗಲೇಬೇಕಾಯಿತು. ಅವರ ಪುತ್ರ ದೇವಪ್ರಸಾದ್ ಪುನರೂರು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ಯ ಅಧ್ಯಕ್ಷರಾಗಿದ್ದುಕೊಂಡು ಕಿನ್ನಿಗೋಳಿ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಮಾತ್ರವಲ್ಲದೆ ಪುನರೂರು ಪ್ರತಿಷ್ಠಾನದ ಮೂಲಕ ಹಲವಾರು ಕಾರ್ಯಕ್ರಮ, ಕೃಷಿ ಕ್ಷೇತ್ರ ಇರ್ಬೋದು, ಮಾತ್ರವಲ್ಲ ಎಲ್ಲದಕ್ಕಿಂತಲೂ ಬೇಗ ವಿವೇಕಾನಂದ ಜಯಂತಿಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತಹ ಪರಂಪರೆ ಇದ್ದರೆ ಅದು ದೇವಪ್ರಸಾದ್ ಪುನರೂರು ಪ್ರತಿಷ್ಠಾನ. 8 ಮಂದಿ ಸದಸ್ಯರೆದ್ದುಕೊಂಡು ಆ ಪುನರೂರು ಆ ಒಂದು ಜನವಿಕಾಸ ಸಮಿತಿಯನ್ನು ಕೂಡ ರಚಿಸಿ, ಮಾತ್ರವಲ್ಲದೆ ಪ್ರತಿ ವರ್ಷ 25ರಿಂದ 30 ಶಾಲೆಯ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಪ್ರೋತ್ಸಾಹವನ್ನು ಕೊಡುವಂತಹ ಪುಣ್ಯಾತ್ಮ ದೇವಪ್ರಸಾದ್ ಪುನರೂರು ನಮ್ಮ ಜೊತೆ ಇದ್ದಾರೆ. ಅಗರಿ ರಾಘವೇಂದ್ರ ರಾವ್ ಅವರ ಇಲ್ಲಿಗೆ ಚಿತ್ತೈಸಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮ ಆದರೂ ಕೂಡ ಯುಗಪುರುಷದ ಕಾರ್ಯಕ್ರಮ, ಪದ್ಮಶ್ರೀ ಭಟ್ ಅವರ ಕಾರ್ಯಕ್ರಮ ಎನ್ನುವಂಥ ಚಿಂತನೆಯೊಂದಿಗೆ ಅಗರಿ ರಾಘವೇಂದ್ರ ರಾವ್ ನಮ್ಮ ಜೊತೆಗೆ ಬಂದರೆ ದಯವಿಟ್ಟು ನಾವು
ವೇದಿಕೆ ನಮ್ಮ ಜೊತೆಯಲ್ಲಿ ಬಂದು ಸೇರಿಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ನಾವು ಕೇಳ್ಕೋರು. ಅಲ್ಲಿ ಪ್ರತಿಭಾ ಪುರಸ್ಕಾರದಂತಹ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ಸುಮಾರು 25,000 ಶಾಲೆಯ ಮಕ್ಕಳಿಗೆ 100ಕ್ಕಿಂತಲೂ ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಡಿಸಿ ಅಲ್ಲಿ ಬಹುಮಾನ ಕೊಡುವಂಥ ಯೋಜನೆ. ಕೇವಲ 200 ರೂಪಾಯಿ 300 ರೂಪಾಯಿ ಅಲ್ಲ, 2,000 3,000 ಪ್ರಶಸ್ತಿ ಪತ್ರ ಜೊತೆಗೆ ಗೌರವ ಮಾಡುವಂತಹ ಕಾರ್ಯಕ್ರಮವನ್ನು ದೇವಪ್ರಸಾದ್ ಪುನರವರು ಪ್ರತಿಷ್ಠಾನ ಮೂಲಕ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ, ಹೆಮ್ಮೆ ಪಡ್ತಿದೆ. ಅವರು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ನಮ್ಮ ಶ್ರೀಯುತ ಅಭಿಷೇಕ್ ಅವರು ಗುಲಾಬಿ ಹೂ ಜೊತೆಗೆ ಕನ್ನಡದ ಶಾಲನ್ನು ಹಾಕಿ ಅವರನ್ನು ಗೌರವಿಸಬೇಕೆಂದು ನಾನು ಈ ಸಂದರ್ಭ ಕೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ ಅಗರಿ ರಾಘವೇಂದ್ರ ರಾವ್. ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ, 10 ಹಲವು ಕಾರ್ಯಕ್ರಮ, ಅಲ್ಲಿ ಒಂದು ಉದ್ಯೋಗ ಮೇಳ ನಡೀತಾ ಉಂಟು. ಹೇಳಿದರು ಏನು ಮಾಡೋದು ಉಡುಪರೆ, ಎಂತ ಮಾಡೋದು, ಯುಗ ಪುರುಷದ ಕಾರ್ಯಕ್ರಮ, ಪದ್ಮಶ್ರೀ ಪಟ್ಟ ಅವರ ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಬಂದೇ ಬರ್ತೇನೆ ಅಂತೇಳಿ ಪುಣ್ಯಾತ್ಮ ಬಂದಿದ್ದಾರೆ. ಇಂಥ ಪುಣ್ಯಾತ್ಮರಿಗೆ ನಮಗೆ ಧೈರ್ಯ ಖಂಡಿತವಾಗಿಯೂ. ರಾಘವೇಂದ್ರ ಅವರೇ, ಅವರು ಯಾವಾಗಲೂ ಪದ್ಮಶ್ರೀ ಒಟ್ಟಿಗೆ ಬೇರೆ ಬೇರೆ ಕಾರ್ಯಕ್ರಮ, ಮಕ್ಕಳಿಗೆ ಸ್ಮರಣಿಕೆ, ಮತ್ತೊಂದು ಇನ್ನೊಂದು ಯಾವುದಿದ್ರು ಕೂಡ ಅದು ಹಾಗೆ ರಾಘವೇಂದ್ರ ಅವರು ಕೊಡೋದು. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ಅವರ ಅಗರಿ ಪ್ರಶಸ್ತಿಯನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಾಡುವಂಥ ಪುಣ್ಯಾತ್ಮ ಶ್ರೀ ಅಗರಿ ರಾಘವೇಂದ್ರ ರಾವ್. ಪೃಥ್ವಿರಾಜ್ ಆಚಾರ್ಯ ದಯವಿಟ್ಟು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಬಂದು ಸೇರಿಕೊಳ್ಬೇಕು. ಸರಿ, ಏನೇ ಇರಲಿ ಬರ್ತಾರೆ. ಈಗ ಜೊತೆಯಲ್ಲಿ ನಮ್ಮ ಅಗರಿ ರಾಘವೇಂದ್ರ ರಾವ್ ಬಂದರೆ ಅವರಿಗೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಅವರಿಗೆ ನಮ್ಮ ಶ್ರೀಯುತ ಬಸವರಾಜ್ ಅವರು ಬಂದು ಅವರಿಗೆ ಕನ್ನಡದ ಆಮೇಲೆ ಗುಲಾಬಿ ಹೂ ನೀಡಿ ಅವರನ್ನು ಗೌರವಿಸಬೇಕಂತ ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಬಂದು ಸೇರಿದವರು ನಮ್ಮ ಇಂದಿನ ಗೌರವವನ್ನು, ರಾಜ್ಯೋತ್ಸವದ ಗೌರವವನ್ನು ಸ್ವೀಕರಿಸಲು ಬಂದಿರುವವರು ನಮ್ಮವರೇ ಆಗಿರುವಂಥ ಡಾಕ್ಟರ್ ಶಿವಾನಂದ ಪ್ರಭು ಅವರು. ನೀವು ಕಟೀಲಿನ KMC ಆಸ್ಪತ್ರೆಗೆ ಹೋದಿಗೆ ಶಿವಾನಂದ ಪ್ರಭು ಅವರ ಯಾವ ರೀತಿಯಲ್ಲಿ ಅವರಿದ್ದಾರೆ, ಸಿಂಪಲ್ ಸಾಧಾರಣ ಮನುಷ್ಯ, ಆಪತ್ಕಾಲದ ಬಂಧುವಾಗಿ ಯಾರೇ ರೋಗಿಗಳು ಬರಲಿ, ಯಾರೇ ಬರಲಿ ಅವರನ್ನು ಅವರ ಹತ್ರ ಮಾತಾಡುವಂಥ ರೀತಿ, ಅವರ ಶುಶ್ರೂಷೆಗೆ ತಾನು ವಹಿಸುವಂಥ ಶ್ರಮ. ಬಹುಶಃ ಸುರೇಶ್ ರಾವ್ ಡಾಕ್ಟರ್ ಅಲ್ಲಿ ಆಸ್ಪತ್ರೆಯನ್ನು ಕಟ್ಟಡವನ್ನು ಕಟ್ಟಿಕೊಟ್ಟಿರ್ಬೋದು, KMCಯ ಬಲ್ಲಾಳಿರ್ಬೋದು, ಎಲ್ಲರೂ ಒಳ್ಳೆಯ ಮುತುವರ್ಜಿಯನ್ನು ವಹಿಸ್ತಾ ಇರ್ಬೋದು. ಆದರೆ ನಮ್ಮ ಡಾಕ್ಟರ್ ಶಿವಾನಂದ ಪ್ರಭು ಅಲ್ಲಿದ್ದ ಕಾರಣ ಕಟೀಲಿನ ಶ್ರೀ ದುರ್ಗಾ ಸಂಜೀವಿನಿ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ನಾನು ಭಾಳ ಹೆಮ್ಮೆಯಿಂದ ಸಂತೋಷನ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಜನ ಅಲ್ಲಿ ಕಡಿಮೆ ಬರ್ತದೆ. ಆದರೆ ಈ ಪುಣ್ಯಾತ್ಮ ಬಂದ ನಂತರ ಒಂದಷ್ಟು ಜನ ಅಲ್ಲಿ ಬರಬೇಕಾದ್ರೆ ಇವರ ಮುಖ್ಯ ಪಾತ್ರ ಅಲ್ಲಿ ಉಂಟು ಅಂತ ಹೇಳಿಕ್ಕೆ ಭಾಳ ಸಂತೋಷದಿಂದ, ಹೆಮ್ಮೆಯಿಂದ ನಾನು ಕೂಡ ಒಬ್ಬ ರೋಗಿಯಾಗಿ ಅಲ್ಲಿ ಹೋದಾಗ ಅನುಭವಿಸಿದ್ದೇನೆ. ಆದ ಕಾರಣ ಹೇಳ್ತಾ ಇದ್ದೇನೆ, ಇಂಥವರಿಗೆ ರಾಜ್ಯೋತ್ಸವ ಸಂದರ್ಭ ಗೌರವಾರ್ಪಣೆ ಮಾಡಿದರೆ ನಾವು ಧನ್ಯರಾಗ್ತೇವೆ ಅಂತ ಹೇಳುವ ಭಾವನೆಯಿಂದ ಶಿವಾನಂದ ಪ್ರಭು ಅವರಿಗೆ ನೀವು ಬಂದದ್ದಕ್ಕೆ ತುಂಬ ಹೃದಯ ಶ್ರೀಮಂತ ನಮ್ಮ ಗೌರವವನ್ನು ಅರ್ಪಿಸ್ತಾ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮವರಾಗಿರುವಂಥ ಶ್ರೀಯುತ ದಿನರಾಜ್ ಪದ್ಮಶ್ರೀ ಅವರ ಜೊತೆಗೆ ಕೈ ಜೋಡಿಸಿರುವವರು, ಯಾವಾಗಲೂ ಒಟ್ಟಿಗೆ ಒಳ್ಳೆಯ ರೀತಿಯ ಕಾರ್ಯಕ್ರಮ ಕೊಡುವರು ದಿನರಾಜ್ ಅವರು. ಅವರಿಗೆ ಶಾಲು ಹಾಕಿ ಅವರನ್ನು ಗೌರವಿಸಬೇಕೆಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಶ್ರೀಯುತ ಸಾಣೂರು ಅರುಣ್ ಶೆಟ್ಟಿಗಾರ್ ಕಾರ್ಕಳದಿಂದ ಬಂದಿದ್ದಾರೆ. ಬೆಳಿಗ್ಗೆ 8:15 ಗಂಟೆಗೆ ಪುಣ್ಯಾತ್ಮ ಬಂದಿದ್ದಾರೆ. ಪದ್ಮಶ್ರೀ ಬೆಂಗಳೂರಿಂದ ಇವತ್ತು ಬಂದದ್ದು ಈ ಕಾರ್ಯಕ್ರಮಕ್ಕೆ. ಕಾರ್ಕಳಕ್ಕೆ ಅವರಾದ್ರು ಕೂಡ ಬೆಂಗಳೂರಿಗೆ ಹೋದವರು ಇವತ್ತು ಇದಕ್ಕೋಸ್ಕರ ಬಂದಿದ್ದಾರೆ. ಸ್ವಾಮಿ ತುಂಬ ಧನ್ಯವಾದ ನಿಮಗೆ ಬಂದದ್ದಕ್ಕೆ. ನಿಮ್ಮಿಂದಾಗಿ ಈ ಕಾರ್ಯಕ್ಕೆ ಮತ್ತಷ್ಟು ಮೆರುಗು ಬಂದು ಅಂತೇಳಿ ಸಂತೋಷ ಪಡ್ತಾ ಇದ್ದೇವೆ. ನಿಮಗೆ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ನಮ್ಮವರಾಗಿದ್ದ ಸಂತೋಷರವರು ಬಂದು ಅವರಿಗೆ ಶಾಲು ಅದೇ ರೀತಿ ಗುಲಾಬಿ ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕಂತ ಈ ಸಂದರ್ಭವನ್ನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀಯುತ ಪುರುಷೋತ್ತಮ್ ಅವರು, ಪಾಂಪೆ ಕಾಲೇಜ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿ. ನಿನ್ನೆ ರಾತ್ರಿಗೆ ಅವ್ರ ಹತ್ರ ಕೇಳಿದ್ದು, ಡಾಕ್ಟರ್ ಪದ್ಮನಾಭ ಭಟ್ ಇವತ್ತು ಬರಬೇಕಿತ್ತು. ಅವರಿಗೆ ರಾಜ್ಯೋತ್ಸವದ ಜಿಲ್ಲೆಯ ಪ್ರಶಸ್ತಿಯಲ್ಲಿ ಲಭಿಸ್ತಾ ಉಂಟು ಮಂಗಳೂರಲ್ಲಿ. ಕೇಳಿದರು ಎಂತ ಮಾಡೋದು ಉಡುಪುರ, ಇಲ್ಲಿ ಬರೋದು ಅಲ್ಲಿ ಹೋಗಿ. ಸ್ವಾಮಿ, ರಾಜ್ಯೋತ್ಸವದ ಪ್ರಶಸ್ತಿ ಜಿಲ್ಲೆಯ ಗೌರವ ಸಿಗುವಂಥ ಕಾರ್ಯಕ್ರಮ, ಅಲ್ಲಿ ಹೋಗಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮತ್ತೆ ನಾವು ಒಟ್ಟಿಗೆ ಸೇರೋಣ ಅಂತ ಹೇಳಿದ ಅವ್ರ ಹತ್ರ. ಅವರು ಅಲ್ಲಿ ಹೋಗಿದ್ದಾರೆ. ಅವರ ಜೊತೆಯಲ್ಲಿ ಎಲ್ಲಿದ್ದಾರೆ ನಮ್ಮ ಶ್ರೀಯುತ ಪುರುಷೋತ್ತಮರಲ್ಲಿ. ಅವರಿಗೆ ನಮ್ಮ ಡಾಕ್ಟರ್ ಪದ್ಮನಾಭ ಭಟ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ.
ರಾಜ್ಯೋತ್ಸವ ಸಂದರ್ಭ ಅವರ ಪುರುಷೋತ್ತಮರ ಕೇಳಿಕೆಯನ್ನು ಮನ್ನಿಸಿ ಪಾಂಪೆ ಕಾಲೇಜ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿದ್ದುಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಅಲ್ಲಿ ವಿದ್ಯಾಸಂಸ್ಥೆಯನ್ನು ಉಳಿಸಲಿಕ್ಕೆ ಭಾಳಷ್ಟು ಪರಿಶ್ರಮ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಬಾರಿ ಹಾರ್ದಿಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಪ್ರದೀಪ್ ಕಥಾಬಿಂದು ದಯವಿಟ್ಟು ಬರಬೇಕು ವೇದಿಕೆ, ನೀವು ಬರಬೇಕು. ಅವರಿಗೆ ಒಂದು ಶಾಲು ಮತ್ತು ಒಂದು ಗುಲಾಬಿ ಹೂವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು. ನೀವು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರಬೇಕು ದಯವಿಟ್ಟು. ಅದೇ ರೀತಿ ನಮ್ಮ ಜೊತೆಯಲ್ಲಿ ಇಲ್ಲಿದ್ದಾರೆ ಶ್ರೀಯುತ ನಮ್ಮವರಾಗಿದ್ದಂಥ ಶ್ರೀಯುತ ಸತೀಶ್ ಬಂಗೇರ, ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ಮುಂಬೈಯಲ್ಲಿದ್ದವರು, ಈಗ ನಿವೃತ್ತಿ ಆಗಿದ್ದಾರೆ. ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮ ಇದ್ದರೆ ಅಲ್ಲಿ ನಮ್ಮ ಸತೀಶ್ ಬಂಗೇರ ಅವರು ಇದ್ದೇ ಇರ್ತಾರೆ. ಅವರು ನಮ್ಮ ಜೊತೆಯಲ್ಲಿ ನಮ್ಮ ಭಾಗ್ಯ ಅಂತ ಹೇಳ್ತಾ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ಎಲ್ಲರ ಬಗ್ಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿತೇಶ್ ದಯವಿಟ್ಟು ತಾವು ಇಲ್ಲಿಗೆ ಬಂದು ಅವರಿಗೆ ಶಾಲು ಮತ್ತು ಗುಲಾಬಿಯನ್ನು ಅವರಿಗೆ ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಜಾಸಿ ಪಿಂಟೋ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹೋಬಳಿ ಸಾಹಿತ್ಯ ಪರಿಷತ್ತಿನ ಮುಲ್ಕಿ ಹೋಬಳಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದುಕೊಂಡು ಒಳ್ಳೆಯ ಸಾಹಿತ್ಯಿಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾತ್ರವಲ್ಲದೆ ಇಲ್ಲಿ ದಯವಿಟ್ಟು ಪೃಥ್ವಿರಾಜ್ ದಯವಿಟ್ಟು ವೇದಿಕೆ ಬರಬೇಕು. ಅವರು ಸಾಹಿತ್ಯಿಕ ಕಾರ್ಯಕ್ರಮವನ್ನು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಕೊಂಕಣಿ ಕವಿ ಕೂಡ ಹೌದು, ಕನ್ನಡ ಕವಿ ಕೂಡ ಹೌದು, ಕವಿಗೋಷ್ಠಿಯಲ್ಲಿ ಭಾಗವಹಿಸಿದವರು ಜಾಸಿ ಪಿಂಟೋರವರು ಹೋಬಳಿ ತಾಲೂಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದು ಮುಂದಕ್ಕೆ ಕೆಲವೇ ದಿನಗಳಲ್ಲಿ ಹೋಬಳಿ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಭಾಳಷ್ಟು ವಿಜೃಂಭಣೆಯಿಂದ ಆಚರಿಸಬೇಕೆಂದು ಚಿಂತನೆ ಮಾಡಿದವರು ಶ್ರೀಯುತ ಜಾಸಿ ಪಿಂಟೋರವರು. ಅವರು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ನಮ್ಮವರೇ ಆಗಿರುವಂಥ ಶ್ರೀಯುತ ನರೇಂದ್ರ ಕೆರೆಕಾಡು, ನಮ್ಮ ನರೇಂದ್ರ ಕೆರೆಕಾಡು ಅವರು ಇವತ್ತಿನ ಕಾರ್ಯಕ್ರಮದ ನಿರ್ವಾಹಕರು ಮಾತ್ರವಲ್ಲದೆ ಪತ್ರಕರ್ತರಾಗಿದ್ದುಕೊಂಡು ಬೇರೆ ಬೇರೆ ಚಲನಚಿತ್ರದ ನಿರ್ಮಾಪಕ ಆಗಿದ್ದುಕೊಂಡು ವಿಜಯ ಕಲಾವಿದರ ನಾಟಕ ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನರೇಂದ್ರ ಕೆರೆಕಾಡು ಅವರು ಅವರಿಗೆ ನಮ್ಮ ಜಾಸಿ ಪಿಂಟೋ ಅವರಿಗೆ ಹಾರ ಹಾಕಿ ಗುಲಾಬಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆ ಪ್ರದೀಪ್ರವರ ಜೊತೆಯಲ್ಲಿದ್ದಾರೆ. ಅವರು ಮೊನ್ನೆ ಕಥಾಬಿಂದು ಸಾಹಿತ್ಯಿಕ ಕಾರ್ಯಕ್ರಮ ಈ ವರ್ಷ ಕೂಡ ಇಲ್ಲಿ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕಥಾಬಿಂದುವಿನ ಮೂಲಕ ಮಾಡಿದವರು ನಮ್ಮ ಪ್ರದೀಪ್ ಕುಮಾರ್ ಅವರು. ಮುಂದೆ ಉಳ್ಳಾಳದಲ್ಲಿ ತೊಕ್ಕೊಟ್ಟು ಸುಮಾರು 60 ಜನ ಕವಿಗಳು ಭಾಗಿಸಿದಂಥ ಕವಿಗೋಷ್ಠಿ, ರಾಜ್ಯ ಮಟ್ಟದ ಕವಿಗೋಷ್ಠಿ ಮಾತ್ರವಲ್ಲದೆ ಅಲ್ಲಿ ಸುಮಾರು 30 ಮಂದಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಂಥ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ ಗಣ್ಯರಿಗೆ ಗೌರವಿಸಿದಂಥ ಅವರು ಇಲ್ಲಿ ಕೂಡ ಕಾರ್ಯಕ್ರಮ ಆಗಾಗ ಮಾಡ್ತಾ ಇರ್ತಾರೆ. ಕಥಾಬಿಂದುವಿನ ಪ್ರದೀಪ್ರವರು ಅವರಿಗೆ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಅವರಿಗೆ ಮೋಹನ್ ಟೈಲರಿಂಗ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು, ಅವರು ದಯವಿಟ್ಟು ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಅವರಿಗೆ ಶಾಲು ಹಾಕಿ ಜೊತೆಗೆ ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇನೆ. ಪೃಥ್ವಿರಾಜ್ ಆಚಾರ್ಯ ಅಂಗಡೂಲಿ ಬೇಗ ಬರಲಿ. ಅದೇ ರೀತಿ ಪದ್ಮಶ್ರೀ ಭಟ್ ಅವರು ನಮ್ಮವರು, ಕನ್ನಡದ ಧ್ವಜದ ಬಣ್ಣದ ಸೀರೆಯನ್ನೇ ಹುಟ್ಟಿದ್ದಾರೆ. ಏನೇ ಇರಲಿ, ಪದ್ಮಶ್ರೀ ಭಟ್ ಬಂದರೆ ನಮಗೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾದಂತೆ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಎಲ್ಲ ಮಕ್ಕಳನ್ನು ಬರಲಿಕ್ಕೆ ಹೇಳಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಹಬ್ಬವನ್ನೇ ಮಾಡಿದವರು, ಮಕ್ಕಳ ಹಬ್ಬವನ್ನು ಮಾಡಿದಂಥ ಪುಣ್ಯಾತ್ಮೇದಿ ನಮ್ಮ ಪದ್ಮಶ್ರೀ ಭಟ್ ಅವರು. ಅವರಿಗೆ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ನಮ್ಮ ಎಕ್ಕಾರ್ನ ದಯಾಮಣಿ ದಯವಿಟ್ಟು ಅವರಿಗೆ ಬಂದು, ದಯಾಮಣಿ ಎಕ್ಕಾರ್ ಅವರಿಗೆ ನಾವು ಯಾವಾಗಲೂ ಫೋನ್ ಮಾಡಲಿಕ್ಕೆ ಉಂಟು, ವೇದಿಕೆಯಲ್ಲಿ ಇರಲಿ ಕೆಳಗೆ ಇರಲಿ ಎಲ್ಲಿ ಬೇಕಾದರೆ ಇರಲಿ, ಅವರು ನಮ್ಮ ಜೊತೆಯಲ್ಲಿ ಇರುವವರು. ಅವರು ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅವರನ್ನು ಶಾಲು ಹಾಕಿ ಗುಲಾಬಿ ಹೂ ನೀಡಿ ಅವರನ್ನು ಗೌರವಿಸಬೇಕು. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆಯಲ್ಲಿ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಕೂಡ ಶಾರದಾ ವಿದ್ಯಾಸಂಸ್ಥೆಯ ಮಕ್ಕಳು, ಆಮೇಲೆ ನಮ್ಮ ಇದರ ವಾಯ್ಸ್ ಆಫ್ ಆರಾಧನದ ಸಂಸ್ಥೆಯ ಮಕ್ಕಳು, ಇವೆಲ್ಲ ಇಷ್ಟು ಮಂದಿ ನೀವು ಬಂದಿದ್ದೀರಾ. ಎಲ್ಲ ಪೋಷಕರು ನೀವೆಲ್ಲ ಬಂದಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸಿ ನಮ್ಮ ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ್ದೇವೆ. ಮುಖ್ಯ ರೂವಾರಿಯಾಗಿರುವಂತಹ
ಶ್ರೀಯುತ ಕೊಡೆತ್ತೂರು ಭುವನಾಭಿರಾಮ ಉಡುಪ ಇವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ನೇರವಾಗಿ ಉದ್ಘಾಟನಾ ಕಾರ್ಯಕ್ರಮ ಇದನ್ನು ಉದ್ಘಾಟಿಸಬೇಕಾಗಿ ಉಡುಪರ ಸಹಿತ ಎಲ್ಲರನ್ನ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ದೀಪವನ್ನು ಪ್ರಜ್ವಲಿಸಿ ಕರ್ನಾಟಕ ರಾಜ್ಯೋತ್ಸವದ ಈ ಸಂಭ್ರಮವನ್ನು ಆಚರಿಸಲು ಸಾಂಸ್ಕೃತಿಕ ಮೆರುಗನ್ನು ನೀಡಲು ಈ ವೇದಿಕೆಯನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಅಭಿರಾಮ ಉಡುಪ ಇವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇದಕ್ಕೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅಂದಚಂದವಾಗಿ ವಿಸ್ತಾರಗೊಳಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಯುಗಪುರುಷ ಕಿನ್ನಿಗೋಳಿಯಲ್ಲಿ ಕೊಡೆತ್ತೂರು ಭುವನಾಭಿರಾಮ ಉಡುಪ ಇವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಳಿಸುವಂತಹ ಶುಭ ಸಂದರ್ಭ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಒಂದು ಮಾತನ್ನು ಇಲ್ಲಿ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯೋತ್ಸವದ ಏಕೀಕರಣ ಪ್ರಶಸ್ತಿಯನ್ನು ಪಡೆದಿರುವಂತಹ ಯುಗಪುರುಷ ಸಂಸ್ಥೆಯು 1947ರಿಂದ 79 ವರ್ಷಗಳ ಕಾಲ ನಿರಂತರವಾಗಿ ಕರ್ನಾಟಕ ರಾಜ್ಯದ ಏಕೈಕ ಮಾಸಪತ್ರಿಕೆಯಾಗಿ ಯುಗಪುರುಷ ನಿರಂತರವಾಗಿ ಪ್ರಕಟಣೆಗೊಳ್ಳುತ್ತಿರುವುದು ಬಹಳ ಹೆಮ್ಮೆಯ ವಿಷಯ. ಅದು ನಮ್ಮ ಕಿನ್ನಿಗೋಳಿಗರ ಕನ್ನಡಿಗರ ಒಂದು ಹೆಮ್ಮೆಯ ವಿಷಯ ಎಂದು ಹೇಳುತ್ತಾ ಇಂದಿನ ಈ ಒಂದು ಮಹತ್ವದ ದಿನವನ್ನು ವಿಶೇಷವಾಗಿ ತಮ್ಮ ಮಾತುಗಳ ಮೂಲಕ ಆಡಲಿಕ್ಕಿದ್ದಾರೆ. ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಎನ್ನುವಂತಹ ವಿಷಯದಲ್ಲಿ ಪಾಂಪೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಪುರುಷೋತ್ತಮ್ ಸರ್ ಅವರು ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಾವು ಎಲ್ಲರೂ ಕಿನ್ನಿಗೋಳಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲು ಭಾಳ ಸಂತೋಷದಿಂದ ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪುನರೂರು ಪ್ರತಿಷ್ಠಾನದ ಶ್ರೀಯುತ ದೇವಿಪ್ರಸಾದ್ ಪುನರೂರವರೇ, ದೇವಪ್ರಸಾದ್ ಪುನರೂರವರೇ, ಕಾರ್ಯಕ್ರಮದ ಸಂಘಟಕರಾದ ಶ್ರೀಯುತ ಭುವನಾಭಿರಾಮ ಉಡುಪರವರೇ, ಈ ವೇದಿಕೆಯಲ್ಲಿ ಇವತ್ತು ಸನ್ಮಾನಗೊಳ್ಳಲಿರುವಂತಹ ಡಾಕ್ಟರ್ ಶಿವಾನಂದ ಪ್ರಭುರವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವ ಎಲ್ಲ ಕನ್ನಡಾಭಿಮಾನಿಗಳೇ, ನಿಮಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಪದ್ಮನಾಭ್ ಭಟ್ ಅವರು ಇವತ್ತು ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಸ್ವೀಕರಿಸುವ ಸಂದರ್ಭದಲ್ಲಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ನಾನು ಕನ್ನಡದ ಪ್ರೇಮಿ ಹೌದು, ಆದರೆ ಕನ್ನಡದ ವಿದ್ವಾಂಸ ಅಲ್ಲ. ಉಡುಪರು ನನ್ನನ್ನು ಬನ್ನಿ ಅಂತ ಕರೆದ್ರು, ಭಾಳ ಪ್ರೀತಿಯಿಂದ ಬಂದಿದ್ದೇನೆ. ಯಾಕಂದರೆ ಕನ್ನಡದ
ಸೇವೆಯನ್ನು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತೇವೆ. ಸೇವೆ ಮಾಡುವವರ ಮುಖವನ್ನಾದರೂ ಒಮ್ಮೆ ನೋಡೋಣ ಅನ್ನುವಂಥ ಸಂತೋಷದಲ್ಲಿ ನಾನು ಬಂದಿದ್ದೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಿರಿಯರಿದ್ದಾರೆ, ಯುವಕರು ಇದ್ದಾರೆ, ಹಾಗೆ ಮಕ್ಕಳು ಇದ್ದಾರೆ. ಈ ಮಕ್ಕಳನ್ನು ನೋಡುವಾಗ ನನಗೊಂದು ನೆನಪು ಬರುತ್ತೆ. ನಾವು ಗಣಿತ ಮೇಷ್ಟ್ರಿಂದ ಬೈಗಳು ಪೆಟ್ಟು ತಿಂದಿದ್ದೇವೆ, ವಿಜ್ಞಾನ ಮಾಸ್ಟ್ರಿಂದಲೂ ಪೆಟ್ಟು ತಿಂದಿದ್ದೇವೆ, ಆದರೆ ಕನ್ನಡ ಮಾಸ್ಟ್ರಿಂದ ಹೆಚ್ಚು ಪ್ರೀತಿಯನ್ನೇ ಗಳಿಸಿಕೊಂಡಂಥದ್ದು. ಹಾಗಾಗಿ ನಾವು ಕನ್ನಡದ ಮೇಲೆ ನಮಗೆ ಯಾವತ್ತೂ ಅಭಿಮಾನವೇ. ಮ್ಯಾಥಮೆಟಿಕ್ಸನ್ನು ನಾವು ಸ್ವಲ್ಪ ದೂರುವುದೇ, ಗಣಿತ ಸ್ವಲ್ಪ ಕಷ್ಟ ಅಂತೇಳಿ. ಯಾಕಂದರೆ ಆ ಒಂದು ನಮ್ಮನ್ನೆಲ್ಲ ಇವತ್ತು ಬೆಳೆಸಿದಂಥವರು, ಕನ್ನಡದಲ್ಲಿ ನಮ್ಮನ್ನು ಬೆಳೆಸಿದಂಥವರು ನಮ್ಮೆಲ್ಲ ಕನ್ನಡ ಶಿಕ್ಷಕರು. ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ನೀವೆಲ್ಲರೂ ನಿಮಗೆ ಎಲ್ಲರೂ ಕನ್ನಡ ಕಲಿಸಿದಂಥ ಶಿಕ್ಷಕರನ್ನು ಒಂದು ಸಲ ಸ್ಮರಿಸಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಭಾಂಗಣಕ್ಕೆ ಬಂದಾಗ ಬಾರಿಸು ಕನ್ನಡ ಡಿಂಡಿಮ ಅನ್ನುವಂಥ ಒಂದು ಹಾಡನ್ನು ಹಾಡ್ತಿದ್ರು. ಇವಾಗ ನಾನು ಮತ್ತೆ ಕನ್ನಡ ಭಾಷೆಯ ಅಭಿವೃದ್ಧಿಯಲ್ಲಿ ಏನು ನಮ್ಮ ಪಾತ್ರ, ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಅನ್ನುವಂಥ ವಿಷಯ ಇದೆ. ಆ ಬೆಳವಣಿಗೆಯಲ್ಲಿ ನಮ್ಮೆಲ್ಲರ ಪಾತ್ರಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ. ಈಗಾಗಲೇ ನಾನು ಉಡುಪರವರ ಹತ್ರ ಕೇಳಿದೆ, ನಿಮ್ಮ ಯುಗಪುರುಷ ಪ್ರಕಟನಾಲಯದಲ್ಲಿ ಎಷ್ಟು ಪ್ರಕಟಣೆ ಆಗಿದೆ ಅಂತ. 455ಕ್ಕಿಂತ ಹೆಚ್ಚು. ಆಮೇಲೆ ಆ ಪತ್ರಿಕೆ ನಮ್ಮ ಕನ್ನಡ ನಾಡು ಪ್ರಾಂತ್ಯಗಳ 1950ರಲ್ಲಿ ಆಯಿತು. ಆಮೇಲೆ ಮೈಸೂರು ರಾಜ್ಯ ಆಯಿತು. 73ರಲ್ಲಿ ನಾವು ಕರ್ನಾಟಕ ರಾಜ್ಯ ಉದಯ ಆಯಿತು. ಹಾಗಾಗಿ ಅದಕ್ಕಿಂತ ಮುಂಚೆಯೇ ಒಂದು ಕನ್ನಡ ನಾಡು ಕಟ್ಟುವಂಥ ಕನಸನ್ನು ಹಲವಾರು ವಿದ್ವಾಂಸರು, ಹಲವಾರು ಕನ್ನಡಾಭಿಮಾನಿಗಳು ಇತ್ತು ಅವರ ಕನಸು. ಆ ಕನಸು ನನಸನ್ನು ಮಾಡಿದವರಲ್ಲಿ ಒಬ್ಬರು ಕೋಆ ಉಡುಪರವರು. ಅವರು 1948ರಲ್ಲಿ ಯುಗಪುರುಷ ಪತ್ರಿಕೆಯನ್ನು ಹುಟ್ಟುಹಾಕಿ ಕನ್ನಡದ ಕಹಳೆಯನ್ನು ಈ ಪರಿಸರದಲ್ಲಿ, ಈ ನಾಡಿನಲ್ಲಿ ಮೊಳಗಿಸಿದವರು. ಆ ಕಹಳೆಯನ್ನು ಊದುತ್ತಾ ಬರ್ತಿರುವವರು ನಮ್ಮ ಶ್ರೀಯುತ ಬೋನಾಭಿರಾಮ ಉಡುಪರವರು. ಹಾಗೆ ನಮ್ಮ ಪಾತ್ರ ಏನು ಅನ್ನೋದನ್ನು ಹೇಳುವ ಮೊದಲು ನಾವು ಕನ್ನಡವನ್ನು ಒಂದಷ್ಟು ನೆನಪಿಸಿಕೊಳ್ಳುವ. ನಾವೆಲ್ಲರೂ ಚಿಕ್ಕ ಇರುವಾಗ ಶಾಲೆಗಳಲ್ಲಿ ಏನು ಕನ್ನಡ ಕಲ್ತಿದ್ದೇವೆ ಅದನ್ನು ಮತ್ತೊಮ್ಮೆ ಮೆಲುಕು ಹಾಕುವ ಅಂಥೇಳಿ ನಾನು ಭಾವಿಸ್ತೇನೆ. ನೀವೆಲ್ಲರೂ ಹುಯಿಲಗೋಳಿ ನಾರಾಯಣರಾವ್ ಅವರ ಹೆಸರು ಕೇಳಿದ್ದೀರಿ. ಒಂದೊಂದೇ ವಾಕ್ಯವನ್ನು ಹೇಳ್ತೇನೆ. ಅತ್ಯಂತ ನಾವು ಅದನ್ನು ಕೇಳುತ್ತಾ ಬಂದವರು ನಾವೆಲ್ಲರೂ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯ ಸದಾಭಿಮಾನದ ಗೂಡು ಅಂತೇಳಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕವಿಗಳು ಕನ್ನಡವನ್ನು ಬೆಳೆಸಿ ಅದರ ಜೊತೆಗೆ ಸಾರ್ವಜನಿಕರಲ್ಲಿ, ಕನ್ನಡಿಗರಲ್ಲಿ ಕನ್ನಡದ ಅಭಿಮಾನವನ್ನು ಮೂಡಿಸಿದರು. ಪ್ರಖ್ಯಾತ ಕವಿ JP ರಾಜರತ್ನಂ ಅವರನ್ನು ನಾವು ಆಗಾಗ ಸ್ಮರಿಸ್ತೇವೆ. ಅವರು ಹೇಳ್ತಾರೆ, ನನ್ನನ್ನು ಎಲ್ಲಿಯಾದರೂ ದೇವರು ಬಂದು ಹೆಂಡ ಬಿಡು ಅಂದರೆ ನಾನು ಬಿಡ್ತೇನೆ, ಹೆಂಡತಿ ಬಿಡು ಅಂದರೆ ಬಿಡ್ತೇನೆ, ಆದರೆ ಕನ್ನಡ ಏನಾದರೂ ಬಿಡು ಅಂದರೆ ನಾನು ದೇವರ ಹತ್ರವೇ ಒಂದು ಸವಾಲು ಹಾಕ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನರಕಕ್ಕೆ ಹಾಕಿ ನಾಲಿಗೆ ಸೀಳಿಸಿ ಬಾಯಿ ಹೊಲಿಸಿದ್ರೂ ಮೂಗಲ್ಲಿ ಕನ್ನಡ ಪದವನ್ನು ಆಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಅವರ ಆ ಮಾತುಗಳು ನಮ್ಮಲ್ಲಿ ಒಂದು ಪ್ರೇರಣೆಯನ್ನು ಹುಟ್ಟಿಸ್ತಾರೆ, ಮೈ ರೋಮಾಂಚನಗೊಳಿಸ್ತದೆ. ನಾವು ಕನ್ನಡಕ್ಕೆ ಏನು ನಮ್ಮ ಆ ಪ್ರೀತಿಯನ್ನು ಅದು ತೋರಿಸ್ತದೆ, ಹಾಗೆ ತ್ಯಾಗವನ್ನು ತೋರಿಸ್ತದೆ. ನಾವೆಲ್ಲರೂ ಮಕ್ಕಳು ಇದ್ದಾರೆ ಶಾಲೆಯಲ್ಲಿ. ಈಗ ಪ್ರತಿನಿತ್ಯ ನಾವು ನಾಡಗೀತೆಯನ್ನು ಹಾಡ್ತೇವೆ. ಕುವೆಂಪುರವರ ಜೈ ಭಾರತ ಜನನಿಯ ತನುಜಾತೆ. ಅದರ ಜೊತೆಗೆ ಕುವೆಂಪುರವರು ನಮ್ಮಲ್ಲಿ ಕನ್ನಡದ ಅಭಿಮಾನವನ್ನು ಮೂಡಿಸುವಲ್ಲಿ ಅನೇಕ ಗೀತೆಗಳನ್ನು ಹಾಡಿದ್ದಾರೆ. ಬಾರಿಸು ಕನ್ನಡ ಡಿಂಡಿಮಮ ಇರಬಹುದು, ಅಥವಾ ಅದರ ಜೊತೆಗೆ ಇನ್ನೂ ಅನೇಕ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಕನ್ನಡದ ಒಂದು ಶ್ರೇಷ್ಠತೆಯನ್ನು, ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಹಾಡಿ ಹೊಗಳಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಕನ್ನಡ ನಾಡು, ಈಗ ನಮ್ಮ ಯುಗಪುರುಷಕ್ಕೆ ಏಕೀಕರಣ ಪ್ರಶಸ್ತಿ ಬಂದಿದೆ, ಅತ್ಯಂತ ಹೆಮ್ಮೆಯ ಪ್ರಶಸ್ತಿ. ಕನ್ನಡ ಏನಾದರೂ ಗಡಿನಾಡಿನಲ್ಲಿ ಉಳಿದುಕೊಂಡಿದೆ ಅಂತೇಳಿ ಆದರೆ ಈ ನಾಡಿನಲ್ಲಿರುವಂಥ ಅನೇಕ ಪತ್ರಿಕೆಗಳು, ಪತ್ರಕರ್ತರು, ಕವಿಗಳು ಹಾಗೂ ಸಮಾಜ ಸುಧಾರಕರು ಇದಕ್ಕೆ ಕಾರಣ ಆಗಿದ್ದಾರೆ. ಆ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ನೆನಪಿಗೆ ಬರುವಂಥವರು ಕರ್ನಾಟಕದ ಕಾಸರಗೋಡು ಗಡಿನಾಡಿನಲ್ಲಿ ಕನ್ನಡದ ಕಹಳೆ, ಕನ್ನಡವನ್ನು
ಮೊಳಗಿಸಿದ ಓರ್ವ ಧೀಮಂತ ಸಾಹಿತಿ ಕಯ್ಯಾರ ಕಿಂಜಣ್ಣರಯ್ಯವರು. ಅವರ ಏನು ಒಂದು ಪದ್ಯ ಏನಿದೆ, ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ, ಎಲ್ಲೆಲ್ಲೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ, ಕಾಯಲಾರವೇ ಸಾವೆ ಓ ಬನ್ನಿ. ನಮ್ಮಲ್ಲಿ ಒಂದು ರೀತಿಯ ಕನ್ನಡನ ಉಳಿಸುವ ಕೆಚ್ಚನ್ನು ಮೂಡಿಸಿದಂಥವರು ಕಯ್ಯಾರ ಕಿಂಜಣ್ಣರಯ್ಯವರು. ಹೀಗೆ ಕನ್ನಡಕ್ಕೆ ಕೊಡುಗೆಯನ್ನು ಸಲ್ಲಿಸಿದಂಥ ಸಾವಿರಾರು ಮಹನೀಯರು ನಮ್ಮ ಮುಂದೆ ಇದ್ದಾರೆ, ಬಾಳಿ ಬದುಕಿದ್ದಾರೆ. ಈ ನಾಡಿನಲ್ಲಿ ಅನೇಕರು ಈ ತಮ್ಮ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿ ಪಂಪ ರನ್ನ ಜನ್ನರಿಂದ ಪ್ರಾರಂಭಿಸಿ ತಮ್ಮ ಹೆಸರನ್ನು ಈ ನಾಡಿನಲ್ಲಿ ಅಜರಾಮರವಾಗಿಸಿದಂಥ ಮಹನೀಯರು ನಮ್ಮಲ್ಲಿ ಇದ್ದಾರೆ. ಕನ್ನಡ ಸಾಹಿತ್ಯ ಪ್ರಾರಂಭದ ಹಂತಗಳಲ್ಲಿ ಕಲ್ಲುಗಳಲ್ಲಿ, ಲೋಹಗಳಲ್ಲಿ, ತಾಳೆಗರಿಗಳಲ್ಲಿ, ನಂತರದ ದಿನಗಳಲ್ಲಿ ಪುಸ್ತಕದಲ್ಲಿ ಮುದ್ರಣೆ ಆಯಿತು. ಇವತ್ತು ಕನ್ನಡ ನಮ್ಮ ಡಿಜಿಟಲ್ ಲೋಕಕ್ಕೂ ಅದು ಕಾಲಿಟ್ಟ ಕಾರಣ ಖಂಡಿತವಾಗಿಯೂ ಕನ್ನಡ ಶಾಶ್ವತವಾಗಿ ಈ ನಾಡಿನಲ್ಲಿ ಉಳ್ಕೊಳ್ತದೆ. ನಮಗೆ ಯಾರಿಗೂ ಕನ್ನಡ ನಶಿಸಿ ಹೋಗ್ಬೋದು ಅನ್ನುವಂಥ ಆತಂಕ ಬೇಡ. ಕನ್ನಡದಲ್ಲಿ ಬೇಕಾದಷ್ಟು ಸಾಹಿತ್ಯಗಳು ಬಂದಿದೆ. ಅಲ್ಲಿ ಬಾಲ ಸಾಹಿತ್ಯ ಇರ್ಬೋದು, ಅಥವಾ ವಿಮರ್ಶೆಗಳು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ನಮ್ಮ ಸಾಹಿತ್ಯ ಕೃತಿಗಳು ನಮ್ಮಲ್ಲಿ ಬಂದಿದೆ. ಅದು ನಿರಂತರವಾಗಿ ಉಳ್ಕೊಳ್ತದೆ. ಆದರೆ ಇದರಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನು ನಾವು ಹೇಳುವುದಾದರೆ, ಇವತ್ತು ಬರಹಗಾರರು ನಮ್ಮಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ, ಬೇಕಾದಷ್ಟು ಬರಹಗಾರರಿದ್ದಾರೆ. ಒಳ್ಳೊಳ್ಳೆ ಸಾಹಿತ್ಯ ಕೃತಿಗಳು ನಮ್ಮಲ್ಲಿ ಬರ್ತಾ ಇವೆ. ಹಾಗೆ ಪತ್ರಿಕೆಗಳಲ್ಲಿ ಸಹ ಬೇರೆ ಬೇರೆ ರೀತಿಯಲ್ಲಿ ಸಾಹಿತ್ಯ ಪ್ರಚಾರ ಆಗ್ತಾ ಇದೆ. ಆದರೆ ಓದುಗರ ಸಂಖ್ಯೆಯೇ ಒಂದು ದೊಡ್ಡ ಸವಾಲಾಗಿ ನಮಗೆ ಕಾಣ್ತದೆ. ಈ ಓದುಗರನ್ನು ಹೇಗೆ ಹೆಚ್ಚು ಮಾಡುವಂಥದ್ದು? ಇವತ್ತು ನಮ್ಮಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಕೇವಲ ಬರಹಗಾರರಿಗೆ, ಸಾಹಿತಿಗಳಿಗೆ ಮಾತ್ರ ಅಲ್ಲ, ಕನ್ನಡ ಲೋಕದಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಉನ್ನತಿಗೆ ಏರಿಸಿದಂಥ ವಿವಿಧ ಕ್ಷೇತ್ರಗಳಲ್ಲಿ ದುಡಿದ ಮಹನೀಯರನ್ನು ಗೌರವಿಸ್ತಾ ಇದ್ದಾರೆ. ಅಂದರೆ ಕನ್ನಡ ನಾಡು ಬೆಳೀತದೆ ಅಂತೇಳಿ ಆದರೆ, ಬೆಳೀತಾ ಇದೆ ಅಂತೇಳಿ ಆದರೆ, ಇನ್ನು ಮುಂದೆ ಬೆಳೀತದೆ ಅಂತೇಳಿ ಆದರೆ ಅದಕ್ಕೆ ಪ್ರತಿಯೊಬ್ಬರ ಕೊಡುಗೆ ಇದೆ. ಅದರಲ್ಲಿ ಶಿಕ್ಷಕರು ಇರ್ಬೋದು, ಸಾಹಿತಿಗಳು ಇರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ದುಡಿತಿರುವಂಥ ಗಣ್ಯರು ಇರ್ಬೋದು. ನಮ್ಮ ಜೊತೆ ವೇದಿಕೆಯ ಮುಂದಿರುವಂಥ ಡಾಕ್ಟರ್ ಶಿವಾನಂದರವರಿದ್ದಾರೆ. ಅಂತ ಅನೇಕ ಮಹನೀಯರಿಂದ ಕನ್ನಡ ಬೆಳೀತಾ ಇದೆ. ನಮಗೆ ಯಾರಿಗೂ ಆತಂಕ ಬೇಡ. ಕನ್ನಡ ನಶಿಸಿ ಹೋಗ್ತಾ ಇದೆ, ಕನ್ನಡ ಅಳಿಯುತ್ತದೆ, ಖಂಡಿತವಾಗಿಯೂ ಅದು ಶಾಶ್ವತ ಆಗಿದೆ. ಆದರೆ ನಾವು ಮಾಡಬೇಕಾದಂಥ ಕೆಲಸ ಏನಂದರೆ, ಇನ್ನಷ್ಟು ಬರಹಗಾರರನ್ನು ಸೃಷ್ಟಿ ಮಾಡಬೇಕು. ಬರಹಗಾರರಿಗೂ ಒಂದು ರೀತಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲಿಕ್ಕೆ ಕೆಲವು ಮಾನದಂಡಗಳನ್ನು ಇಟ್ಟುಕೊಂಡ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಸಾಹಿತ್ಯ ಸಮ್ಮೇಳನಗಳನ್ನೆಲ್ಲ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಓದುಗರಿಗೆ, ವಿಮರ್ಶಾ ಪ್ರಬಂಧಗಳನ್ನು ಬರೆಯುವವರಿಗೆ ನಾವು ಬಹುಮಾನಗಳನ್ನು ಕೊಡ್ತೇವೆ. ಅದೇ ರಾಜ್ಯ ಮಟ್ಟದಲ್ಲಿಯೂ ಅಂತ ಇದೆ. ಆದರೆ ಇನ್ನಷ್ಟು ಹೆಚ್ಚು ಬರಹಗಾರರನ್ನು ನಾವು ಸೃಷ್ಟಿಸಬೇಕು. ಈ ಬರಹಗಾರರ ಜೊತೆಗೆ ಓದುಗರನ್ನು ಸೃಷ್ಟಿಸುವಂಥ ಕೆಲಸ ಶಾಲಾ ಮಟ್ಟದಲ್ಲಿಯೇ ಆಗಬೇಕು. ಅದು ಇನ್ನಷ್ಟು ಈಗ ಶಾಲಾ ಮಟ್ಟದಲ್ಲಿ ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅದನ್ನು ಇನ್ನಷ್ಟು ಹೆಚ್ಚು ನಾವು ಈ ಸಾಹಿತ್ಯದ ಕಂಪನ್ನು ಅವರಿಗೆ ನಾವು ಮಕ್ಕಳಿಗೆ ಹೇಳಬೇಕು. ಯಾಕಂದರೆ ನಾನೊಂದು ಸಲ ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ಬಸ್ನಲ್ಲಿ ಹೋಗುವಾಗ ಒಬ್ಬರು ಕಂಡಕ್ಟರ್, ಬಸ್ ನಿರ್ವಾಹಕರು ಅವರು ಬನ್ನಿರಿ ಪ್ರಯಾಣಿಕರೇ, ಹೋಗಿರಿ ಪ್ರಯಾಣಿಕರೇ, ಚಾಲಕರೇ ಬಸ್ಸನ್ನು ನಿಲ್ಲಿಸಿ, ಸಂಪೂರ್ಣವಾಗಿ ಅವರು ಕನ್ನಡದಲ್ಲಿ ಆದೇಶಗಳನ್ನು ಕೊಡುವಂಥದ್ದು, ಪ್ರಯಾಣಿಕರನ್ನು ಕರೆಯುವಂಥದ್ದು. ಹೀಗೆ ಕನ್ನಡವನ್ನು ಪ್ರೀತಿಸುವಂಥ ಅಭಿಮಾನಿಗಳನ್ನು ನಾನು ಅಲ್ಲಲ್ಲಿ ಅವರನ್ನು ಕಂಡಿದ್ದೇನೆ. ಹೀಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಕನ್ನಡವನ್ನು ಆಸ್ವಾದಿಸಬೇಕು, ಕನ್ನಡವನ್ನು ನಾವು ದಿನನಿತ್ಯ ಉಪಯೋಗಿಸಬೇಕು. ಮತ್ತು ನಾವು ಅನೇಕ ಬರಹ ಕೃತಿಗಳನ್ನು ಓದುವುದರ ಮೂಲಕ ಕನ್ನಡವನ್ನು ನಾವು ಬೆಳೆಸುವ. ಇತ್ತೀಚಿನ ದಿನಗಳಲ್ಲಿ ಈ ಕನ್ನಡವನ್ನು ಬೆಳೆಸುವಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕನ್ನಡದ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೀಡುವಂಥ ಒಂದು ಕಾನೂನು ಜಾರಿಗೆ ಆಗಿದೆ. ಭಾಳ ಅತ್ಯಂತ ಉತ್ತಮವಾದಂಥದ್ದು. ಕನ್ನಡ ಮಾಧ್ಯಮದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಅದು ಒಂದು ಪ್ರೇರಕವಾಗಿದೆ. ಆದರೆ ಎಂಜಿನಿಯರಿಂಗ್ನಲ್ಲಿ ಕನ್ನಡವನ್ನು ಬಳಸ್ಬೋದು ಅನ್ನುವಂಥ ಆದೇಶ ಇದೆ.
ಕಳೆದ ವರ್ಷ ಕೇವಲ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಆ ಶಬ್ದ ಕನ್ನಡ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಲಿಗೆ ಅಷ್ಟು ಅದು ಹೊಂದಿಕೆ ಆಗುವುದಿಲ್ಲ ಅನ್ನುವಂಥದ್ದು ಒಂದು ಮಾತಿದೆ. ಆದರೆ ಕನ್ನಡದಲ್ಲಿ ಎಂಜಿನಿಯರಿಂಗ್ ಮತ್ತು ಮೆಡಿಕಲಿಗೆ ಸಂಬಂಧಪಟ್ಟಂಥ ಅನೇಕ ಪುಸ್ತಕಗಳು ಸಹ ಪ್ರಕಟವಾಗಿವೆ. ಇದರ ಜೊತೆಗೆ ನಮಗೆ ಬಹುಭಾಷೆಗಳ ಒಂದು ಅಬ್ಬರದ ಸ್ಪರ್ಧೆಯು ನಮಗೆ ಇದೆ. ಅದು ಕೇವಲ ದಕ್ಷಿಣ ಭಾರತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕನ್ನಡಕ್ಕೆ ಒಂದು ಸ್ಪರ್ಧೆ ಇದೆ. ಆದರೆ ನಾವು ಸ್ಪರ್ಧಾತ್ಮಕವಾಗಿ ಕನ್ನಡವನ್ನು ಉಳಿಸಿಕೊಳ್ಳುವಲ್ಲಿ ಇವತ್ತು ಯಶಸ್ವಿಯಾಗಿದ್ದೇವೆ, ಎರಡು ಮಾತಿಲ್ಲ. ನಾವು ಸ್ಪರ್ಧೆಯನ್ನು ನೀಡುವಷ್ಟು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇದೆ. ನಾವೇನು ಅಷ್ಟು ಶಕ್ತಿಹೀನರಲ್ಲ. ನಾವು ಕನ್ನಡಿಗರು ಭಾಳಷ್ಟು ಬಲಿಷ್ಠರಾಗಿದ್ದೇವೆ. ಅದರ ಜೊತೆಗೆ ನಮಗೆ ಇನ್ನೊಂದು ಸವಾಲಿದೆ. ಕನ್ನಡವನ್ನು ಬೆಳೆಸುವುದರ ಜೊತೆಗೆ ನಮ್ಮ ಸ್ಥಳೀಯ ಭಾಷೆಗಳನ್ನು ನಾವು ಕಡೆಗಣಿಸಬಾರದು ಅನ್ನುವಂಥದ್ದು. ನಮ್ಮ ಈ ಪ್ರದೇಶದಲ್ಲಿ ತುಳು ಇದೆ, ಕೊಂಕಣಿ ಇದೆ, ಬ್ಯಾರಿ ಭಾಷೆ ಇದೆ, ಕುಂದಾಪುರ ಕನ್ನಡ ಇದೆ, ಸುಳ್ಯದಲ್ಲಿ ಅರೆ ಕನ್ನಡ ಇದೆ, ಹಾಗೆ ಕುಂಬಾರ ಕನ್ನಡ ಇದೆ. ಹೀಗೆ ಅನೇಕ ಸ್ಥಳೀಯ ಭಾಷೆಗಳಿವೆ. ಈ ಭಾಷೆಗಳು ಕೆಲವೊಂದು ಭಾಷೆಗಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಇವತ್ತು ನಶಿಸಿ ಹೋಗಿವೆ. ನಾನು ಈ ಭಾಷೆಗಳನ್ನೆಲ್ಲ ಹೀಗೆ ಅರ್ಥೈಸಿಕೊಂಡಿದ್ದೇನೆ, ಇವುಗಳೆಲ್ಲ ಕನ್ನಡದ ಬೇರುಗಳು. ಈ ಬೇರುಗಳನ್ನು ಬಲಪಡಿಸಿ ನಾವು ಕನ್ನಡವನ್ನು ಬೆಳೆಸುವ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಸ್ಥಳೀಯ ಭಾಷೆಗಳೇನಿದೆ, ತುಳುವನ್ನು ನಾವು ಕನ್ನಡದಲ್ಲಿ ಬರೀತೇವೆ, ಕೊಂಕಣಿಯನ್ನು ನಾವು ಕನ್ನಡದಲ್ಲಿ ಬರೀತೇವೆ, ಕುಂದಾಪುರ ಕನ್ನಡ ಅರೆ ಭಾಷೆಯನ್ನು ನಾವು ಕನ್ನಡದಲ್ಲಿ ಬರೀತೇವೆ. ಹಾಗಾಗಿ ಈ ಎಲ್ಲ ಸ್ಥಳೀಯ ಭಾಷೆಗಳು ಕನ್ನಡದ ಬೇರುಗಳಾಗಿವೆ. ಆ ಬೇರುಗಳನ್ನು ಗಟ್ಟಿಗೊಳಿಸಿ ನಾವು ನಮ್ಮ ಕನ್ನಡವನ್ನು ಇನ್ನಷ್ಟು ದೊಡ್ಡ ಆಲದ ಮರ, ಇನ್ನಷ್ಟು ಅದು ಸೊಂಪಾಗಿ ವಿಸ್ತಾರವಾಗಿ ಬೆಳೆಯಲಿ ಅಂತೇಳಿ ನಾನು ಆಶಿಸ್ತೇನೆ. ಹಾಗೆ ಇವತ್ತು ಈ ಕನ್ನಡದ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನೀವೆಲ್ಲರೂ ನನ್ನ ಈ 4 ಮಾತುಗಳನ್ನು ಕೇಳಿದ್ದೀರಿ. ನನ್ನ ವಿನಂತಿ ಇಷ್ಟೇ, ಕನ್ನಡ ಸಾಹಿತ್ಯ ಭಾಳಷ್ಟು ಶ್ರೀಮಂತ ಆದಂಥದ್ದು. ಅದು ಗಟ್ಟಿಯಾಗಿ ಈ ನೆಲದಲ್ಲಿ ನಿಂತಿದೆ. ನಮ್ಮ ಕೆಲಸ ಏನಂದರೆ, ನಮ್ಮ ಮುಂದೆ ಇರುವಂಥ ಚಿಕ್ಕ ಮಕ್ಕಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಈ ಕನ್ನಡದ ಕಂಪನ್ನು ಪಸರಿಸುವಂಥ ಕೆಲಸ, ಕನ್ನಡ ಸಾಹಿತ್ಯದಲ್ಲಿ ಅವರಿಗೆ ಅಭಿರುಚಿಯನ್ನು ಮೂಡಿಸುವಂಥ ಕೆಲಸ ನಾವು ಮಾಡಿದರೆ ಖಂಡಿತವಾಗಿಯೂ ಈ ಕರ್ನಾಟಕದಲ್ಲಿ ಕನ್ನಡ ಚಿರಾಯುವಾಗಿ ಉಳಿಯುತ್ತದೆ, ಶಾಶ್ವತವಾಗಿ ಉಳಿಯುತ್ತದೆ. ದಿನಕ್ಕೆ ಅದು ಖಂಡಿತವಾಗಿಯೂ ಬೆಳೀತದೆ ಅಂತ ಹೇಳ್ತಾ ತಮಗೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸುತ್ತಾ, ಅವಕಾಶ ಮಾಡಿಕೊಟ್ಟಂಥ ಶ್ರೀಯುತ ಭೂಮಾನಾದಿ ರಾಮ ಉಡುಪ ಇವರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಯುತ ಪುರುಷೋತ್ತಮರವರನ್ನು ಕರೆದದ್ದು ಸಾರ್ಥಕವಾಯಿತು ಸ್ವಾಮಿ. ನಿನ್ನೆ ರಾತ್ರಿ ಫೋನ್ ಮಾಡಿದ್ದು, ನಮ್ಮ ಕೇಳಿಕೆಯನ್ನು ಬಂದಿದ್ದೀರಿ. ಒಳ್ಳೆಯ ರೀತಿಯಲ್ಲಿ ಕನ್ನಡದ ಭಾಷೆಯ ಬೆಳವಣಿಗೆ ಬಗ್ಗೆ 4 ಮಾತು ಮಾತಾಡಿದಿರಿ. ಭಾಳ ಸಂತೋಷವಾಗಿದೆ, ನಿಮಗೆ ಅಭಿನಂದನೆಗಳು. ಜೊತೆಗೆ ನಮ್ಮ ಜೊತೆಯಲ್ಲಿ ಚಂದ್ರಹಾಸ ದೇವಾಡಿಗರು ಅಲ್ಲಿ ಕೂತ್ಕೊಂಡಿದ್ದಾರೆ, ಮೂಡುಬಿದ್ರೆಯಿಂದ ಇಲ್ಲಿ ಬಂದಿದ್ದಾರೆ. ತಮಗೆ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸಿದೆ. ತುಳು ಭಾಷೆಗಾಗಿ ಭಾಳಷ್ಟು ಶ್ರಮವಹಿಸ್ತಾ ಇದ್ದಾರೆ. ಶ್ರೀಯುತ ಬಾಲಕೃಷ್ಣ ಉಡುಪರವರು ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಬರಬೇಕಾಗಿ ಬಾಲಕೃಷ್ಣ ಉಡುಪ ಅವರಲ್ಲಿ ನಮ್ಮ ಸಹೋದರವರು, ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಅವರಿಗೆ ಅವರು ಕೊಡಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಂದಂಥ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಇದೀಗ ನೇರವಾಗಿ ಸುವರ್ಣ ಕರ್ನಾಟಕ ರಾಜ್ಯ ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಕೋಆ ಉಡುಪರಿಂದ ಸಂಸ್ಥಾಪಿಸಲ್ಪಟ್ಟ ಯುಗಪುರುಷ ಕಿನ್ನಿಗೋಳಿ ನೇತೃತ್ವದಲ್ಲಿ ದಿನಾಂಕ 1/11/2025 ಯುಗಪುರುಷ ಸಭಾಭವನದಲ್ಲಿ ಜರುಗಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಪುನರೂರು ಪ್ರತಿಷ್ಠಾನ ಇದರ ಅಧ್ಯಕ್ಷರಾದ ಶ್ರೀ ದೇವಪ್ರಸಾದ್ ಪುನರೂರು ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಾಡಿನ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಕಟೀಲು ಶ್ರೀ ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಶಿವಾನಂದ ಪ್ರಭು ಇವರಿಗೆ ಗೌರವಾಧಾರಗಳೊಂದಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಪ್ರಭು ಹಾಗೂ ಶ್ರೀಮತಿ
ಲಿಲ್ಲಿಬಾಯಿ ಪ್ರಭು ದಂಪತಿಗಳ ಪುತ್ರನಾಗಿ 12/9/1968ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹಳೆಯಂಗಡಿ UBMC ಶಾಲೆಯಲ್ಲಿ, ಪ್ರೌಢಶಿಕ್ಷಣವನ್ನು ಸುರತ್ಕಲ್, ವಿದ್ಯಾಶಿಕ್ಷಣವನ್ನು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಪಡೆದಿರುವಿರಿ. ನಂತರ MS ಜನರಲ್ ಸರ್ಜರಿ ಪದವಿಯನ್ನು KEM ಹಾಸ್ಪಿಟಲ್ ಮುಂಬೈ ಇಲ್ಲಿ ಪಡೆದು 1997ರಿಂದ ಮಂಗಳೂರಿನ KMC ಆಸ್ಪತ್ರೆಯಲ್ಲಿ ಉದ್ಯೋಗವನ್ನು ಪ್ರಾರಂಭಿಸಿದ್ದೀರಿ. ಸುದೀರ್ಘ 28 ವರ್ಷಗಳ ಸೇವೆಯನ್ನು ತಾವು ನೀಡುತ್ತಾ ಬಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಪ್ರಸ್ತುತ ಸರ್ಜರಿಯಲ್ಲಿ ಪ್ರಾಧ್ಯಾಪಕರಾಗಿ ಕಟೀಲಿನ ಆಸ್ಪತ್ರೆಯಲ್ಲಿ ಮುಖ್ಯ ಆಡಳಿತ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಿರಿ. ಸಾಹಿತ್ಯ ಕ್ಷೇತ್ರದಲ್ಲೂ ಅತ್ಯುತ್ತಮ ಸಾಧನೆಗೈದ ತಾವು ವೈದ್ಯಕೀಯ ವಿದ್ಯಾರ್ಥಿಗಳಿಗಾಗಿ 3 ಕೃತಿಗಳನ್ನು ರಚಿಸಿರುವಿರಿ. ತಾವು ಬರೆದ ಹಲವಾರು ವೈದ್ಯಕೀಯ ಲೇಖನಗಳು ಉದಯವಾಣಿ ಸಹಿತ ಇನ್ನಿತರ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ತಮ್ಮ ಸಾಧನೆಯನ್ನು ಗುರುತಿಸಿ ತಮಗೆ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ತಮ್ಮನ್ನು ಸನ್ಮಾನಿಸಿ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಇತಿ ಕೊಡೆತ್ತೂರು ಓನಾಭಿರಾಮ್ ಉಡುಪ, ಪ್ರಧಾನ ಸಂಪಾದಕರು ಯುಗಪುರುಷ ಕಿನ್ನಿಗೋಳಿ. ಸ್ಥಳ ಯುಗಪುರುಷ ಕಿನ್ನಿಗೋಳಿ. ದಿನಾಂಕ 1/11/2025 ಶನಿವಾರ. ಡಾಕ್ಟರ್ ಶಿವಾನಂದ ಪ್ರಭು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಳೆಯಂಗಡಿ ನಿವಾಸಿಯಾಗಿರುವಂತಹ ಶಿವಾನಂದ ಪ್ರಭು ಅವರು ವಿಠೋಬ ಭಜನಾ ಮಂದಿರದಲ್ಲಿ ಭಜಕರಾಗಿ ಗೌಡ ಸಾರಸ್ವತ ಸಮಾಜವನ್ನು ಕಟ್ಟಿ ಬೆಳೆಸುವಲ್ಲಿ ಹಾಗೂ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಶುಭ ದಿನದಲ್ಲಿ ತಮ್ಮ ಆರೋಗ್ಯ ವಿಭಾಗದ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದವರು. ಇದೀಗ ಕಟೀಲು ಪರಿಸರದಲ್ಲಿ ಸಂಜೀವಿನಿ ಮಣಿಪಾಲ ಆಸ್ಪತ್ರೆಯ ತಜ್ಞ ವೈದ್ಯರಾಗಿ ಆ ಆಸ್ಪತ್ರೆಯ ಘಟಕವನ್ನು ತಮ್ಮ ಮಾರ್ಗದರ್ಶನದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿರುವಂತಹ ಡಾಕ್ಟರ್ ಶಿವಾನಂದ ಪ್ರಭು ಅವರು ಈ ಒಂದು ಗೌರವಪೂರ್ಣ ಕಾರ್ಯಕ್ರಮದಲ್ಲಿ ತಮ್ಮ ಗೌರವವನ್ನು ಸ್ವೀಕರಿಸಿದ್ದಾರೆ. ರಾಜ್ಯೋತ್ಸವ ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಶಿವಾನಂದ ಪ್ರಭು ಅವರು ಮಾತಿನ ಮೂಲಕ ನಮ್ಮನ್ನು ಹರಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಥಮತಃ ಗುರು ರಾಘವೇಂದ್ರ ಸ್ವಾಮಿಯವರ ಪಾದಕ್ಕೆ ನಮಿಸುತ್ತಾ, ನಂತರ ಇಂದಿನ ಕಾರ್ಯಕ್ರಮದ ರೂವಾರಿಯಾದ ಭುವನಾಭಿರಾಮ ಉಡುಪ ಅವರಿಗೆ ನನ್ನ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದದ್ದು ನನ್ನ ಕರ್ತವ್ಯ. ಮತ್ತು ಮರ್ತೋದೀತು ಅಂತ ಹೆದರಿಕೆಯಲ್ಲಿ ಈಗಲೇ ಹೇಳ್ತಾ ಇದ್ದೀನಿ. ಮತ್ತು ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಕನ್ನಡಾಭಿಮಾನಿಗಳೇ, ಯಾವುದೋ ಒಂದು ಬಗೆಯ ಪ್ರೀತಿಯಿಂದ ನನ್ನನ್ನು ಇವತ್ತು ಕನ್ನಡ ರಾಜ್ಯೋತ್ಸವದ ದಿವಸ ಗೌರವಾರ್ಪಣೆಗೆ ಕರೆದಿದ್ದೀರಿ. ನಾನೇ ನನಗೆ ಮೊದಲು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುವಾಗ ನಾನು ಒಪ್ಪಿದ್ದು ಭಾಗವಹಿಸಲಿಕ್ಕೆ. ಗೌರವಾರ್ಪಣೆ ಅಂತ ನನಗೆ ತಿಳಿದದ್ದು ನಂತರ ಅದು ಎಷ್ಟು ಸಾಧು ಅನ್ನೋದು ನಾನು ಜಿಜ್ಞಾಸೆ ಮಾಡಿದೆ. ಯಾಕಂದರೆ ಕನ್ನಡದಲ್ಲಿ ನಾನು ಜಾಸ್ತಿ, ಅವರು ಶ್ರೀಯುತರು ಹೇಳಿದ ಹಾಗೆ ನಾವು ಕನ್ನಡದ ಅಭಿಮಾನಿ. ವಿಶೇಷ ರೀತಿಯ ಒಂದು ಆಕರ್ಷಣೆ ಕನ್ನಡಕ್ಕಿದೆ. ಅದೊಂದು 2 ಮಾತಲ್ಲಿ ನಿಮಗೆ ತಿಳಿಸಲಿಕ್ಕೆ ನೋಡ್ತೇನೆ ನಾನು. ಆದರೆ ಕನ್ನಡದಲ್ಲಿ ಕೃಷಿ ಸಾಹಿತ್ಯ ಅಂತ ಬರೆದದ್ದೆಲ್ಲ ಸಾಹಿತ್ಯ ಅಂತ ತಿಳ್ಕೊಳ್ಳುವಷ್ಟು ಮೂಢ ಅಲ್ಲ ನಾನು. ಜನರಿಗೆ ಉಪಯೋಗ ಆಗಲಿ ಅಂತ ವೈದ್ಯಕೀಯ ಮಾಹಿತಿಯನ್ನು ನನಗೆ ಯಥಾಶಕ್ತಿ ಕನ್ನಡಕ್ಕೆ ತರ್ಜುಮೆ ಮಾಡಿ ಸ್ಥಳೀಯ ಪತ್ರಿಕೆಗಳಲ್ಲಿ, ಸುಧಾ ತರಂಗಗಳಲ್ಲೆಲ್ಲ ಪ್ರಕಟಿಸಿದ್ದಿದೆ. ಅದೇ ಸಾಹಿತ್ಯ ಅಲ್ಲ. ಕನ್ನಡದ ಬಗ್ಗೆ ಪ್ರೀತಿ ನನಗಿದೆ. ಅದೊಂದು ನನ್ನಿಂದ ಕನ್ನಡಕ್ಕೆ ನಾನು ಏನೋ ಒಂದು ಸೇವೆ ಮಾಡ್ತಾ ಇದ್ದೇನೆ ಅನ್ನೋ ರೀತಿ ಅಲ್ಲ. ಅದು ಕನ್ನಡದೊಳಗೆ ಒಂದು ವಿಶಿಷ್ಟ ಶಕ್ತಿ ಇದೆ, ಅದು ಬೇರೆ ಯಾವ ಭಾಷೆಗೂ ಇಲ್ಲ. ಅದೊಂದು 2 ಮಾತಲ್ಲಿ ಅದು ಹೌದು ಅಂತ ನಿರೂಪಿಸಲಿಕ್ಕೆ ನೋಡ್ತೇನೆ ನಾನು. ಇವತ್ತು ಕರಾವಳಿಯ ಜನರಿಂದ ಕನ್ನಡಕ್ಕೆ ಏನು ಸೇವೆ ಆಗ್ತಾ ಇದೆ ಅನ್ನೋ ರೀತಿಯ ಒಂದು ಬಾಂಧವ್ಯದ ಬಗ್ಗೆ ಸ್ವಲ್ಪ ನಾವು ಚಿಂತನೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಕರಾವಳಿಯಲ್ಲಿಯೇ ಇದ್ದುಕೊಂಡು ಕನ್ನಡದ ಶ್ರೇಷ್ಠ ಸಾಹಿತಿಗಳ ಲಿಸ್ಟಲ್ಲಿ ಇದರಲ್ಲಿ ಒಂದು ನಾವು ಪಟ್ಟಿ ಮಾಡಿದರೆ ಅದರಲ್ಲಿ ಬರುವಂಥ ಸಾಹಿತಿಗಳ ಕೆಲವರು ಹೆಸರು ಹೇಳ್ತೇನೆ. ನನಗೆ ತಿಳಿದ ಮಟ್ಟಿಗೆ ಇತರರು ಇರ್ಬೋದು. ಕೋಟ ಶಿವರಾಮ್ ಕಾರಂತರು, ಮಂಜೇಶ್ವರ ಗೋವಿಂದ ಪೈ, ಕಯ್ಯಾರ ಕಿಂಜಣ್ಣ ರೈ, ಪಂಜೆ ಮಂಗೇಶರಾವ್,
ಮತ್ತು ಸಾರಾ ಅಬೂಬಕರ್, ನಾ ಡಿಸೋಜಾ, ಮತ್ತು ನಾವು ಕರಾವಳಿ ಅಂತ ನಾರ್ತ್ ಕೆನರಾವನ್ನು ಸೇರಿಸಿದರೆ ಗಿರೀಶ್ ಕಾರ್ನಾಡರು, ಯಶವಂತ ಚಿತ್ತಾಲರು, ಮತ್ತು ಯು ಆರ್ ಅನಂತಮೂರ್ತಿ ಅವರು ನಮ್ಮವರೇ ಅಂತ ಹೇಳ್ಬೋದು ನಾವು. ಇದರಲ್ಲಿ ನೀವು ಏನು ಗಮನಿಸಿದ್ರಿ? ಈಗ ಒಂದು ಚೀಟಿ ಇಟ್ಟುಕೊಂಡು ನೋಡಿ ಗಮನಿಸಿದರೆ ಎಲ್ಲ ಧರ್ಮದವರು ಇದ್ದಾರೆ ಇದರಲ್ಲಿ ಮುಕ್ಕಾಲ್ವಾಸಿ ಜನರದ್ದು ಮನೆ ಮಾತು ಕನ್ನಡ ಅಲ್ಲ. ಬೇರೆ ಯಾವುದೇ ಭಾಷೆಯಲ್ಲಿ, ತಮಿಳು ಭಾಷೆಯಲ್ಲಿ ಕೃಷಿ ಮಾಡಿದವರು, ತಮಿಳು ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಗಳಿಸಿದವರು ಮನೆಯಲ್ಲಿ ಏನು ಮಾತಾಡ್ತಾ ಇದ್ದು ಅಂತ ಕೇಳಿದರೆ ಅವರು ತಮಿಳು ಅಲ್ಲದೆ ಬೇರೆ ಭಾಷೆ ಮಾತಾಡಿರುವ ಸಾಧ್ಯತೆ ಇಲ್ಲ. ಕನ್ನಡದಲ್ಲಿ ಮಾತ್ರ ಅದೊಂದು ಮಾಸ್ತಿ, ಕನ್ನಡದ ಆಸ್ತಿ ಅಂದರೆ ಯಾರು? ಅಯ್ಯಂಗಾರ್ ಅವರು. ಈಗ ತಾನೇ ಮೂಗಲ್ಲಿ ಕನ್ನಡ ಪದವಾಡ್ತೇನೆ ಅಂತ ಶ್ರೀತರು ಹೇಳಿದರು. ಅವರು ಯಾರು? ಕೈಲಾಸಂ, ತಮಿಳು ಮನೆ ಮಾತು. ದಾರಾ ಬೇಂದ್ರೆ ಮರಾಠಿ, ವಿ ಕೆ ಗೋಕಾಕ್ ಮರಾಠಿ. ಮನೆಯಲ್ಲಿ ಕನ್ನಡ ಮಾತಾಡದೇ ಇದ್ದರೂ ಕನ್ನಡಕ್ಕೆ ಆಕರ್ಷಿತರಾಗಿ ಅಷ್ಟು ದೊಡ್ಡದಾಗಿ ಬೆಳೆಯುವ ಹಾಗೆ ಮಾಡುವ ಶಕ್ತಿ ಅದು ಕನ್ನಡದಲ್ಲೇ ಇರಬೇಕು. ಆದ್ದರಿಂದ ಕನ್ನಡ ಏನೋ ಒಂದು ಅಳೆದು ಹೋಗ್ತದೆ ಅಂತ ಹೇಳುವ ನಮ್ಮ ಇನ್ಸೆಕ್ಯೂರಿಟಿ ಹೊರತು, ನಮ್ಮ ಮನಸ್ಸಿನ ಒಂದು ದೌರ್ಬಲ್ಯ ಹೊರತು ಕನ್ನಡವನ್ನು ಅಳಿಸಿ ಹಾಕಲಿಕ್ಕೆ ಯಾವುದೇ ಶಕ್ತಿಯಿಂದ ಆಗಲಿಕ್ಕಿಲ್ಲ. ಯಾಕಂದರೆ ಅದರಲ್ಲಿ ಆಂತರಿಕ ಶಕ್ತಿ ಇದೆ. ಹಾಗಂತ ಹೇಳಿ ನಮ್ಮ ಕೆಲಸ ಬೇರೆ ಯಾರೋ ಮಾಡ್ತಾರೆ, ಅದ್ಯಾವುದೋ ಮಾತಿದೆ, ಶಿವಾಜಿ ಹುಟ್ಟಲಿ ಪಕ್ಕದ ಮನೆಯಲ್ಲಿ ಅಂತ. ನಮ್ಮ ಮನೆಯಲ್ಲಿ ಗಲಾಟೆ ಬೇಡ. ಸಮಾಜ ಉದ್ಧಾರ ಆಗಬೇಕಾದ್ರೆ ಯಾರೋ ದೊಡ್ಡವರು ಹುಟ್ಟಬೇಕು, ಅವರು ಬೇರೆ ಎಲ್ಲ ಹುಟ್ಟಿಕೊಂಡು ತಮ್ಮ ಕೆಲಸ ಮಾಡ್ತಾರೆ ಅಂತ. ಅದನ್ನು ನಾವು ಆ ರೀತಿಯ ಭಾವನೆ ಬೆಳೆಸ್ಕೊಳ್ಬಾರ್ದು. ನಮ್ಮಿಂದ ಆದಷ್ಟು ಈಗ ಒಂದು ಇಲ್ಲಿ ಸೇರಿದವರಿಂದ ಏನೋ ಒಂದು ಕನ್ನಡದ ಸೇವೆ ಆಯ್ತಂತಲೇ ಅಂದುಕೊಳ್ಬೇಕು. ಅದೇನು ಪುಸ್ತಕದಲ್ಲಿ ಬರದೇ ಆಗಬೇಕಂತಿಲ್ಲ. ಶ್ರಮ ಪಡೋರು ಇರ್ತಾರೆ ಅಥವಾ ಇನ್ನೊಂದು ರೀತಿಯಲ್ಲಿ ಸೇವೆ ಮಾಡೋರು ಇರ್ತಾರೆ. ನಾವು ಅವರಿಗೆ ಒಂದು ಕುಮ್ಮಕ್ಕು ಅಂತ ಹುಮ್ಮಸ್ಸು ಕೊಟ್ಟರೆ ಸಾಕು, ಅಥವಾ ಕೆಲವು ಸರ್ತಿ ಅಡ್ಡ ಬರದಿದ್ದರೆ ಅದೇ ಸಾಕು. ಆ ರೀತಿಯಲ್ಲಿ ನಾನು ನನ್ನಿಂದ ಆದಷ್ಟು ಕನ್ನಡದ ಒಂದು ಕಂಪನ್ನು ಆಸ್ಪತ್ರೆಯಲ್ಲಿ ಆದರೂ ನಮ್ಮ ಅವರು ಇವತ್ತು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲದೇ ನಮ್ಮ ಆಸ್ಪತ್ರೆ ಸಿಬ್ಬಂದಿ ಒಬ್ಬರು ನಿತೇಶ್ ಶೆಟ್ಟಿ ಅಂತಿದ್ದಾರೆ, ಅವರು ಕನ್ನಡದಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಆಗಾಗ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಅವರನ್ನು ನಾವು ಅವರ ಒಂದು ಸೇವೆಯನ್ನು ಬಳಸಿಕೊಳ್ಳುವುದಿದೆ. ಯಾಕೆಂದರೆ ಕನ್ನಡವನ್ನು ನಾವು ಮನೆ ಮಾತಿನಿಗೆ ಅವರು ತುಳು ಇರ್ಬೋದು, ನನ್ನದು ಕೊಂಕಣಿ ಇರ್ಬೋದು, ಆದರೆ ಎಲ್ಲರನ್ನು ಒಂದುಗೂಡಿಸುವುದು ಕನ್ನಡ. ಆ ಶಕ್ತಿ ಇಂಗ್ಲೀಷ್ಗಾಗಲಿ ಬೇರೆ ಯಾವುದೋ ಭಾಷೆಗೆ ಇಲ್ಲ. ಈ ರೀತಿ ನಾವು ಮನಸ್ಸಲ್ಲಿ ಕನ್ನಡದ ಬಗ್ಗೆ ಒಂದು ಪ್ರೀತಿ ಇಟ್ಟುಕೊಂಡು ಅದು ನವಂಬರ್ 1ನೇ ತಾರೀಕು ಹೇಳಿ ಮತ್ತೆ ಮರೆಯುವಂಥದ್ದಲ್ಲ. ಇಡೀ ವರ್ಷ ಕನ್ನಡದ ಸೇವೆ ನಮ್ಮಿಂದ ಹೇಗೆ ಆಗಬಹುದು ಅನ್ನೋದನ್ನು ಯೋಚನೆ ಮಾಡಿಟ್ಟುಕೊಂಡು ಬರುವ ನವಂಬರ್ 1ರ ತನಕ ಅದನ್ನು ಒಂದು ನಾವು ಪ್ರಕ್ರಿಯೆಯಾಗಿ, ನಿರಂತರ ಪ್ರಕ್ರಿಯೆಯಾಗಿ ಜಾರಿಯಲ್ಲಿಡೋಣ ಅನ್ನೋ ಒಂದು ಪ್ರಣವನ್ನು ನಾವು ಇವತ್ತು ಕೈಗೊಳ್ಳಬೇಕು ಅಂತ ಎಲ್ಲರ ಹತ್ರ ಬೇಡಿಕೊಳ್ತೇನೆ. ಅಷ್ಟೇ ಒಂದು ನಾನು ಹೇಳಲಿಕ್ಕೆ ಇದ್ದದ್ದು. ಇನ್ನು ಯುಗಪುರುಷ ಸಂಸ್ಥೆಯಿಂದ, ಯುಗಪುರುಷನು 79 ವರ್ಷ ಅಂದರೆ ಬಹಳ, ಅದನ್ನು ಒಂದು ಕನ್ನಡ ಪತ್ರಿಕೆಯನ್ನು ನಡೆಸಿಕೊಂಡು ಬರುವುದು ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ. ಯಾರು ಬೇಕಾದರೆ ಪತ್ರಿಕೆಯನ್ನು ಶುರು ಮಾಡ್ಬೋದು. ಅದು 5 ವರ್ಷಕ್ಕಿಂತ ಆಚೆ ನಡೆದುಕೊಂಡು ಹೋದ ಪತ್ರಿಕೆಗಳು 10ರಲ್ಲಿ 1 ಅಷ್ಟೇ. ಹಾಗಿರುವಾಗ ಅದನ್ನು ನಿಯತಕಾಲಿಕವನ್ನು ನಡೆಸಿಕೊಂಡು ನಾನು ನಮ್ಮ ಆಸ್ಪತ್ರೆ ವತಿಯಿಂದ ಅದಕ್ಕೆ ಸಬ್ಸ್ಕ್ರೈಬರ್ ಆಗಿದ್ದೇನೆ. ನಮ್ಮಲ್ಲೇ ಒಂದು ಪ್ರಕಟವಾಗುವ ಪತ್ರಿಕೆಯನ್ನು ನಾವೆಲ್ಲರೂ ಸೇರಿ ಪ್ರೋತ್ಸಾಹಿಸೋಣ. ಅದಕ್ಕೆ ಬೇಕಾದರೆ ಉದಯೋನ್ಮುಖ ಪತ್ರಿಕಾ ಬರಹಗಾರಿಗಂತಲೇ ಇರುವಂಥದ್ದು. ಆದಷ್ಟು ಎಷ್ಟು ಬರಹಗಳು ಬರಬೇಕಂದ್ರೆ ಉಡುಪರಿಗೆ ಅದನ್ನು ಎಡಿಟ್ ಮಾಡಲಿಕ್ಕೆ ಕಷ್ಟ ಆಗಬೇಕು, ಅಷ್ಟೊಂದು ಜನ ಇನ್ನು ಆ ಥರ ನಾವು ಆಗುವಾಗೆ ಆಗಲಿ. ಅದೊಂದು ರೀತಿಯ ಪ್ರಾಬ್ಲಮ್ ಆಫ್ ಪ್ಲೆಸೆಂಟ್ ಸರ್ಪ್ರೈಸ್ ಅಂತ ಹೇಳ್ತಾರೆ, ಒಳ್ಳೆಯ ರೀತಿಯ ಒಂದು ಆಶ್ಚರ್ಯ. ಆ ರೀತಿ ನಾವು ಕನ್ನಡದ ಸೇವೆಯಲ್ಲಿ ತೊಡಗೋಣ. ಬರೀ ಕುವೆಂಪು ಅವರ ಪಟಕ್ಕೆ ಹಾರ ಹಾಕಿದರೆ ಸಾಲದು. ಇನ್ನೂ 1,00,000 ಜನ ಸೇವೆಗೆ ಹೊರಟ್ರೆ ಅದರಲ್ಲಿ ಯಾರೋ ಒಬ್ಬರು ಹೊಸ ಕುವೆಂಪು ಇರ್ಬೋದು, ಯಾರಿಗೆ ಗೊತ್ತು. ಆದರೆ ಮೊದಲ ಹೆಜ್ಜೆಯನ್ನು ತಗೊಳ್ಳುವಲ್ಲಿ ನಾವು ಮತ್ತು ನಮ್ಮ ಮುಂದಿನ ಜನಾಂಗ ಮಕ್ಕಳು ಇವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕಳಕಳಿಯಿಂದ ವಿನಂತಿಸಿ ಎಲ್ಲರಿಗೂ ಪುನಃ ಕೃತಜ್ಞತೆ ಸಲ್ಲಿಸಿ 2 ಮಾತು ಮುಗಿಸ್ತೀನಿ. ಸ್ಥಾನಕ್ಕೆ ಗೌರವವಾಗಿ ಉತ್ತಮವಾಗಿ ಮಾತನಾಡಿದಂತಹ ಡಾಕ್ಟರ್ ಶಿವಾನಂದ ಪ್ರಭು ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನಿರಂತರವಾಗಿ ನೀಡುತ್ತಿರುವಂತಹ ಉದ್ಯಮಗಳು ಆಗಿರುವಂತಹ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿರುವಂತಹ ಅಗರಿ ರಾಘವೇಂದ್ರರಾವ್ರವರು 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ವಂದಿಸ್ತಾ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಪಾದಾರವಿಂದಕ್ಕೆ ವಂದಿಸ್ತಾ, ಇಂದಿನ ಸಭಾ ಅಧ್ಯಕ್ಷತೆಯನ್ನು ವಹಿಸಿದಂತಹ ದೇವ ಪುನರೂರವರೇ,
ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯಾತಿ ಗಣ್ಯರೇ, ಕವಿಗಳೇ, ಸನ್ಮಾನಗೊಂಡವರೇ, ಆಮೇಲೆ ಇಂದು ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತಹ ಎಲ್ಲ ನಮ್ಮ ಕನ್ನಡ ನಾಡಿನ ಸಮಸ್ತ ಬಾಂಧವರೇ, ಕನ್ನಡ ನಮಗೆ ಮಾತಾಡ್ತೇವೆ, ಎಲ್ಲ ಕೇಳ್ತೇವೆ, ಆದರೆ ನಮಗೆ ಗೊತ್ತಿಲ್ಲ ನಮ್ಮ ಭಾಷೆಯ ಮೇಲೆ ಎಷ್ಟು ನಮಗೆ ಸಂತೋಷ ಆಗ್ತದೆ ಅಂತ ಹೇಳಿದರೆ ನಾವು ಸ್ವಲ್ಪ ನಮ್ಮ ಕನ್ನಡ ನಾಡನ್ನು ಬಿಟ್ಟು ಹೋಗಬೇಕು. ಆಗ ನಾವು ಬೇರೆ ರಾಜ್ಯಗಳಲ್ಲಿದ್ದಾಗ, ಬೇರೆ ದೇಶಗಳಲ್ಲಿ ಹೋದಾಗ ನಮಗೆ ಅಲ್ಲಿ ಒಬ್ಬರು ಕನ್ನಡ ಮಾತಾಡುವವರು ಸಿಕ್ಕಿದ ಕೂಡಲೇ ಆಗುವ ಖುಷಿ ಇದೆಯಲ್ಲ, ಅದು ಆಗ ನಮಗೆ ಅನುಭವಿಸಿದಾಗಲೇ ಗೊತ್ತಾಗ್ತದೆ. ನೀವು ಆ ಕೂಡಲೇ ಕೇಳ್ತೇವೆ, ನೀವು ಕನ್ನಡದವರಾ ಅಥವಾ ನೀವು ತುಳುನಾಡಿನವರಾ? ಹಾಗಾಗಿ ನಮ್ಮಲ್ಲಿರುವಂತಹ ಈ ಒಂದು ಕನ್ನಡ ಅಭಿಮಾನ ಅದು ಯಾವಾಗಲೂ ನಮ್ಮಲ್ಲಿ ಜಾಗೃತ ಆಗಿರ್ತದೆ. ಹಾಗಾಗಿ ಅದು ಯಾವಾಗಲೂ ಇರಬೇಕು. ಅದರಿಂದ ನಮಗೆ ಅದು ಪ್ರಚೋದನೆ ಆಗ್ತಾ ನಾವು ಬೆಳೀತಾ ಇರಬೇಕು. ಆ ಕೆಲಸವನ್ನು ಮಾಡ್ತಾ ಇರುವವರು ನಮ್ಮ ಭುವನರಾಭಿರಾಮ ಉಡುಪರು. ಅವರು ತಂದೆಯಿಂದ 75 ವರ್ಷಕ್ಕೂ ಮೀರಿ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯುಗ ಪುರುಷ ಅಂತ ಹೇಳಿದರೆ, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಭಾಳ ಹೆಮ್ಮೆಯಿಂದ ಹೇಳೋದು ಯಾಕೆ ಹೇಳಿದರೆ, ಅವರು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವಳು ಎಷ್ಟೋ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದೇ ಕ್ಷೇತ್ರದಲ್ಲಿ ರಾಯರ ಆರಾಧನೆ ಆಗ್ತದೆ. ಅನಂತರ ಇಲ್ಲಿ ಯಕ್ಷ ಲಹರಿ ಹೇಳುವಂಥದ್ರಲ್ಲಿ ಒಂದು ದೊಡ್ಡ ಯಕ್ಷಗಾನದ ತಾಳಮದ್ದಲೆ ಇಲ್ಲಿ ನಡೀತಾನೇ ಇರ್ತದೆ. ಯಕ್ಷಗಾನದ ಕೊಡುಗೆ ಗೊತ್ತಿದೆ, ಕನ್ನಡ ಸ್ಪಷ್ಟ ಮಾತಾಡೋದಂದರೆ ಯಕ್ಷಗಾನ ಕಲಾವಿದರು ಅಂತೇಳಿ. ಕನ್ನಡವನ್ನು ನೀವು ಸ್ಪಷ್ಟವಾಗಿ ಕೇಳಬೇಕಿದ್ರೆ ಅದು ಯಕ್ಷಗಾನದಲ್ಲಿ ಅಂತ ಹೇಳುವಂಥದ್ದು ಎಲ್ರಿಗೂ ಅದೊಂದು ಅವರ ಕೊಡುಗೆ ಕೂಡ ಇದರಲ್ಲಿದೆ. ಹಾಗಾಗಿ ಭುವನರಾಭಿರಾಮ ಉಡುಪರನ್ನು ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೇವೆ, 75 ವರ್ಷಕ್ಕೂ ಮೀರಿ ಒಂದು ಪತ್ರಿಕೆಯನ್ನು ಮಾಡಿ ಅಲ್ಲಿ ಯಾರಿಗೆಲ್ಲ ಬಹುಮಾನ ಬಂದಿದೆ, ರಾಜ್ಯ ಪ್ರಶಸ್ತಿ ಬಂದಿದೆ, ಎಲ್ಲ ಸಂತೋಷ ಪಡ್ತಾ ಇದ್ದಾರೆ. ಅವರು ಎಲ್ಲರಿಗೂ ಸಂತೋಷ. ಆದರೆ ಅದನ್ನೇ ನಡೆಸುವಂಥ ಭುವನರಾಭಿರಾಮ ಅವರಿಗೆ ರಾಜ್ಯ ಪ್ರಶಸ್ತಿ ಯಾವಾಗ ಬರೋದು? ಯಾಕೆ ಹೇಳಿದರೆ ಅದು ಒಂದು ನಿಜವಾಗಿ ತುಂಬ ಕಡೆಯಲ್ಲಿ ನೋಡ್ತೇವೆ ನಾವು. ತುಂಬ ಸಂಘ ಸಂಸ್ಥೆಯಲ್ಲಿ, ಅನಂತರ ಹಿರಿಯರು, ಉಪನ್ಯಾಸಕರು, ಕಾಲೇಜಿನ ಪ್ರಾಂಶುಪಾಲರು ಬಹಳ ಸಂತೋಷ ಪಡ್ತಾರೆ. ಅವರಿಗೆ ರಾಜ್ಯ ಪ್ರಶಸ್ತಿ ಬಂತು, ಇವರಿಗೆ ಬಂತು, ಪ್ರಶಸ್ತಿ ಕೊಡ್ತಾರೆ. ಅನಂತರ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಒಂದು ವಿಶೇಷವಾಗಿ ಸನ್ಮಾನವನ್ನು ಮಾಡ್ತಾ ಇರ್ತಾರೆ. ಆದರೆ ಅವರ ಕೊಡುಗೆಯನ್ನು ಯಾರು ಗಮನಿಸ್ತಾ ಇಲ್ಲ. ಭುವನರಾಭಿರಾಮ ಉಡುಪರಿಗೆ ಎಷ್ಟೋ ಪತ್ರಿಕೆಯಲ್ಲಿ ಅವರು ಹಾಕಿದ್ದಾರೆ, ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ, ಜಿಲ್ಲಾ ಪ್ರಶಸ್ತಿ ಬಂದಿದೆ, ಇವರು ಸಾಹಿತ್ಯದಲ್ಲಿದ್ದಾರೆ, ಇವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಗೌರವಿಸಿದ್ದು, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಅವರ ಆ ಸಣ್ಣ ಸಣ್ಣ ಕೆಲಸವೇ ಇನ್ನು ಕನ್ನಡವನ್ನು ಎತ್ತರಕ್ಕೆ ಬೆಳೆಸಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಯಾಕಂದರೆ ಅವರು ನಿರಂತರವಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದೇವಪ್ರಸಾದ್ ಅವರು ಕೂಡ ಪ್ರತಿಷ್ಠಾನದಿಂದ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ಅವರು ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಕನ್ನಡವನ್ನು ನಾವು ಉಳಿಸ್ತಾ ಇದ್ದೇವೆ, ಬೆಳೆಸ್ತಾ ಇದ್ದೇವೆ. ಆಮೇಲೆ ವಾಯ್ಸ್ ಆಫ್ ಆಹಾರದ ಪದ್ಮಶ್ರೀ ಭಟ್ ಅವರ ಬಗ್ಗೆ ಹೇಳಿದರೆ ಇನ್ನೊಂದು 10 ನಿಮಿಷ ಬೇಕಾಗಿ ಹೇಳ್ತಾರೆ. ನೀವು ಇಷ್ಟು ಅರ್ಜೆಂಟ್ ಉಂಟು ಅಂತ ಹೇಳ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ, ಏನು ಮಾತಾಡ್ತೀರಿ ಅಂತ ಹೇಳ್ತಾರೆ. ಅಂದರೆ ಸುಮಾರು 200ಕ್ಕೂ ಮೀರಿ ಮಕ್ಕಳಿಗೆ ಅವರು ಅಲ್ಲಿ ಬೆಳೆಸ್ತಾ ಇದ್ದಾರೆ. ನೋಡಿ, ಮರವನ್ನು ಬೆಳೆಸೋದು ಬೇರೆ, ಕನ್ನಡವನ್ನು ಮಾತಾಡೋದು ಬೇರೆ. ಮಕ್ಕಳು ಸಣ್ಣದಿರುವಾಗಲೇ ಅವರಿಗೆ ಕನ್ನಡ ಅಭಿಮಾನ. ಅಂದರೆ ವಾಯ್ಸ್ ಆಫ್ ಆರಾಧನಾ ಅದರ ಪದ್ಮಶ್ರೀ ಭಟ್ ಅವರ ಕೊಡುಗೆ ಏನಂತ ಹೇಳಿದರೆ 200-250 ಮಕ್ಕಳು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಸುಮಾರು 1 ಕೋಟಿ ಹತ್ತಿರ ಆಗಿರ್ಬೋದು ಅಂತ ಕಾಣ್ತಾ ಉಂಟು. ಕರೆಕ್ಟ್ 90 ಲಕ್ಷದವರೆಗೆ ಆಗಿದೆ. 70 ಲಕ್ಷದವರೆಗೆ ಅವರು ಅಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಶಕ್ತ ಅವರಿಗೆ ಆರ್ಥಿಕ ಸಹಾಯವನ್ನು ಕೊಡ್ತಾ ಬಂದಿದ್ದಾರೆ. ಇದೆಲ್ಲ ಸಾಮಾನ್ಯದವರಿಂದ ಸಾಧ್ಯ ಆಗೋದಿಲ್ಲ. ಅದು ಆಮೇಲೆ ಅವರ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಒಂದು ತುಳುನಾಡು ಇರ್ತದೆ, ಕನ್ನಡ ಬಗ್ಗೆ ಇರ್ತದೆ, ಅನಂತರ ಬೇರೆ ಬೇರೆ ಯಕ್ಷಗಾನ ಇರ್ತದೆ. ಆಮೇಲೆ ಎಲ್ಲವನ್ನ ಅವರು ಇಲ್ಲಿನ ಸಾಂಸ್ಕೃತಿಕವನ್ನು ಮಾಡಿ ಕನ್ನಡವನ್ನು ಬೆಳೆಸ್ತಾ ಇದ್ದಾರೆ. ಅಂಥ ದೊಡ್ಡ ಸಮ್ಮೇಳನ ಇಲ್ಲಿ ಮಾಡಿದವರು ಭುವನರಾಭಿರಾಮ ಉಡುಪರು. ದೊಡ್ಡ ಸಮ್ಮೇಳನವನ್ನು ಇವರನ್ನೆಲ್ಲ ಸೇರಿಸಿ ಅವರಿಗೆ ಒಂದು ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಣೆ ಆಗ್ತಾ ಇದೆ. ಹಾಗಾಗಿ ಇದರ ಮೇಲೆ ನಾನು ಕೂಡ ಈಗ ನಾವೊಂದು ವ್ಯಾಪಾರಿ ಆಗಿದ್ದುಕೊಂಡು ಹೇಳೋದೇನಂತ ಹೇಳಿದರೆ, ಕನ್ನಡದವರಿಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಉದ್ಯೋಗ ಮಾಡ್ತಾ ಇದ್ದಾರಾ, ಯಾರ್ಯಾರು ಕನ್ನಡದಲ್ಲಿ ಬೆಳೆಸ್ತಾ ಇದ್ದಾರಾ, ಯಾರ್ಯಾರು ಕನ್ನಡ ನೆಲದಲ್ಲಿದ್ದಾರಾ, ಅವರಿಗೆ ನೀವು ನಿಮ್ಮ ಊರಿನವರೇ ಇದ್ದಾರಾ, ಅವರಿಗೆ ಕೂಡ ನೀವು ಅವರ ವ್ಯವಹಾರವನ್ನು ಗೌರವಿಸಿ. ಯಾರು ಬೇಕಾದ್ರೆ ಇರಲಿ, ಅದು ಅವರಲ್ಲೇ ನೀವು ವ್ಯಾಪಾರವನ್ನು ಅಥವಾ ಅವರಿಗೆ ಸಪೋರ್ಟು. ಅನಂತರ ಪತ್ರಿಕೆ ನಡೆಸ್ತಾ ಇದ್ದಾರೆ, ಅಂಥ ಪತ್ರಿಕೆಗಳಿಗೆ ಸಪೋರ್ಟ್ ಮಾಡಿ, ಕನ್ನಡವನ್ನು ಬೆಳೆಸಿ. ಯಾಕೆ ಹೇಳಿದರೆ ಬೇರೆ ಬೇರೆ ಕಡೆಯಲ್ಲಿ ಯಾರ ಹೆಸರು ಹೇಳೋದಿಲ್ಲ. ನಮ್ಮಲ್ಲಿ ಬಂದಾಗ ನಮ್ಮ ಆರ್ಥಿಕ ಅಂದರೆ ಎಲ್ಲದಕ್ಕೂ ಆರ್ಥಿಕತೆ ಬಹಳ ಮುಖ್ಯ. ಅದನ್ನು ಉಳಿಸುವಂಥ ಜವಾಬ್ದಾರಿ ಕನ್ನಡ ಅಭಿಮಾನಿಗಳಾದ ನಮ್ಮ ಮೇಲೆ ಇದೆ. ನಮ್ಮಂತಹ ಜನರನ್ನು ನಾವು ಅವರಿಗೆ ವ್ಯಾಪಾರವನ್ನು ಕೊಟ್ಟು, ಅವರಿಗೆ ಉದ್ಯೋಗವನ್ನು ಕೊಟ್ಟು, ಅವರನ್ನೇ ನಾವು ಬೆಳೆಸಿದರೆ ಖಂಡಿತವಾಗಿಯೂ ಕನ್ನಡ ಇನ್ನೂ ಕೂಡ ಬೆಳೀತದೆ.
ಅಂಥ ಅರ್ಥಪೂರ್ಣವಾದಂತಹ ಆಚರಣೆಗೆ ಈ ಬೋನಾಭಿರಾಮ ಉಡುಪರ ಈ ಯುಗ ಪುರುಷ ವೇದಿಕೆ ನಾಂದಿಯಾಗಲಿ ಅಂತ ಶುಭ ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೋತ್ಸಾಹವನ್ನು ನೀಡುತ್ತಾ ಒಳ್ಳೆಯ ಮಾತುಗಳನ್ನಾಡಿದಂತಹ ಅಗರಿ ರಾಘವೇಂದ್ರರವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಈಗಾಗಲೇ ಸಾಹಿತ್ಯ ಸಂಘಟಕರು ಆಗಿರುವಂಥ ಸಾಹಿತ್ಯ ಅಭಿಮಾನಿಗಳು ಆಗಿರುವಂಥ ಶ್ರೀಮತಿ ಉಷಾ ಕಿರಣ ಅವರು ಸೇರಿಕೊಂಡಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಭಾಗವಹಿಸಿರುವಂತಹ ಕೊಂಕಣಿ ತುಳು ಕನ್ನಡ ಕವಿಯಾಗಿ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಸಾಹಿತ್ಯ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈಗ ಮುಲ್ಕಿ ಹೋಬಳಿಯ ಅಧ್ಯಕ್ಷರಾಗಿದ್ದುಕೊಂಡು ಸಾಹಿತ್ಯವನ್ನು ಪಸರಿಸುತ್ತಿರುವಂತಹ ಶ್ರೀಯುತ ಜುಸ್ಸಿ ಪಿಂಟೋರವರು ಅತಿಥಿಗಳ ನೆಲೆಯಲ್ಲಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀ ದೇವಪ್ರಸಾದ್ರವರೇ, ಇವತ್ತು ಸನ್ಮಾನವನ್ನು ಸ್ವೀಕರಿಸಿರುವ ಡಾಕ್ಟರ್ ಶಿವಾನಂದ ಪೈರವರೇ, ಯುಗಪುರುಷದ ನಮ್ಮ ಆತ್ಮೀಯ ಮಿತ್ರರಾಗಿರುವ ಬೋನಾಬಿ ಉಡುಪರವರೇ, ಹಾಗೂ ಎಲ್ಲ ಗಣ್ಯರೇ, ಹಾಗೂ ಇಲ್ಲಿ ಸೇರಿದಿರುವ ಎಲ್ಲ ಕನ್ನಡ ಅಭಿಮಾನಿಗಳೇ, ನಿಮಗೆಲ್ಲರಿಗೂ ಕೂಡ ನಾನು ಮುಲ್ಕಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯೊಂದಿಗೆ ಸೇರಿ ಯುಗಪುರುಷದ ಒಂದು ಆಯೋಜಿಸಿದೆ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಕನ್ನಡದ ಕಾರ್ಯಕ್ರಮದಲ್ಲಿ ನಾವು ಕನ್ನಡದ ಮಣ್ಣಿನಲ್ಲಿ ಹುಟ್ಟಿ ಏನೋ ಒಂದು ಓದ ಜನ್ಮದ ಪುಣ್ಯವೋ ಏನೋ ಈ ಕನ್ನಡ ಸಾಹಿತ್ಯ ಹಾಗೂ ಕವಿತೆ, ಕನ್ನಡ ಕತೆ, ಈ ಸಾಹಿತ್ಯದ ಲೋಕದಲ್ಲಿ ನಾವು ಕೂಡ ಅದರಲ್ಲಿ ಒಂದು ಸೇರಿ ಇವತ್ತು ಇಲ್ಲಿ ಈವರೆ ಮಟ್ಟದವರೆಗೆ ನಾವು ಬಂದಿದ್ದೇವೆ. ನನಗೆ ಈ ಸಮಯದಲ್ಲಿ ನೆನಪಿಗೆ ಬರ್ತದೆ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿಯ ನಮ್ಮ ಮಾರ್ಗದರ್ಶಕರಾಗಿರೋ KV ಪುರುಷೋತ್ತಮ ಅವರು, ಪ್ರಿನ್ಸಿಪಲ್ ಅವರು ಒಂದು ಮಾತು ಹೇಳಿದರು, ನಮ್ಮ ಶಿಕ್ಷಕರು ನಮಗೆ ಏನು ಒಳ್ಳೆಯ ರೀತಿಯಲ್ಲಿ ಕಲಿಸಿದಾಗಿ ನಾವು ಈ ಕನ್ನಡವನ್ನು ನಾವು, ಯಾಕಂದರೆ ಕನ್ನಡದ ಶಿಕ್ಷಕರು ಯಾವಾಗಲೂ ಅವರನ್ನು ಬೈಲಿಲ್ಲ ಅಂತ, ಪ್ರೀತಿಯಿಂದ ನೋಡಿದ್ರಂತ. ನಮಗೆ ಕೂಡ ಸುಬ್ರಹ್ಮಣ್ಯ ಮಾಸ್ಟ್ರದ್ದು ನೆನಪು ಬರ್ತದೆ. ನಾನು ಇಲ್ಲಿ ಸೈಂಟ್ ಮೇರಿಸಲ್ಲಿ ಕಲಿತಿರುವಾಗ ನಮ್ಮ ಕಟೀಲಿನ ಸುಬ್ರಹ್ಮಣ್ಯ ಮಾಸ್ಟರ್ ಇದ್ದರು. ಅವರು ನಮಗೆ ಕನ್ನಡದಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿ ಬರಲಿಕ್ಕೆ ಮುಖ್ಯ ಕಾರಣ ಅವರು ರಾಮಾಯಣ ಮಹಾಭಾರತದ ಕಥೆಗಳನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಮಗೆ ಮನ ಮುಟ್ಟುವಂತೆ ಅವರು ಹೇಳ್ತಾ ಇದ್ದರು. ಬಹುಶಃ ಅದು ಸಾಹಿತ್ಯದಲ್ಲಿ ಆಸಕ್ತಿ ಬರಲಿಕ್ಕೆ ಕಾರಣ. ಆದರೆ ನಂತರ ನನಗೆ ಸ್ವಲ್ಪ ಓದುವ ಹುಚ್ಚಿತ್ತು. ಆವಾಗ ಉಡುಪರು ಇಲ್ಲಿ ಒಂದು ಲೈಬ್ರರಿಯನ್ನು ಮಾಡಿದ್ರು ಯುಗಪುರುಷದ. ನಾವು ಶಾಲೆ ಆದ ಕೂಡಲೇ ಇಲ್ಲಿ ಲೈಬ್ರರಿಗೆ ಬಂದು ಪುಸ್ತಕ ಓದ್ತಿದ್ದೆವು. ಮತ್ತೆ ಮನೆಗೆ ಹೋಗಿ ಚಹಾ ಕುಡಿದೆಲ್ಲ ಮತ್ತೆ ಇತ್ತು. ಇಲ್ಲಿ ಪುಸ್ತಕ ಓದುವಾಗ ಅವರ ತಂದೆಯವರೊಟ್ಟಿಗೆ ಕೂಡ ನಾನು ತುಂಬ ಮಾತಾಡಿದ್ದುಂಟು. ಆವಾಗ ನಾವು ಹೈಸ್ಕೂಲ್ನ ಮಕ್ಕಳು, ಆದರೂ ಕೂಡ ನಮ್ಮೊಟ್ಟಿಗೆ ಕೂಡ ಅವರು ಭಾಳಷ್ಟು ವಿಷಯದಲ್ಲಿ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಅವರಿಂದಾಗಿ ನಾನು ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ. ಬಾಲಜಗತ್ತು, ಉದಯವಾಣಿಯಲ್ಲೆಲ್ಲ ನಾನು ಬರೀತಾ ಇದ್ದೆ ಸಣ್ಣ. ಅದು ಪ್ರಕಟ ಆಯಿತು ಮತ್ತೆ ಹಾಗೆ ನನಗೆ ಕೂಡ ಆಸಕ್ತಿ ಬಂತು. ನಾನು ಒಬ್ಬ ಸಾಹಿತಿಯಾಗಿ ಗುರುತಿಸಿಕೊಂಡೆ. ಇವತ್ತು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಉಡುಪರು ನನಗೆ ಯಾವಾಗಲೂ ಸದಾ ಮಾರ್ಗದರ್ಶಕರು, ಮಾತ್ರವಲ್ಲ ಪ್ರೋತ್ಸಾಹ ಮಾಡುವವರು. ಎಂಥ ಕಾರ್ಯಕ್ರಮ ಹೇಳಿದ್ರು ಕೂಡ, ನಾವೊಂದು ಕಾರ್ಯಕ್ರಮ ಮಾಡಿದರೆ ನಮಗೆ 2-3 ದಿನ ನಿದ್ರೆ ಬರೋದಿಲ್ಲ ಆರ್ಗನೈಸ್ ಮಾಡಲಿಕ್ಕೆ. ಆದರೆ ಅವರು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ದೊಡ್ಡ ಕಾರ್ಯಕ್ರಮದ್ದು ಕೂಡ ಒಂದು ಸೆಟ್ ಮಾಡಿ ಬಿಡ್ತಾರೆ ಅವರು. ಅಷ್ಟು ಅವರು ಇದರಲ್ಲಿ ಕಾರ್ಯಕ್ರಮ ಮಾಡಿ 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 ಅವರಿಗೆ ಅನುಭವ ಬಂದಿದೆ. ಅವರ ಒಂದು ನಾಯಕತ್ವದಲ್ಲಿ, ಮಾರ್ಗದರ್ಶನದಲ್ಲಿ ನಾವು ಮುಲ್ಕಿ ಹೋಬಳಿ ಸಾಹಿತ್ಯ ಸಮ್ಮೇಳನವನ್ನು ಇಲ್ಲಿ ಯುಗಪುರುಷದಲ್ಲಿ ಮಾಡಬೇಕಂತ ನಾನು ಮೊದಲೇ ನಿರ್ಣಯಿಸಿದೆ. ಆದರೆ ಹೋಬಳಿದು ಇಲ್ಲಿ ಕೂಡ ಸಮ್ಮೇಳನ ಆಗಿರಲಿಲ್ಲ. ಆದರೆ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರಾದ ಅವರು ಡಾಕ್ಟರ್ ಶ್ರೀನಾಥ್ರವರು ಹೋಬಳಿ ಸಮ್ಮೇಳನ ಕೂಡ ಮಾಡಬೇಕು ಅಂತ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಆದ್ದರಿಂದಾಗಿ ನಮ್ಮ ಉಡುಪರವರ ಮಾರ್ಗದರ್ಶನದಲ್ಲಿ, ಅವರ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬೇಗದಲ್ಲಿ ತಾರೀಖನ್ನು ಒಂದು ಫಿಕ್ಸ್ ಮಾಡ್ತೇವೆ. ಹೋಬಳಿ ಸಾಹಿತ್ಯ ಸಮ್ಮೇಳನ ಕೂಡ ನಾವು ಇಲ್ಲೇ ವಜ್ರಮಣೆಯಿಂದ ಮಾಡುವಂತ ಹೇಳಿಕೊಂಡು ನನಗೆ ಈ ಅವಕಾಶ ನೀಡಿದ ಬೋನರಮ್ಮಿ ಉಡುಪರವರಿಗೆ ಹಾಗೂ ವಾಯ್ಸ್ ಆಫ್ ಆರಾಧನ, ಯಾಕಂದರೆ ನಾನು ಅವರ ಒಂದು 2-3 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅತಿಥಿ ಇದರಲ್ಲಿ ಪ್ರೇಕ್ಷಕನಾಗಿ. ಅವರ ಒಂದು ಸಂಘಟನೆ ನೋಡಿದರೆ ಇಡೀ ಕರ್ನಾಟಕದಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಒಬ್ಬರ ಮಹಿಳೆಯಾಗಿ ಅವರು ಅಷ್ಟು ಅವರದ್ದೇ ಒಂದು ಬೆಂಬಲಿಗರಿದ್ದಾರೆ, ಅವರ ಒಂದು ಟೀಮ್ ಉಂಟು. ಅಷ್ಟು ಎಲ್ಲ ಒಟ್ಟಿಗೆ ಸೇರಿಸಿ ಅವರು ಮಾಡ್ತಿರುವಾಗ ಅವರು ಖಂಡಿತವಾಗಿ ಅವರ ಶಕ್ತಿ, ಒಬ್ಬ ಮಹಿಳೆಯಾಗಿ ಅವರ ಶಕ್ತಿ ಏನು ಎಂಬುದನ್ನು ನಾವು ಗಮನಿಸುವಾಗ ತುಂಬ ಸಂತೋಷ ಆಗ್ತದೆ. ಮೇಡಮ್, ನಿಮ್ಮಿಂದಾಗಿ ಇನ್ನೂ ಒಳ್ಳೆಯ ಕಾರ್ಯಕ್ರಮ ಆಗಲಿ ಅಂತ ವಾಯ್ಸ್ ಆಫ್ ಆರಾಧನಕ್ಕೆ ನಾನು ಶುಭ ಕೋರಿಸ್ತೇನೆ. ಅದೇ ರೀತಿ ಯುಗಪುರುಷ ಹಾಗೂ ಎಲ್ಲ ಕೂಡ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರಿ ಇವತ್ತು ಡಾಕ್ಟರನ್ನು ಸನ್ಮಾನಿಸಿದ್ದು
ಬಹುಶಃ ಉಡುಪರು ಒಳ್ಳೆಯ ವ್ಯಕ್ತಿಯನ್ನು ಸನ್ಮಾನಿಸಿದ್ದಾರೆ ಅಂತ ಅನಿಸ್ತದೆ. ಯಾಕೆಂದರೆ ಅವರು ಡಾಕ್ಟರ್ ಶಿವನಮಿ ನನಗೆ ಅಷ್ಟು ಪರಿಚಯ ಇಲ್ಲ, ಆದರೆ ಅವರ ಲೇಖನಗಳನ್ನು ನಾನು ಓಡ್ತೇನೆ ಉದಯವಾಣಿಯಲ್ಲೆಲ್ಲ. ಅವರ ವೈದ್ಯಕೀಯ ಲೇಖನಗಳು ಯಾವ ರೋಗದ ಬಗ್ಗೆ ಅದು ತುಂಬ ಕಷ್ಟ, ಯಾಕೆಂದರೆ ಅದು ಕನ್ನಡದಲ್ಲಿ ಅಂಥ ರೋಗದ ಬಗ್ಗೆ ಜನರಿಗೆ ಅರ್ಥ ಆಗುವ ರೀತಿಯಲ್ಲೂ ಬರೆದಿದ್ದಾರೆ ಲೇಖನಗಳನ್ನು. ಅವರನ್ನು ಈ ಸಂದರ್ಭದಲ್ಲಿ ಇಲ್ಲಿ ಗುರುತಿಸಿ ಅವರನ್ನು ಸನ್ಮಾನಿಸಿ ಸೂಕ್ತ ಅಂತ ಹೇಳಿ ಅವರಿಗೆ ಕೂಡ ನಾನು ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಜೋಸಿಪಿಂಟೋರ್ ಅವರಿಗೆ. ಆತ್ಮೀಯರೇ, ಈಗ ಕೊನೆಯದಾಗಿ ಈ ಗೌರವಾನ್ವಿತ ಸಭೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಧರ್ಮದರ್ಶಿ ಹರಿಕೃಷ್ಣ ಪುನೂರವರು ರಾಜ್ಯಾಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಥವನ್ನು ದಿಲ್ಲಿಯವರೆಗೆ ಎಳೆದವರು. ಅವರ ಸುಪುತ್ರ ದೇವಪ್ರಸಾದ್ ರವರು ಸಹ ಅವರ ಹಾದಿಯಲ್ಲೇ ಸಾಗುತ್ತಾ ಸಾಹಿತ್ಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದವರು. ದೇವಪ್ರಸಾದ್ ಪುನೂರವರು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ಈಗ ಅಧ್ಯಕ್ಷತೆಯ ನೆಲೆಯಲ್ಲಿ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಸೇರಿರುವ ಎಲ್ಲ ಕನ್ನಡದ ಅಭಿಮಾನಿಗಳೇ, ಸರ್ವರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ, ನನಗಿವತ್ತು ತುಂಬ ಹೆಮ್ಮೆ ಅನಿಸ್ತದೆ. ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ನನ್ನ ಪುಣ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆ ಅಂತ ಹೇಳಿದರೆ, ಇವತ್ತು ಕರ್ನಾಟಕ ರಾಜ್ಯ ಉದಯಿಸುವ ಮುನ್ನವೇ ಹುಟ್ಟಿದಂಥ ಸಂಸ್ಥೆ ಯುಗಪುರುಷ. ಕನ್ನಡಕ್ಕೋಸ್ಕರ ಪತ್ರಿಕೆಯನ್ನು ಪ್ರಾರಂಭಿಸಿದ ಕೊಡತ್ತೂರು ಅನಂತ ಪದ್ಮನಾಭ ಉಡುಪರು ಖಾಲಿ ಪತ್ರಿಕೆ ಅಲ್ಲದೆ ಅದೆಷ್ಟೋ ಕಲಾವಿದರಿಗೆ ಒಂದು ವೇದಿಕೆ ಕೊಡಬೇಕು ಅಂತ ಹೇಳಿ ಹಿಂದೆ 70 ವರ್ಷದ ಹಿಂದೆಯೇ ಇಲ್ಲಿ ಒಂದು ವೇದಿಕೆಯನ್ನು ನಿರ್ಮಿಸಿ ಲಕ್ಷಾಂತರ ಕಲಾವಿದರನ್ನು ಸೃಷ್ಟಿ ಮಾಡಿದಂಥ ವೇದಿಕೆ. ಈ ವೇದಿಕೆಯಲ್ಲಿ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಂತ ಹೇಳಿದೆ ನನ್ನ ದೊಡ್ಡ ಪುಣ್ಯದ ಕೆಲಸ. ಹಾಗೆ ಅದರಂತೆ ಆ ಸಂಸ್ಥೆಯನ್ನು ಕೊಡತೂರು ಅವರ ಮಗನಾಗಿರುವ ಕೊಡತೂರು ಬೋನಾಭಿರಾಮ್ ಉಡುಪರು ಈ ಸಂಸ್ಥೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ. ಅವರು ಅಷ್ಟೇ ಅವರ ತಂದೆಯ ಉದ್ದೇಶ ಏನಿತ್ತು ಅದನ್ನು ನೆರವೇರಿಸ್ತಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಗೆ ಅವರು ಪೋಷಕರಾಗಿದ್ದುಕೊಂಡು ಇದೇ ಯುಗಪುರುಷದಲ್ಲಿ ಅವರಿಗೆ ವೇದಿಕೆ ಕೊಟ್ಟು, ಅಷ್ಟೇ ಅಲ್ಲದೆ ಆ ಅದೆಷ್ಟೋ ಕಾರ್ಯಕ್ರಮದ ವೆಚ್ಚವನ್ನು ಅವರೇ ಭರಿಸಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಭಾಗದ ಒಂದು ಸ್ಥಳೀಯರಿಗೆ ಒಂದು ಉತ್ತಮ ವೇದಿಕೆಯನ್ನು ನಿರ್ಮಿಸಿಕೊಟ್ಟಿರುವಂಥ ಕೊಡತೂರು ಬೋನಾಭಿರಾಮ್ ಉಡುಪರು ಇವತ್ತು ನನ್ನನ್ನು ಇಲ್ಲಿ ಕರೆಸಿ ನನಗೊಂದು ಅಧ್ಯಕ್ಷ ಸ್ಥಾನವನ್ನು ನೀಡಿ ಗೌರವಿಸಿದ್ದಾರೆ. ಅವರಿಗೆ ಮೊದಲಿಗೆ ಧನ್ಯವಾದವನ್ನು ತಿಳಿಸುತ್ತಾ, ಹಾಗೆ ಈ ಕಾರ್ಯಕ್ರಮ ಸಂಘಟನೆ ಆಗಬೇಕಿದ್ರೆ ಒಂದು ಒಳ್ಳೆಯ ಸಂಸ್ಥೆ ವಾಯ್ಸ್ ಆಫ್ ಆರಾಧನಾ ಈ ಸಂಸ್ಥೆ ಕೈ ಜೋಡಿಸಿದೆ. ಅದರ ಮುಖ್ಯಸ್ಥರಾಗಿರುವ ಪದ್ಮಶ್ರೀ ಭಟ್ ಅವರಿದ್ದಾರೆ, ಅವರಿಗೂ ನಾನು ವಂದಿಸುತ್ತಿದ್ದೇನೆ. ಹಾಗೆ ಇವತ್ತು ಯುಗಪುರುಷ ಹೇಗೆ ಕೆಲಸ ಮಾಡ್ತಿದೆ ಅದೇ ರೀತಿಯಲ್ಲಿ ಅವರು ಹಾಗೆ ಲಕ್ಷಾಂತರ ಒಂದು ಮಕ್ಕಳಿಗೆ ಒಂದು ವೇದಿಕೆ ಕೊಡ್ತಾ ಇದ್ದಾರೆ. ಖಾಲಿ ಕಾರ್ಯಕ್ರಮಗಳಲ್ಲದೆ ಇವತ್ತು ಸೋಷಲ್ ಮೀಡಿಯಾಗಳಲ್ಲಿ ಅವರಿಗೆ ಒಳ್ಳೆ ರೀತಿಯ ಪ್ರೋತ್ಸಾಹ ನೀಡ್ತಿರುವಂಥ ಒಬ್ಬ ವ್ಯಕ್ತಿ ಹೇಳಿದರೆ ಪದ್ಮಶ್ರೀ ಭಟ್ ಅವರು. ಅಷ್ಟೇ ಅಲ್ಲದೆ ಇವತ್ತು ನಾನು ತುಂಬ ಹೆಮ್ಮೆ ಅನಿಸೋದು. ಯಾಕೆ ಅಂತ ಹೇಳಿದರೆ ಎಲ್ಲ ಹಿರಿಯರೊಂದಿಗೆ ನಾನೊಬ್ಬ ಕಿರಿಯ ಇವತ್ತು ವೇದಿಕೆಯಲ್ಲಿದ್ದೇನೆ. ಮುಖ್ಯವಾಗಿ ಇವತ್ತು ಪ್ರಾಂಶುಪಾಲರು ಒಂದು ನಮ್ಮ ಮಿತ್ರರು ಆಗಿರುವ ಬಾಂಬೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಪುರುಷೋತ್ತಮರವರು ಅವರು ಇವತ್ತು ಉಪನ್ಯಾಸ ನೀಡಿದರು. ಒಳ್ಳೆ ರೀತಿಯಲ್ಲಿ ಇವತ್ತು ರಾಜ್ಯೋತ್ಸವ ಹಾಗೂ ಕನ್ನಡದ ಬಗ್ಗೆ ಒಂದು ಒಳ್ಳೆ ರೀತಿಯ ಉಪನ್ಯಾಸ ನೀಡಿದರು. ಅವರು ಅಷ್ಟೇ ಪ್ರಾಂಶುಪಾಲರಲ್ಲದೆ NCC ಆಫೀಸರ್ ಆಗಿದ್ದುಕೊಂಡು ಇತ್ತೀಚೆಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಒಂದು ದೊಡ್ಡ ಸಂಘಟಕರಾಗಿ ಕೆಲಸ ಮಾಡಿಕೊಂಡು ಇವತ್ತು ಅವರ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆ ರೀತಿಯ ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥವರು ಇವತ್ತು ಒಳ್ಳೆ ರೀತಿಯಲ್ಲಿ ಉಪನ್ಯಾಸ ನೀಡಿ ಎಲ್ಲ ಮಕ್ಕಳಿಗೆ ಕನ್ನಡದ ಬಗ್ಗೆ ಒಂದು ಅಭಿಮಾನ ಮೂಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ದೊಡ್ಡ ದಾನಿಗಳು ಅಗರಿ ರಾಘವೇಂದ್ರ ಅವರು ಹಲವಾರು ಸಂಘ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಖಾಲಿ ಸಂಘ ಸಂಸ್ಥೆಗಳಲ್ಲದೆ ಎಷ್ಟೋ ಕಲಾವಿದರಿಗೆ ಒಂದು ಪೋಷಣೆ ನೀಡುತ್ತಾ ಇವತ್ತು ಒಂದು ಸಮಾಜದ ಒಂದು ಒಳ್ಳೆಯ ಸಮಾಜ ಸೇವಕ ಅಂತ ಹೇಳಿಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಅಂಥವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಹಾಗೆ ಇವತ್ತು ವೈದ್ಯ ನಾರಾಯಣ ಹರಿ ಹೇಳಿದ ಹಾಗೆ ಇವತ್ತು ವೈದ್ಯರು ನಮ್ಮ ದುರ್ಗಾ ಸಂಜೀವಿನಿ ಆಸ್ಪತ್ರೆಯ ವೈದ್ಯರು ಅಲ್ಲದೆ ಅವರೊಬ್ಬರು ಸಾಹಿತಿ ಕೂಡ. ಹಾಗೆ ಹಲವಾರು ಜೀವಗಳನ್ನು ಉಳಿಸಿದಂಥ ಒಬ್ಬ ವೈದ್ಯರಿಗೆ ಇಲ್ಲಿ ಸನ್ಮಾನ ಮಾಡಿದ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಹಾಗೆ ಹಲವಾರು ಇಲ್ಲಿ ಹಿರಿಯರಿದ್ದಾರೆ, ಜೋಸಿಪಿಂಟರ್ ಆಗಿರ್ಬೋದು, ಉಡುಪರು ಇರ್ಬೋದು, ಹಲವಾರು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಎಲ್ಲರನ್ನು ಪ್ರತ್ಯೇಕವಾಗಿ ಹೆಸರಿಸದೆ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ನಮ್ಮ ವಿದ್ಯಾರ್ಥಿಗಳು ಬಂದಿದ್ದೀರಿ. ಈ ಕನ್ನಡದ ಬಗ್ಗೆ ಇಲ್ಲಿ
ಸರಿಯಾಗಿ ಅರಿವನ್ನು ಮೂಡಿಸಿಕೊಂಡು ಇವತ್ತು ನಮಗೆಲ್ಲರಿಗೂ ಇವತ್ತು ಹೆಮ್ಮೆ ಅನಿಸ್ಬೇಕು. ಯಾಕೆಂದರೆ ಕನ್ನಡ ರಾಜ್ಯವು 70 ವರ್ಷದ ಹಿಂದೆ ಹುಟ್ಟಿದೆ. ನಮಗೆ ಎಲ್ಲರಿಗೂ ಈಗ ಆಚರಣೆ ಮಾಡುವಂಥ ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಂಡು ಕನ್ನಡವನ್ನು ಉಳಿಸಿ ಬೆಳೆಸುವ ಅಂತ ಹೇಳುತ್ತಾ, ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಸಂಘಟಕರಿಗೂ ಶುಭವಾಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ. ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಕನ್ನಡಾಭಿಮಾನದ ಅತ್ಯಮೂಲ್ಯ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಉತ್ತಮ ಮಾತುಗಳನ್ನಾಡಿದಂತಹ ದೇವಪ್ರಸಾದ್ ಪುನರೂರು ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ, ಆತ್ಮೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮಗೆ ಸಹಕಾರ ನೀಡಿದಂತಹ ಶ್ರೀಮತಿ ಉಷಾ ಕಿರಣ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಕೊಡತ್ತೂರು ಭುವನಾಭಿರಾಮ ಉಡುಪಾರಿಂದ ಒಂದು ಪುಸ್ತಕದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಗಿರುವಂತಹ ಶ್ರೀಮತಿ ಉಷಾ ಕಿರಣ ಇವರಿಗೆ ವಿಶೇಷವಾದಂತಹ ಗೌರವಾರ್ಪಣೆ. ಕೊನೆಯದಾಗಿ ಇಂದು ಈ ಕಾರ್ಯಕ್ರಮದ ಸಂದರ್ಭ ಉಪನ್ಯಾಸವನ್ನು ಗೈರುವಂಥ ಪುರುಷೋತ್ತಮ ಅವರು ದಯವಿಟ್ಟು ನಮ್ಮ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ಹೇಳ್ತಿದ್ದೀವಿ. ಏನು ಶಾಲ್ ಮಾತ್ರ ಹೃದಯ ಶ್ರೀಮಂತಿಕೆ ಶಾಲನ್ನು ಕೊಡ್ತಾ ಇದ್ದೀನಿ ನಿಮಗೆ, ದಯವಿಟ್ಟು ತಾವು ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥವ್ರು ನಮ್ಮ ನರೇಂದ್ರ ಕೆರೆಕಾಡು ಅವರು. ಬೆಳಿಗ್ಗೆ ಹೇಳಿದೆ, ಶರತ್ ಶೆಟ್ಟಿಯವರು ಮತ್ತು ವಿಜಯ ಕಲಾವಿದರಾದ ಶರತ್ ಶೆಟ್ಟಿಯವರು ಅವರು ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಅಲ್ಲಿ ಉಡುಪಿಗೆ ತೆರಳಿದ್ದಾರೆ, ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. 11 ಗಂಟೆ ಬರ್ತಾರೆ ಅಂತ ಹೇಳಿದ್ದಾರೆ, ಬರುವ ನಿರೀಕ್ಷೆಯಲ್ಲಿದ್ದೇವೆ. ನರೇಂದ್ರ ಕೆರೆಕಾಡು ಅವರು ಬೆಳಿಗ್ಗೆ ಹೇಳಿದ ನಿರ್ವಹಣೆ ನೀವೇ ಮಾಡಬೇಕು ಅಂತೇಳಿ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ವಾಯ್ಸ ಪಾರದನವರು ಮತ್ತೆ ಅದನ್ನು ಮುಂದುವರಿಸಿದ್ದಾರೆ. ಶ್ರೀಯುತ ನರೇಂದ್ರ ಕೆರೆಕಾಡು ಅವರು ಕೂಡ ದೇವಪ್ರಸಾದ್ ಪುನರವರಿಂದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀವಿ. ಇದು ಕೂಡ ರಾಜ್ಯೋತ್ಸವದ ಗೌರವ ಅಂತ ಎಡಿಸ್ಬೇಕು ತಾವು, ಯಾಕೆಂದರೆ ಅವರಿಗೆ ಕೂಡ ರಾಜ್ಯೋತ್ಸವದ ಪ್ರಶಸ್ತಿ ಸಿಗಬೇಕು. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತದೆ ಅನ್ನೋ ಭರವಸೆ ನಮಗಿದೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದ ಅರ್ಪಿಸ್ತಾ ಇದೀಗದಲ್ಲಿ ಕಾರ್ಯಕ್ರಮಕ್ಕೆ ವೇದಿಕೆಯೇ ಭೂಷಣ, ವೇದಿಕೆಗೆ ಅಧ್ಯಕ್ಷರೇ ಭೂಷಣ. ಅಂತಹ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಕನ್ನಡದ ಬಗೆಗೆ ಸರಿಯಾದ ಅರಿವನ್ನು ಮೂಡಿಸಿಕೊಂಡು ಕನ್ನಡವನ್ನು ಉಳಿಸುವ ಬೆಳೆಸುವ ಎಂದು ಹೇಳಿದಂತಹ ಶ್ರೀ ದೇವಪ್ರಸಾದ್ ಪುನರ್ತಿಷ್ಠಾನ ಇವರಿಗೆ ಧನ್ಯವಾದಗಳು. ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಡಾಕ್ಟರ್ ಪದ್ಮನಾಭ ಭಟ್ ಎಕ್ಕಾರು, ಹಿರಿಯ ಸಾಹಿತಿ ಪುರುಷೋತ್ತಮ್ ಕೆವಿ ಇವರಿಗೆ ಆತ್ಮೀಯವಾದ ಧನ್ಯವಾದಗಳು. ಡಾಕ್ಟರ್ ಶಿವಾನಂದ ಪ್ರಭು, ತಜ್ಞ ವೈದ್ಯರು, ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟೀಲು ಇವರಿಗೂ ಧನ್ಯವಾದಗಳು. ಶ್ರೀ ಅಗರಿ ರಾಘವೇಂದ್ರ ರಾವ್, ಅಗರಿ ಎಂಟರ್ಪ್ರೈಸಸ್ ಸುರತ್ಕಲ್ ಇವರಿಗೆ ಆತ್ಮೀಯವಾದ ಧನ್ಯವಾದಗಳು. ಶ್ರೀಮತಿ ಪದ್ಮಶ್ರೀ ಭಟ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಜಾನಪದ ಪರಿಷತ್ ಮೂಡಬಿದ್ರೆ ತಾಲೂಕು ಘಟಕ ಇವರಿಗೂ ಆತ್ಮೀಯವಾದ ಧನ್ಯವಾದಗಳು. ಶ್ರೀ ಸಾಣೂರು ಅರುಣ್ ಶೆಟ್ಟಿಗಾರ್, ಉದ್ಯಮಿ ಇವರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿ ಉತ್ತಮವಾದಂತಹ ಕನ್ನಡ ಉಳಿವಿಗಾಗಿ ಮಾತನಾಡಿದಂತಹ ಎಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು. ನಮ್ಮ ಜೊತೆಯಲ್ಲಿ ಚಾವಡಿ ಒಂದು ಇದನ್ನು ಗೌರವವನ್ನು ನಮ್ಮ ದೇವಪ್ರಸಾದ್ ಪುನರು ಚಾವಡಿ ಮನೆ ಜಗನ್ನಾಥ ಶೆಟ್ಟಿ ಅವರಿಗೆ ಕೊಡ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರಿಗೆ ಗೌರವ ಸಲ್ತಾ ಇದೆ. ನಾಡ್ದು ಸೇವಾ ಸಂಸ್ಥೆಯ ಮೂಲಕ ಇಲ್ಲಿ ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿದ್ದಿಗೋಳಿ ವಿಶೇಷ ಮಕ್ಕಳ ಶಾಲೆಯಲ್ಲಿ ಅಲ್ಲಿ ಆ ಶಾಲೆಯ ಮಕ್ಕಳಿಗೆ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಅಲ್ಲಿ ಇವರು ನಮ್ಮ ವಿವೇಕಾನಂದ ಸೇವಾ ಸಂಸ್ಥೆಯ ಮೂಲಕ ಅಲ್ಲಿ ಸಂಯೋಜಿಸಿದ್ದಾರೆ. ದಯವಿಟ್ಟು ಅಲ್ಲಿ ವಂದನೀಯ ಫಾದರ್ ಜಾಕಿಮ್ ಫೆರ್ನಾಂಡಿಸ್ ಅವರ ಅಧ್ಯಕ್ಷತೆಯನ್ನು ಉದ್ಘಾಟನೆ ಮಾಡಲಿಕ್ಕಿದೆ. ಅಧ್ಯಕ್ಷ ಇವರೇ ವಹಿಸಿಕೊಳ್ಳಲಿಕ್ಕಿದ್ದಾರೆ. ದುಗ್ಗಣ್ಣ ಸಾವಂತ್ ಅವರು ಬರಲಿಕ್ಕಿದ್ದಾರೆ. ನಾವು ಕೂಡ ಮುಖ್ಯ ಅತಿಥಿ ಆಗಿದೆ. ಶ್ರೀಮತಿ ಶಾಲೆಟ್ ಬಿಟ್ಟು ಅವರು ಬರ್ತಾ ಇದ್ದಾರೆ. ರೇಷ್ಮಾ ಮಾರ್ಟಿಸ್ ಅವರು ಕೂಡ ಗೌರವ ಉಪಸ್ಥಿತಿ ಅಲ್ಲಿ ಜರುಗುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಚಾವರಿಮನೆ ಜಗನ್ನಾಥ ಶೆಟ್ಟಿ ಅವರು ಆ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಈ ಸಮಯಕ್ಕಾದರೂ ನೀವು ಬಂದು ನಮಗೆ ಬಹಳ ಖುಷಿ ಕೊಟ್ಟಿದೆ. ನಿಮಗೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊಟ್ಟ ಮೊದಲನೇದಾಗಿ ಆದಿದೇವರಾದಂತಹ ಗಣಪತಿ ದೇವರ ಪಾದ ಚರಣಗಳಿಗೆ ನಮಿಸುತ್ತಾ, ಮೊಟ್ಟ ಮೊದಲನೇದಾಗಿ ಭಾರತೀಯನೆಂದು ನೀನು ಹೇಳು ಎದೆ ತಟ್ಟಿ, ಅಷ್ಟೇ ಅಲ್ಲದೆ
ಕನ್ನಡಿಗನೆಂದು ನೀನು ಹೇಳು ಗರ್ವದಿಂದ. ಆದರೆ ನಿನ್ನ ನಾಲಿಗೆಯಲ್ಲಿ ಸಾವಿರಾರು ಭಾಷೆಗಳಿದ್ದರೂ ಕೂಡ ನಿನ್ನ ಹೃದಯದಲ್ಲಿ ಸದಾ ಇರಲಿ ಕನ್ನಡ ಅಂತ ಹೇಳ್ತಾ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇಂದು ಈ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲಾ ಪ್ರತಿಭೆಗಳು ಬಂದು ನಿಮ್ಮನ್ನೆಲ್ಲರನ್ನೂ ಕೂಡ ಕನ್ನಡ ಲೋಕಕ್ಕೆ ಕರೆದೊಯ್ಯಲಿಕ್ಕಿದ್ದಾರೆ ಅಂತ ಹೇಳ್ತಾ ಆದಷ್ಟು ಹೊರಗಡೆ ನಿಂತಿರುವಂತಹ ಎಲ್ಲಾ ಕಲಾಭಿಮಾನಿಗಳು ಆದಷ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚು ಹೊತ್ತು ತಡ ಮಾಡೋದು ಬೇಡ. ಇದೀಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ. ಆದ್ರಿಂದ ಬರುವಂತಹ ಎಲ್ಲಾ ಒಂದು ಪ್ರತಿಭೆಗಳಿಗೆ ಜೋರಾದ ಚಪ್ಪಾಳೆಯ ಆಶೀರ್ವಾದವನ್ನ ಕೊನೆಯವರೆಗೂ ನೀಡಬೇಕಾಗಿ ಕೇಳ್ಕೊಳ್ತಾ ಇದೀಗ ಮೊಟ್ಟ ಮೊದಲನೇದಾಗಿ ಒಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆ ಚಾತುರ್ಯ ಎಕ್ಕಾರು ಇವರು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ. ಭೂತಯ್ಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಚಿತ್ರಕಥೆ ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಕುಣಸೂರರು ಭಕ್ತಿ ಭಾವದಿ ಮೆರೆದಂತೆ. ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮ ಲೋಕದ ಹಂಸಲೇಖರು ಯುವಜನ ಮನವನ್ನು ಸೆಳೆದಂತೆ ನಾನು ಅವರ
ಬಾಳಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಅದ್ಭುತವಾಗಿ ಧನ್ಯವಾದ. ಮುಂದೆ ನಮ್ಮ ಹತ್ರ ಯಾರೋ ಒಬ್ರು ಬಂದು ನಿನ್ನ ವಯಸ್ಸು ಎಷ್ಟು ಅಂತ ಹೇಳಿದ್ರೆ ನಾವು ಹೇಳ್ತೇವೆ ನನ್ನ ವಯಸ್ಸು 15, 16, 17, 18 ಅಂತ. ಅದೇ ನಮ್ಮ ಒಂದು ಭಾಷೆಯ ಅಂದ್ರೆ ಕನ್ನಡ ಭಾಷೆಯ ಒಂದು ವಯಸ್ಸನ್ನ ಕೇಳಿದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ತೇವೆ. ಅದನ್ನು ಕೂಡ ಸ್ವಲ್ಪ ಕನ್ಫ್ಯೂಷನ್ ಅಲ್ಲೇ ಹೇಳಲಿಕ್ಕೆ ಹೋಗ್ತೇವೆ. ಆ ಒಂದು 100 ಆಗಿರ್ಬೋದು, 200 ಆಗಿರ್ಬೋದು, 300 ಆಗಿರ್ಬೋದು, ನನಗೆ ಗೊತ್ತಿಲ್ಲ ಅಂತ. ಆದ್ರೆ ಒಂದು ಉದಾಹರಣೆಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಭಾರತ ದೇಶದಲ್ಲಿ ನಮ್ಮ ಒಂದು ಸಂಸ್ಕೃತಿ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಆಚಾರ ವಿಚಾರ ಏನು ಅಂತ ಹೇಳಿದ್ರೆ, ಯಾರೋ ಒಬ್ರು ಬಂದು ನಮ್ಮ ವಯಸ್ಸಿನಿಂದ ಸ್ವಲ್ಪ ದೊಡ್ಡವರು ಯಾರೋ ಬಂದ್ರು ಅಥವಾ 30 ವಯಸ್ಸಿಗಿಂತ ಜಾಸ್ತಿ ಯಾರೇ ಬಂದರೂ ಕೂಡ ನಾವು ಅವರಿಗೆ ತಲೆಬಾಗಿ ಅವರ ಕಾಲನ್ನ ಮುಟ್ಟಿ ಆಶೀರ್ವಾದವನ್ನ ಪಡಿತೇವೆ. ಆದ್ರೆ ನಾವು ಒಂದನ್ನ ತಲೆಯಲ್ಲಿ ಇಟ್ಟುಕೊಳ್ಬೇಕು, ನಾವು ನಮ್ಮಕ್ಕಿಂತ ಸ್ವಲ್ಪ ದೊಡ್ಡವರು ಅಥವಾ 30ಕ್ಕಿಂತ 50ಕ್ಕಿಂತ ಹೆಚ್ಚಿನ ವಯಸ್ಸಿನವರು ಬಂದ್ರೆ ನಾವು ಅಷ್ಟು ಗೌರವವನ್ನ ಕೊಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಭಾಷೆಗೆ 100 ಅಲ್ಲ 200 ಅಲ್ಲ 2000ಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇದೆ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಭಾಷೆಗೆ ನಾವು ಯಾವ ರೀತಿಯಾಗಿ ಒಂದು ಗೌರವವನ್ನ ಕೊಡಬೇಕು ಅಥವಾ ರೆಸ್ಪೆಕ್ಟ್ ಅನ್ನ ಮಾಡಬೇಕು ಅಂತ ಹೇಳುವುದನ್ನ ನಾವು ತಲೆಯಲ್ಲಿ ಯಾವತ್ತೂ ಕೂಡ ಇಟ್ಕೊಳ್ಬೇಕು ಅಂತ ಹೇಳ್ತಾ, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ಗಾನವಿ ಹಾಗೂ ಅಪೂರ್ವ ಇವರು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ
ನಾವೆಲ್ಲರೂ ಕೂಡ ಜನನವನ್ನ ಪಡೆದ ನಂತರ ನಾವು ಯಾಗ ಮಾತನಾಡಲಿಕ್ಕೆ ಕಲಿತೇವೆ ನೋಡಿ, ಅವಾಗ ನಾವು ಮೊದಲಾಗಿ ಮಾತನಾಡುವುದು ನಮ್ಮ ಅಮ್ಮನ ಜೊತೆ, ಹಾಗೂ ಹೇಳುವಂತಹ ಮೊದಲ ಪದ ಅದು ಅಮ್ಮ ಅಂತ. ಆದ್ರಿಂದ ಆ ಅಮ್ಮ ಅಂತ ಹೇಳುವಂತಹ ಆ ಮೊದಲ ಪದವೇ ಆ ಕನ್ನಡದ ಪದವನ್ನ ನಾವು ಹೇಳುವಂತಹ ದಿನದಿಂದಲೇ ಒಂದು ಕನ್ನಡ ಭಾಷೆಯು ನಮ್ಮ ಹೃದಯದ ಭಾಷೆಯಾಗಿರ್ತದೆ. ಆದ್ರಿಂದ ನಮಗೆ ಜೀವ ಇರುವವರೆಗೆ ಅದನ್ನ ಉಳಿಸುವಂಥದ್ದು, ಅದನ್ನ ಬೆಳೆಸುವಂಥದ್ದು ನಮ್ಮದೇ ಕರ್ತವ್ಯವಾಗಿರ್ತದೆ ಅಂತ ಹೇಳ್ತಾ, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ಶ್ರಾವ್ಯ ಎಕ್ಕಾರು ಇವರು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು. ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿವಳು. ಹುಟ್ಟಿದರೆ ಕನ್ನಡ ನಾಡಲು ಮೆಚ್ಚಿದರೆ ಕನ್ನಡ ಮಣ್ಣು ಬದುಕಿದ್ದು ಚಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಚಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಕನ್ನಡ ಇವರಿಗೆ ನಾಡಿನ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ಹೇಳುವುದಾದರೆ, ಮೊದಲು
ನಾವು ಅಂದ್ರೆ ಕನ್ನಡ ಮಾತನಾಡುವಂತಹ ಎಲ್ಲ ಜನರು ಕೂಡ ಒಂದೊಂದು ಭಾಗದಲ್ಲಿ ಹಂಚಿ ಹೋದಂತಹ ಸಂದರ್ಭದಲ್ಲಿ ಕನ್ನಡ ಮಾತನಾಡುವವರಿಗೆ ಒಂದೇ ರಾಜ್ಯವಾಗಬೇಕು, ನಾವೆಲ್ಲರೂ ಕೂಡ ಒಂದೇ ಒಂದು ರಾಜ್ಯದಲ್ಲಿ ಜೊತೆಯಾಗಿರ್ಬೇಕು ಅಂತ ಹೇಳುವಂತಹ ಚಿಂತನೆಯಿಂದ ಮೂಡಿ ಬಂದಂತಹ ಒಂದು ಸುಂದರವಾದಂತಹ ರಾಜ್ಯವೇ ನಮ್ಮ ಕರ್ನಾಟಕ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ನವ್ಯ ಇಕ್ಕಾರು ಇವರು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನಮ್ಮ ನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ವೀರ ಹೇ ವೀರ ಎದುರಾರೋ ನಿನಗೆ, ಮಣಿದೀಪ ಮಣಿಬೇಲಿ ನೀನಾದೆ ನಮಗೆ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನಮ್ಮ ನಿತ್ಯರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಹಸಿರುಗಳೇ ಆದೋರಣಗಳೇ ಬಿಸೋ ಗಾಳಿ ಚಮರ ಬಿಸಿದೆ ಹಾಡೋ ಹಕ್ಕಿ ಈ ಮಣ್ಣಿನ ಕೂಸುರ. ಹುಟ್ಟಿದರೆ ಕನ್ನಡ ನಾಡು ಬೆಚ್ಚಿದರೆ ಕನ್ನಡ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಈ ಎರಡೂ ಪ್ರತಿಭೆಗಳಿಗೂ ಕೂಡ ಉಷಾ ಕಿರಣ್ ಮೇಡಮ್ ಅವರು ಹಾಗೂ ಕಿರಣ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಒಂದು ಸರ್ಟಿಫಿಕೇಟ್ ಹಾಗೂ ಪುಸ್ತಕವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲಾ ಪ್ರತಿಭೆಗಳಿಗೆ ಜೋರಾದ ಚಪ್ಪಾಳಿಯ ಪ್ರೋತ್ಸಾಹವನ್ನ ಕೊನೆವರೆಗೂ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಯಾವುದೋ ಒಂದು ಪ್ರತಿಭೆ ವೇದಿಕೆಯ ಮೇಲೆ ಬಂದು ನೃತ್ಯವನ್ನ ಮಾಡಿದ್ರೆ ಹಿಂದೆಯಿಂದ ಅವರ ಪೋಷಕರು ಅಂದ್ರೆ ತಾಯಿ ತಂದೆ ಹಿಂದೆಯಿಂದ ನಮ್ಮ ಮುಂದೆ ಬರದೆ ಅಂದ್ರೆ ವೇದಿಕೆಯ ಮೇಲೆ ಬರದೆ ಪ್ರೋತ್ಸಾಹವನ್ನ ನೀಡ್ತಾರೆ. ಆದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ
ತಾಯಿ ಮತ್ತು ಮಗಳ ಅದ್ಭುತವಾದಂತಹ ನೃತ್ಯ ನಿಮ್ಮ ಮುಂದೆ ಕಣ್ಣು ಮುಂದೆ ಮೂಡಿ ಬರ್ಲಿಕ್ಕಿದೆ. ಅಂಡ್ ಇದೀಗ ನಿಮ್ಮ ಮುಂದೆ ಒಂದು ಅದ್ಭುತವಾದಂತಹ ನೃತ್ಯದ ಮೂಲಕ ಆದ್ಯ ಹಾಗೂ ಸುಜಾತ ಮೇಡಮ್ ಅವರು. ಸೊ ಸುಜಾತ ಮೇಡಮ್ ಅವರ ಬಗ್ಗೆ ಹೇಳುವುದಾದ್ರೆ ಇವರು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿಯ ಪ್ರಶಸ್ತಿಯನ್ನ ಪಡೆದಿರುವಂತವರು. ಅಷ್ಟೇ ಅಲ್ಲದೆ ನೃತ್ಯ, ನಾಟಕ, ಸ್ವಿಮ್ಮಿಂಗ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ಕೂಡ ಪಡೆದಿರುವಂತವರು ಅಂತಾನೆ ಹೇಳಬಹುದು. ಅಷ್ಟೇ ಅಲ್ಲದೆ ದಕ್ಷಿಣ ವಲಯದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದವರು. ಸೊ ಇವರಿಗೆ ಜೋರಾದ ಚಪ್ಪಾಳಿಯ ಪ್ರೋತ್ಸಾಹದಿಂದ ವೇದಿಕೆಯ ಮೇಲೆ ಕರೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ಒಂದು ಅದ್ಭುತವಾದಂತಹ ನೃತ್ಯದ ಮೂಲಕ ಆದ್ಯ ಹಾಗೂ ಸುಜಾತ ಮೇಡಮ್ ಇವರು. ಜೀವನವೆಲ್ಲ ಬೇವುದೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಕ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಸ್ವಾಮಿ ಬರುವಾಗ ಮಾಳೆಲ್ಲ ಕಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಾಲು ಪರುಸೆ ಮೆರೆದಾವೆ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಗಳಿರೆಂದು ಮುತ್ತಿನ ಕಡಗ ಕಣೀರೆಂದು ಗಂಧಾದ ಗಮಲು ಘಮ್ಮೆಂದೋ ಗಂಧಾದ ಗಮಲು ಘಮ್ಮೆಂದು ಸುಸಿಕೊಂಡು ಅಂದಾದ ಹಾದಿಗೆ ಸಿರಿ ಬಂದೋ ಅಂದಾದ ಹಾದಿಗೆ ಸಿರಿ ಬಂದೋ ಜೀವನವೆಲ್ಲ ಬೇವುದೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ
ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನು ಅವಾಗಲೇ ಹೇಳಿದ ಹಾಗೆ ನಮ್ಮ ಕನ್ನಡ ಮಾತನಾಡುವಂತಹ ಎಲ್ಲ ಒಂದು ಜನರನ್ನ ಒಂದು ರಾಜ್ಯವನ್ನಾಗಿ ಮಾಡಿ, ಅಂದ್ರೆ ಅವರನ್ನೆಲ್ಲರನ್ನೂ ಕೂಡ ಒಂದು ಜಾಗಕ್ಕೆ ಕರೆದುಕೊಂಡು ಬಂದಾದ್ಮೇಲೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಮೈಸೂರು ಎಂಬುವಂತ ಹೆಸರು ಬಂತು. ಆದ್ರೆ ತದನಂತರ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದ ನೆಲದ ಮಣ್ಣು ಕಪ್ಪಾಗಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಎಂಬುವಂತ ಹೆಸರು ಬಂತು ಎಂಬುವಂತಹ ಒಂದು ಮಾತನ್ನ ನಾವೆಲ್ಲರೂ ಕೂಡ ಕೇಳಿರ್ತೇವೆ. ಅಂಡ್ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಕನ್ನಡದ ಹಾಡಿಗೆ ಹೆಜ್ಜೆಯನ್ನ ಹಾಕ್ಲಿಕ್ಕೆ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ನೃತ್ಯಗಾರನಾದಂತಹ ಅಮೋಘ್ ಭಟ್ ಕಿವರು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಕೋಲು ಮಂಡ್ಯ ಜಂಗುಮ ದೇವರು ಗುರುವೆ ಕಾರಣ್ಯಕ್ಕೆ ದಯ ಮಾಡವರೇ, ಕಾರಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ, ಕಾರಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ, ಅವನು ಒಲಿದ್ರೆ ಕೊರಡು ಕೊಂಗರಿ ಬಂಗಾರ ಬಾಳವ್ವ, ಅವನು ಅಕ್ರೆ ಮಾತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ಕಾರಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ, ಕಾರಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ. ತಾಯಿ ಅಂದ್ರೆ ತಾಯಿ ಆಗಬೇಕಿಲ್ಲ ತಾಯಿ, ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ, ಭಿಕ್ಷೆ ನೀಡಿದ್ರೆ ಬಾಳು ಬಂಗಾರ ತಾಯಿ, ಬೈದುಡಿದ್ರೆ ಬಾಳು ಬೂದ್ ಗುಂಬಳಕಾಯಿ ಎಂದವನೇ ಮಾದೇವ. ಕಾರಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ, ಕಾರಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ. ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿ ಎಲ್ಲ ತಾಯಿ, ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ, ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ, ಬೈದುಡಿದ್ರೆ ನಿಂಬಾಳು ಬೆಂಡೆಕಾಯಿ ಎಂದವನೇ ಮಾದೇವ. ಕೊಡಗಲ್ಲಮ್ಮ ದೇವನಿಗೆ, ಕಾರಣ್ಯ ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ. ಶುಭವಾಗುತ್ತೈತಮ್ಮೋ, ಶುಭವಾಗುತ್ತೈತಮ್ಮೋ, ಹೆತ್ತೋರ ಪುಣ್ಯವು ಹುಟ್ಟಾಗಿ ಬಂತಮ್ಮೋ, ಮುತ್ತಂಥ ಭಾಗ್ಯವ ಬಾಗಿಲಿಗೆ ತಂತಮ್ಮೋ. ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಗೆ, ಭೂದೇವಿ ಕೈಯ ಚಾಚಿ ಆಕಾಶನ ಮುಟ್ಟೋ ತಾವು ನೋಡೆ. ಮಾತಾಡ್ಯವೋ ಲಿಂಗ ಮಾತಾಡ್ಯವೋ, ಶರಣೆಂದವೋ ಬನವು ಶರಣೆಂದವೋ. ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೂ ಕೂಡ ಮತವಾದಗಳನ್ನ ಸಲ್ಲಿಸ್ತಾ ಇವರಿಗೆ ಚಂದ್ರಕಲಾ ಭಟ್ ಮೇಡಮ್ ಅವರು ವೇದಿಕೆಯ ಮೇಲೆ ಬಂದು ಸರ್ಟಿಫಿಕೇಟ್ ಹಾಗೂ ಪುಸ್ತಕವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ನಮ್ಮ ಕನ್ನಡದಲ್ಲಿ ಇರುವಂತಹ ಸ್ವರಾಕ್ಷರಗಳ ಬಗ್ಗೆ ಹೇಳೋದಾದ್ರೆ ನಮ್ಮ ಹಿರಿಯರು ಹೇಳಿದಂತಹ ಒಂದು ಮಾತು, ಶಿವನ ಡಮರುನಿಂದ ಬಂದಂತಹ ಒಂದು ಶಬ್ದದಿಂದ ಅದನ್ನ ಆಧರಿಸಿ ಸ್ವರಾಕ್ಷರಗಳು ಹುಟ್ಟಿತು ಅಂತ ಹೇಳುವಂತಹ ಒಂದು ವಿಷಯವನ್ನ ನಾವೆಲ್ಲರೂ ಕೂಡ ಕೇಳಿರ್ತೇವೆ. ಅಷ್ಟೇ ಅಲ್ಲದೆ ಇಂದು ನಾನೊಂದು ಉದಾಹರಣೆಯನ್ನ ಕೊಡ್ತೇನೆ. ಶ್ರೇಯಳು ಇಂದು ಮಾತನಾಡಿದಳು, ಈ ಒಂದು ವಾಕ್ಯದಲ್ಲಿ ಯಾವುದೇ ಒಂದು ಶಬ್ದವನ್ನ ಆಚೆ ಈಚೆ ಮಾಡಿದ್ಲು, ಇಂದು ಶ್ರೇಯಳು ಮಾತನಾಡಿದಳು ಇಂದು ಶ್ರೇಯ, ಇದಕ್ಕೆಲ್ಲದಕ್ಕೂ ಕೂಡ ಅರ್ಥ ಇದೆ. ಆದ್ರೆ ಇದೇ ಒಂದು ಆಂಗ್ಲ ಭಾಷೆಯಲ್ಲಿ ಬರುವಂತಹ ಯಾವುದೇ ವಾಕ್ಯವನ್ನ ಒಂದು ಶಬ್ದವನ್ನ ನೀವು ಆಚೆ ಈಚೆ ಮಾಡಿದ್ರೂ ಕೂಡ ಆ ಒಂದು ವಾಕ್ಯಕ್ಕೆ ಯಾವುದೇ ಅರ್ಥ ಇಲ್ಲದಾಗೆ ಆಗ್ತದೆ. ಆದ್ರಿಂದ ಇದು ನಮ್ಮ ಕನ್ನಡ ಭಾಷೆಗೆ ಇರುವಂತಹ ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಹಾಡಿನ ಮೂಲಕ ನಿಮ್ಮ ಮುಂದೆ ಶೋಭಾ ರೈ ಬಜ್ಪೇಯಿಯವರು ಇದೀಗ ನಿಮ್ಮ ಮುಂದೆ ನಾಡಗೀತೆಯ ಮೂಲಕ. ನಾಡಗೀತೆ. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ದಾತು. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ದಾತು.
ಕನ್ನಡ ಕೇವಲ ನುಡಿಯಲ್ಲ ನಮ್ಮಂತರಂಗದ ಮಾತು. ಕರ್ನಾಟಕ ಬರೀ ನಾಡಲ್ಲ ನಮ್ಮ ಸಂಸ್ಕೃತಿಯ ದಾತು. ಕಂಗೊಳಿಸುವ ಬರೀ ಗಿರಿಯಲ್ಲ ಸಹ್ಯಾದ್ರಿಯ ಸಾಲು. ಕಂಗೊಳಿಸುವ ಬರೀ ಗಿರಿಯಲ್ಲ ಸಹ್ಯಾದ್ರಿಯ ಸಾಲು. ಒಮ್ಮೆದೆ ಸಲಹುವ ಅಮ್ಮನಿದೆ ಊಡಲ ಬಗೆ ಹಾಲು. ಒಮ್ಮೆದೆ ಸಲಹುವ ಅಮ್ಮನಿದೆ ಊಡಲ ಬಗೆ ಹಾಲು. ಬರಿ ನೆರೆ ನುಗ್ಗುವ ನೀರಲ್ಲ ಕೃಷ್ಣೆ ತುಂಗೆ ಕಾವೇರಿ. ಬರಿ ನೆರೆ ನುಗ್ಗುವ ನೀರಲ್ಲ ಕೃಷ್ಣೆ ತುಂಗೆ ಕಾವೇರಿ. ದಮನಿ ದಮನಿಯಲ್ಲಿ ಹರಿವ ಚೇತನ ಕಣ್ಣ ಬೆಳಕು ನಮಗೆ. ಕರ್ನಾಟಕ ಬರಿ ನಾಡಲ್ಲ ನಮ್ಮ ಸಂಸ್ಕೃತಿಯ ದಾತು. ಕನ್ನಡ ಕೇವಲ ನುಡಿಯಲ್ಲ ನಮ್ಮಂತರಂಗದ ಮಾತು. ಕರ್ನಾಟಕ ಬರಿ ನಾಡಲ್ಲ ನಮ್ಮ ಸಂಸ್ಕೃತಿಯ ದಾತು. ಪಂಪ ಕುಮಾರ ವ್ಯಾಸರೆಂದರೆ ಅಲ್ಲ ಕವಿಗಳು ಮಾತ್ರ. ಪಂಪ ಕುಮಾರ ವ್ಯಾಸರೆಂದರೆ ಅಲ್ಲ ಕವಿಗಳು ಮಾತ್ರ. ಇಂದು ಕನ್ನಡ ಕಾವ್ಯಮಾಲೆಗೆ ಅಂತ ಅವರೇ ಅಂತ ಸೂತ್ರ. ಶಿಲ್ಪಕಲೆಯು ಬರಿ ಬಲೆಯಲ್ಲ ಹಳೆ ಬೀಡು ಬೇಲೂರು. ನಮ್ಮ ಬೇರನ್ನು ತೋರುತ್ತಿದೆ ಅಲ್ಲಿ ನಮ್ಮ ತಲೆಮಾರು. ಕರ್ನಾಟಕ ಬರಿ ನಾಡಲ್ಲ ನಮ್ಮ ಸಂಸ್ಕೃತಿಯ ದಾತು. ಕನ್ನಡ ಕೇವಲ ನುಡಿಯಲ್ಲ ನಮ್ಮಂತರಂಗದ ಮಾತು. ಕರ್ನಾಟಕ ಬರಿ ನಾಡಲ್ಲ ನಮ್ಮ ಸಂಸ್ಕೃತಿಯ ದಾತು. ನಮ್ಮ ಸಂಸ್ಕೃತಿಯ ದಾತು. ನಮ್ಮ ಸಂಸ್ಕೃತಿಯ ದಾತು. ಧನ್ಯವಾದಗಳು. ಮುಂದೆ ನಾನೊಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಕೂಡ ಕನ್ನಡಿಗರು, ಹೆಚ್ಚಿನಾಗಿ ಇಲ್ಲಿ ಬಂದಿರುವಂತಹ ನಾವೆಲ್ಲರೂ ಕೂಡ ಮನೆಯಲ್ಲಿ ಕನ್ನಡವನ್ನೇ ಮಾತಾಡ್ತೇವೆ. ಆದರೆ ನಾವು ಮಾತನಾಡುವಂತಹ ಕನ್ನಡ ಹೇಗೆ ಅಂತ ಹೇಳಿದ್ರೆ, ಬಾಗಿಲನ್ನ ಮುಚ್ಚಿ ಹೋಗು ಅಂತ ಹೇಳುವಂತಹ ಪದದ ಮುಂದೆ ನಾವು ಹೇಳುವಂಥದ್ದು ಡೋರನ್ನ ಮುಚ್ಚಿ ಹೋಗು. ನಾನು ಬರುವಾಗ ಸ್ವಲ್ಪ ತಡವಾಗ್ಬೋದು ಅಂತ ಹೇಳೋದು ಬಿಟ್ಟು ನಾವು ಹೇಳೋದು ನಾನು ಬರುವುದು ಸ್ವಲ್ಪ ಲೇಟ್ ಆಗ್ಬೋದು ಅಂತ. ಆದ್ರಿಂದ ಒಂದು ಗಿಡಕ್ಕೆ ನಾವು ಎಣ್ಣೆ ಹಾಕಿ ಬೆಳೆಸಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಒಂದು ದೀಪಕ್ಕೆ ನೀರು ಹಾಕಿ ಉರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕನ್ನಡಿಗರಾದಂತಹ ನಾವು ಕನ್ನಡವನ್ನ ಉಳಿಸುವುದರ ಕೆಲಸವನ್ನ ಮಾಡುವುದನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಕನ್ನಡ ರಾಜ್ಯೋತ್ಸವದ ದಿನ ಒಂದು ದಿನ ಮಾತ್ರ ನಾವು ಕನ್ನಡ 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 ಅಂತ ಹೇಳುವುದನ್ನ ಬಿಟ್ಟು ಆದಷ್ಟು ಕನ್ನಡದ ಮೇಲಿರುವಂತಹ ಪ್ರೀತಿ ನಮ್ಮ ಜೀವ ನಮ್ಮ ಉಸಿರು ಇರುವವರೆಗೂ ಕೂಡ ಇಟ್ಟುಕೊಳ್ಳೋಣ ಅಂತ ಹೇಳ್ತಾ, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ಅರ್ಥ ಇವರು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ, ಹಾಗೆಯೇ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಹೊರಗೆ ನಿಂತಿರುವಂತಹ ಎಲ್ಲ ಕಲಾಭಿಮಾನಿಗಳು ದಯವಿಟ್ಟು ಬಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು, ಎಲ್ಲ ಪ್ರತಿಭೆಗಳ ಪ್ರದರ್ಶನವನ್ನ ವೀಕ್ಷಿಸಬೇಕು ಅಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ.
ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾಗಲೋಲ ಸಂಭ್ರಮ ಕೊರಳ ತುಂಬ ತುಳಸಿ ಮಾಲೆ ಗಂಧ ಗಮ ಗಮ ಹೆರಳಲಿಟ್ಟ ನವಿಲು ಗರಿಯ ಸೊಬಗು ಸಂಭ್ರಮ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ. ತುಂಬುರುಗದ ಧನ್ಯವಾದಗಳು ಮೇಡಮ್. ಕನ್ನಡವನ್ನ ಉಳಿಸುವಂತಹ ಕೆಲಸ ಇನ್ನೊಂದು ತರಹದಲ್ಲಿ ನಾವು ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ನಾವೀಗ ನಮ್ಮ ಕರ್ನಾಟಕಕ್ಕೆ ಬೇರೆ ರಾಜ್ಯದಿಂದ ಯಾರೋ ಒಬ್ಬ ಬಂದು ನಮ್ಮ ಬಳಿ ಅವನ ಭಾಷೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಅವರ ಜೊತೆ ಅವರ ಭಾಷೆಗೆ ಹೊಂದಿಕೊಂಡು ಹೋಗುವ ಬದಲು ಅವರ ಜೊತೆ ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮ ಭಾಷೆಯಲ್ಲೇ ನಾವು ಮಾತಾಡ್ತಾ ಹೋದ್ರೆ ಅವರೂ ಕೂಡ ಕನ್ನಡವನ್ನ ಉಳಿಸ್ಲಿಕ್ಕೆ ಸಾಧ್ಯ, ಅವರೂ ಕೂಡ ಬೆಳೆಸಲಿಕ್ಕೆ ಸಾಧ್ಯ. ಆದ್ರಿಂದ ಆದಷ್ಟು ನಾವು ಬೇರೆ ಊರಿನಿಂದ ಯಾರೋ ಬಂದು ಅವರ ಭಾಷೆಯಲ್ಲಿ ನಮ್ಮ ಜೊತೆ ಮಾತನಾಡುವಾಗ ನಮ್ಮ ಕನ್ನಡವನ್ನ ನಾವು ಬಿಟ್ಟುಕೊಡದೆ ನಾವು ಅವರ ಜೊತೆ ಕನ್ನಡದಲ್ಲಿಯೇ ಮಾತನಾಡೋಣ ಅಂತ ಹೇಳ್ತಾ, ಇದೀಗ ನಿಮ್ಮ ಮುಂದೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ರಿಷಿತಾ ರೈ ಇವರು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ನಮ್ಮ ನಿದ್ದೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ವೀರ ಎದುರಾರೋ ನಿನಗೆ, ಮಣಿದೀಪ ಮನೆ ಮೇಲಿ ನೀನಾದೆ ನಮಗೆ. ನಾಡು ಕರುನಾಡು ಎಲ್ಲ ನಿನ್ನದು, ನೀ ತಂದ ವಿಜಯ ಸದಾ ನಮ್ಮದು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ನಮ್ಮ ನಿತ್ಯರೆ ಕಥೆಯುತ್ತಿದ್ದರೆ ಸಂಸೋ ನೀನಲ್ಲ.
ಕರುಳಿನ ಕರೆಯೋಲೆ ಅ ಆ ಇ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಆ ಆ ಆಟ ಊಟ ಓಟ ಕನ್ನಡ ಒಂದನೆ ಪಾಠ ಆಟ ಊಟ ಓಟ ಕನ್ನಡ ಒಂದನೆ ಪಾಠ ಕನ್ನಡ ಭಾಷೆಯ ಕಲಿತವಗೆ ಜೀವನವೇ ರಸದೂಟ ಅ ಆ ಇ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು ಅ ಆ ಇ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಊರಿಗೆ ದ್ರೋಹ ಮಾಡಿ ಬದುಕಲೆನಿಸಬೇಡ ಅ ಆ ಇ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ರುರ್ರು ಎ ಎ ಐ ಭಾರತ ಮಾತಿಗೆ ಜೈ ಒಂದೇ ತಾಯಿ ಮಕ್ಕಳು ನಾವು ಒಂದು ಕೂಡಬೇಕು ಒಂದೇ ತಾಯಿ ಮಕ್ಕಳು ನಾವು ಒಂದು ಕೂಡಬೇಕು ಓದನ್ನು ಕಲಿತು ದೇಶದ ಸೇವೆಗೆ ನಿಲ್ಲಬೇಕು ಅ ಆ ಇ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಔ ಅಂ ಅಹ ಔ ಅಂ ಅಹ ಅಹ ಆಹ ನಾನು ಅವಾಗಲೇ ಹೇಳಿದ ಹಾಗೆ ಈ ಸ್ವರಾಕ್ಷರ ಎಂಬುವಂಥದ್ದು ಶಿವನ ಡಮರುವಿನಿಂದ ಬಂದಿರುವಂತಹ ನಾದದಿಂದ ಆಗಿರುವಂಥದ್ದು ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ಈ ಒಂದು ಸ್ವರಾಕ್ಷರವನ್ನು ನಾವು ಉಚ್ಚರಿಸುವಂತಹ ಸಂದರ್ಭದಲ್ಲಿ ನಮ್ಮ ಹೊಟ್ಟೆಯಿಂದ ಹಾದು ಬಂದು ನಮ್ಮ ಬಾಯಲ್ಲಿ ಬರುವಂತಹ ಒಂದು ಗಾಳಿಗೆ ಯಾವುದೇ ಒಂದು ಅಂಗಗಳು ಕೂಡ ಅಡ್ಡವಾಗಿ ನಿಲ್ಲುವುದಿಲ್ಲ ಅಂತೆ. ಆದ್ರಿಂದ ಈ ಒಂದು ಸ್ವರಾಕ್ಷರಗಳನ್ನ ಮೂಗನೂ ಕೂಡ ಉಚ್ಚರಿಸಲು ಆಗುವಂತಹ ಒಂದು ಅದ್ಭುತವಾದಂತಹ ಪದಗಳು ಅಂತ ಕೂಡ ಹೇಳ್ತಾರೆ. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ಯಶ್ವಿತ್ ಇವರು ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ,
ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಇಂಥ ಭೂಮಿಯಲ್ಲಿ ನನ್ನ ಕುಸುಮ ದೊರಕಿದ್ದೆ ಪುಣ್ಯ ತುಂಗೆ ಕಾವೇರಿ ನೀರ ಕುಡಿಯುವ ನಾವೆಲ್ಲ ಧನ್ಯ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ಮನಸ್ಸುಗಳಿಗೆ ಅಭಿನಂದನೆಗಳು. ಕನ್ನಡವನ್ನು ಉಳಿಸಿ ಬೆಳೆಸುವುದರ ಜೊತೆಗೆ ನಾವು ಹೆಚ್ಚಾಗಿ ಬಳಸಿದರೆ ಇದು ಇಂದಿನ ದಿನಕ್ಕೆ ಒಂದು ಸಾರ್ಥಕತೆಯನ್ನು ನೀಡಿದಂತಾಗ್ತದೆ. ನಾನೊಂದು 2 ಸಾಲಿನ ಒಂದು ಪದ್ಯ ನೆನಪಾಗ್ತಾ ಉಂಟು. ಎಲ್ಲ ಮಕ್ಕಳೆಲ್ಲ ಹಾಡುವಾಗ ನಮಗೂ ಕೂಡ ಒಂದು ಆಸೆ ಆಯಿತು ಹಾಡಬೇಕಂತೇಳಿ. ಹಾಗೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ವಾಣಿಯ ವೀಣೆಯ ಸ್ವರ ಮಾಧುರ್ಯೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದ. ಅಂತ ಹೇಳಿದ್ರೆ ಕ ಅಂದ್ರೆ ಕಷ್ಟದಲ್ಲೂ, ನಾ ಅಂತ ಹೇಳಿದ್ರೆ ನಗುವುದನ್ನ, ಡಾ ಅಂತ ಹೇಳಿದ್ರೆ ದಡ್ಡನಿಗೂ ಕೂಡ ಕಲಿಸಿದಂತಹ ಒಂದು ಅದ್ಭುತವಾದಂತಹ ಭಾಷೆ ನಮ್ಮ ಕನ್ನಡ ಅಂತ ಹೇಳ್ಬೋದು. ಆದ್ರಿಂದ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ಪಂಚಮಿ ಅಜಕಾರೋಗಿಯವರು. ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ಓ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಮಮತೆಯ ಮಾತೆಗೆ ಭಾಗ್ಯದ ಗಾಥೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ
ನಾಡಿನ ಜೀವನದಿ ಕಾವೇರಿ ಓ ಜೀವನದಿ. ಕೊಡಗಲಿ ನೀ ಹುಟ್ಟಿ ಹರಿಯುವ ನಲಿವಿಂದ ತರುತ್ತಲಿಯೂ ಆನಂದ. ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚಿರುವಿನದೆಂಬ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ. ಬಯಲಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೇ ದರ್ಶನ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ. ಕನ್ನಡ ಭಾಷೆಯ ಇನ್ನೊಂದು ಸುಂದರತೆಯ ಬಗ್ಗೆ ಹೇಳೋದಾದ್ರೆ, ಈಗ ನಾವು ಓದಿದ ಹಾಗೆ ಬರೆಯುವ ಅಥವಾ ಬರೆದ ಹಾಗೆ ಓದುವಂತಹ ಒಂದೇ ಒಂದು ಭಾಷೆ ಇದ್ರೆ ಅದು ಕನ್ನಡ ಅಂತ ಹೇಳ್ಬೋದು. ಸೊ ಇಂಗ್ಲಿಷಲ್ಲಿ ಒಂದು ಉದಾಹರಣೆನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇವಾಗ ನಡೆಯುವುದಕ್ಕೆ ನಾವೇನು ಹೇಳ್ತೇವೆ? ವಾಕಿಂಗ್ ಅಂತ ಹೇಳ್ತೇವೆ. ಅದನ್ನೇ ಬರ್ದಾಗಿ ಅದನ್ನು ಓದಿದ್ರೆ ಅದು ವಲ್ಕಿಂಗ್ ಅಂತ ಆಗ್ತದೆ. ಅದೇ ನಮ್ಮ ಕನ್ನಡದಲ್ಲಿ ನೋಡಿ, ನಾವು ಯಾವ ರೀತಿ ಬರಿತೇವೋ ಅದನ್ನು ಅದೇ ರೀತಿ ಓದ್ತೇವೆ. ಆದ್ರಿಂದ ಕನ್ನಡದ ಸುಂದರತೆ ಇನ್ನೊಂದು ಇದು ಅಂತ ಹೇಳ್ಬೋದು. ಸೊ ಆದ್ರಿಂದ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ, ಕರ್ನಾಟಕ ರಾಜ್ಯೋತ್ಸವ ದಿನ, ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಓ ನನ್ನ ಕನ್ನಡ ಓ ನನ್ನ ಕನ್ನಡ ಅಂತ ಬೇಡ. ನಮ್ಮ ಜೀವ ಇರುವವರೆಗೂ ನಮಗೆ ಜೀವನವನ್ನ ನಡೆಸಲಿಕ್ಕೆ ಸಹಾಯ ಮಾಡಿದಂತ ನಮ್ಮ ಈ ಒಂದು ಕನ್ನಡಕ್ಕೆ ನಾವು ಸದಾ ಚಿರಋಣಿಯಾಗಿರೋಣ ಅಂತ ಹೇಳ್ತಾ, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಮತ್ತೊಂದು ಬಾಲ ಪ್ರತಿಭೆ ಚಮನ್ ಇವರು.
ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ಆವಾಗಲೇ ಹೇಳಿದ ಹಾಗೆ ಇಂಗ್ಲಿಷಲ್ಲಿ ಬರುವಂತಹ ಈ ಎಲ್ಲ ಸೈಲೆಂಟ್ ಲೆಟರ್ಸ್ ಅನ್ನ ಯಾವುದೇ ಒಂದು ಸೈಂಟಿಸ್ಟ್ ಅನ್ನ ಕರೆದು ಕೂರಿಸಿ ಇದು ಯಾಕೆ ಇಲ್ಲಿ ಸೈಲೆಂಟ್ ಆಯ್ತು ಅಂತ ಹೇಳಿದ್ರೆ ಅವನು ಹೇಳುವಂತಹ ಒಂದು ಮಾತು ಅದು ಸೈಲೆಂಟ್ ಆಗ್ತದೆ, ನೀ ಸುಮ್ಮನಿರು, ನಂಗೂ ಗೊತ್ತಿಲ್ಲ ಅಂತ. ಆದ್ರಿಂದ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಅವಾಗಿಂದ ಆಂಗ್ಲ ಭಾಷೆಯ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಆಂಗ್ಲ ಭಾಷೆಯ ಒಂದು ದ್ವೇಷಿ ಅಂತ ಅನ್ಕೊಳ್ಬೇಡಿ. ಆದ್ರೆ ಕಲಿಯೋಕೆ ಕೋಟಿ ಭಾಷೆ, ಆದ್ರೆ ಆಡೋಕೆ ಒಂದೇ ಭಾಷೆ, ಅದು ನಮ್ಮ ಕನ್ನಡ ಅಂತ ಹೇಳ್ಬೋದು. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ಪ್ರತಿಭೆಯಾಗಿರುವಂತಹ ಮೋಕ್ಷ ಇವರು. ಪದ ಪದ ಕನ್ನಡ ಪದನೇ, ನಾನ್ ರತ್ನನ್ ಪದ ಕೇಳ್ಕೊಂಡ್ ಬೆಳೆದವನೇ. ಅರೆ ನೆನೆಸ್ಕಂಡ್ರೆ ನೊರೆ ಹಾಲ್ನ ಕುಡಿದಂಗೈತೆ, ಎದೆಯಾಗೆ ಹರಿದಾಡ್ತೈತೆ. ಈ ಕೇಳದ್ ಮಣ್ಣಲ್ಲಿ ಕೂಡ ನಮ್ ಕನ್ನಡ ಕಂದ ಚೆಲ್ಲೈತೆ. ಆ ಬೆಟ್ಟ ಈ ಗುಡ್ಡ ನಮ್ಮ ನಾಡ್ಗಕ್ಕ ತಂಗಂತೆ. ಹುಟ್ಟಿದ್ರೆ ಎಂದು ನಾವು ಕನ್ನಡದಲ್ಲಿ ಹುಟ್ಟಬೇಕು, ನುಡಿದರೆ ಬಾಯಿ ತುಂಬ ನನ್ ಪದ ನುಡಿಬೇಕು. ಪದ ಪದ ಕನ್ನಡ ಪದನೇ, ನಾನ್ ನನ್ ಪದ ಕೇಳ್ಕೊಂಡ್ ಬೆಳೆದವನೇ. ನಾನು ತಗಡಗಟ, ನಾನು ತಗಡಗಟ, ನಾನು ತಗಡಗಟ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಹೇಳಬೇಕಾದ್ರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಲವಾರು ವರ್ಷಗಳಿಂದ ಅದೆಷ್ಟೋ ಪ್ರತಿಭೆಗಳಿಗೆ ಟಿವಿ ಚಾನೆಲ್ಗಳಲ್ಲಾಗಿರ್ಬೋದು ಅಥವಾ ಪ್ರತಿ ತಿಂಗಳು ಒಂದಲ್ಲ ಎರಡಲ್ಲ ಅದೆಷ್ಟೋ ಕಾರ್ಯಕ್ರಮಗಳನ್ನ ಉಚಿತವಾಗಿ ಪ್ರತಿಭೆಗಳಿಗೆ ಕಲ್ಪಿಸ್ತಾ ಇರುವಂತಹ ಏಕೈಕ ತಂಡ ಅಂತಾನೆ ಹೇಳಬಹುದು. ಅಷ್ಟೇ ಅಲ್ಲದೆ ಆ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡುವುದರ ಜೊತೆಗೆ ಅದೆಷ್ಟೋ ಅನಾರೋಗ್ಯ ಪೀಡಿತರಿಗೆ ತಮ್ಮ ಕೈಯಲ್ಲಾದಷ್ಟು ಧನ ಸಹಾಯವನ್ನ ಮಾಡುವಂತಹ ಏಕೈಕ ತಂಡ ಅಂತ ಹೇಳಿದ್ರೆ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಎಷ್ಟೋ ಒಂದು ಪ್ರತಿಭೆಗಳಿಗೆ ತಮ್ಮ ಕೈಯಲ್ಲಾದಷ್ಟು ವಿಡಿಯೋಸ್ಗಳನ್ನ ಶೇರ್ ಮಾಡುವುದರ ಮೂಲಕ ಅಥವಾ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಬಸವರಾಜ್ ಮಂತ್ರಿ ಸರ್ ಆಗಿರ್ಬೋದು, ದೀನ್ ರಾಜ್ ಸರ್ ಆಗಿರ್ಬೋದು, ಹಾಗೆ ಅಭಿಷೇಕ್ ಐಕಳ ಸರ್ ಆಗಿರ್ಬೋದು, ಇಂಥ ಎಲ್ಲ ಕಲಾ ಪೋಷಕರನ್ನ ಹೊಂದಿರುವಂತಹ ಏಕೈಕ ತಂಡ ಅಂತ ಹೇಳಿದ್ರೆ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಅಂತ ಹೇಳ್ಬೋದು. ಆದ್ರಿಂದ ಈ ಒಂದು ವಾಯ್ಸ್ ಆಫ್ ಆರಾಧನಾ ಇಷ್ಟು ಹೆಸರನ್ನ ಮಾಡ್ತಾ ಇದೆ, ಎಲ್ಲರಿಗೂ ಕೂಡ ಪರಿಚಿತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಇದರಲ್ಲಿ ಇರುವಂತಹ ಪ್ರತಿಭೆಗಳು ಹಾಗೂ ಪ್ರತಿಭೆಗಳ ಪೋಷಕರು. ಸಾರಿ, ನಿಮ್ಗೆಲ್ಲರಿಗೂ ಕೂಡ ನಮ್ಮ ಪದ್ಮಶ್ರೀ ಮೇಡಮ್ ಅವರ ಪರವಾಗಿ ಮತ್ತು ಎಲ್ಲಾ ಒಂದು ಕಲಾ ಪೋಷಕರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ನಿಮ್ಮ ಮುಂದೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ನೃತ್ಯಗಾರ್ತಿಯಾಗಿರುವಂತಹ ಪ್ರಕೃತಿ ಆಚಾರ್ಯ ಇವರು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ.
ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗಿಯಲ್ಲಿ ಶ್ರೀಮಂತ ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದೆ ಹಿತವಾಗಿ ಹಾಡು ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ. ಮುಂದೆ ಇಷ್ಟು ಹೊತ್ತು ನಮ್ಮ ಎಲ್ಲ ಪ್ರತಿಭೆಗಳ ಒಂದು ಕಾರ್ಯಕ್ರಮವನ್ನ ಮುಂದೆ ನಿಂತು ಇಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾ ಇರುವಂತಹ ತುಳುನಾಡ ವಾರ್ತೆಯ ತಂಡದ ಸರ್ವ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಅದರ ಜೊತೆ ಇಂತಹ ಒಂದು ಅದ್ಭುತವಾದಂತಹ ಸೌಂಡ್ಸ್ ಅಂಡ್ ಲೈಟ್ಸ್ ಅನ್ನ ನೀಡಿರುವಂತಹ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ನಿಮ್ಮ ಮುಂದೆ ಅದ್ಭುತವಾದಂತಹ ನೃತ್ಯದ ಮೂಲಕ ಶ್ರೀಮಾನ್ಯ ಭಟ್ ಕಡಂದಲೆ ಇವರು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ.
ಜನರ ಮನಸ್ಸನ್ನ ಗೆದ್ದಿರುವಂತಹ ಅದ್ಭುತವಾದಂತಹ ಗಾಯಕ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೋರಾದ ಚಪ್ಪಬೇಕು. ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮುಕ್ತಾಯಗೊಳ್ತಾ ಇದೆ. ಆದ್ರಿಂದ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವಕಾಶವನ್ನ ನೀಡಿದಂತಹ ಭುವನಾಭಿರಾಮ ಉಡುಪ ಸರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ಯುಗ ಪುರುಷದಲ್ಲಿ ಸಿಕ್ಕಿದಷ್ಟು ಕಾರ್ಯಕ್ರಮ ಬೇರೆ ಎಲ್ಲಿಯೂ ಕೂಡ ಸಿಗ್ಲಿಲ್ಲ ಅಂತ ಹೇಳ್ಬೋದು. ಆದ್ರಿಂದ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ತಂಡದ ಮೇಲೆ ಇರ್ಲಿ ಅಂತ ಇದೀಗ ವೇದಿಕೆಯ ಮೇಲೆ ನಮ್ಮ ಸೌಂಡ್ ಸಿಸ್ಟಮ್ ಅವರು ಆಗಿರ್ಬೋದು, ಹಾಗೆ ತುಳುನಾಡ ವಾರ್ತೆಯವರು ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ದೀನ್ ರಾಜ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಪುಸ್ತಕವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಈಗ ಒಂದು ಫೋಟೋವನ್ನ ತೆಗಿಲಿಕ್ಕಿರ್ತದೆ. ಹಾಗೆ ಭುವನಾಭಿರಾಮ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ತದನಂತರ ರುಚಿಕರವಾದಂತಹ ಊಟವೂ ಕೂಡ ಸಿದ್ಧವಾಗಿದೆ. ಆದ್ರಿಂದ ಫೋಟೋ ತೆಗೆದ ಮೇಲೆ ಎಲ್ಲರೂ ಕೂಡ ಆ ಊಟವನ್ನ ಮುಗಿಸಿಕೊಂಡು ಮನೆಗೆ ತೆರಳಬೇಕಾಗಿ ಕೇಳ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ 70ನೇ ವರ್ಷದ ನಮ್ಮ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು.